ಮಾಹಿತಿ ಕಾರ್ಯಾಗಾರ. ಈ ಕಾರ್ಯಾಗಾರವು ಉತ್ತಮ ರೀತಿಯಲ್ಲಿ ನಡೀಲಿ ಅಂತೇಳಿ ದೇವರಲ್ಲಿ ಮೊದಲನೇದಾಗಿ ಪ್ರಾರ್ಥಿಸಿಕೊಳ್ಳಿಕ್ಕಿದ್ದಾರೆ ನಮ್ಮ ಶಾಲಾ ಪುಟಾಣಿಗಳು. ನಿನ್ನ ಬಾಂಧಳದಂತೆ ನಮ್ಮ ಮನವಿರಲಿ, ನಿನ್ನ ಸಾಗರದಂತೆ ನಮ್ಮ ಎದೆ ಇರಲಿ. ನಿನ್ನ ಬಾಂಧಳದಂತೆ ನಮ್ಮ ಮನವಿರಲಿ, ನಿನ್ನ ಸಾಗರದಂತೆ ನಮ್ಮ ಎದೆ ಇರಲಿ. ನಿನ್ನ ಬಲವಿರುವಂತೆ ನಮ್ಮ ಬಲವಿರಲಿ, ನಿನ್ನ ತಿಳಿವಿರುವಂತೆ ನಮ್ಮ ತಿಳಿವಿರಲಿ. ನಿನ್ನ ಬಲವಿರುವಂತೆ ನಮ್ಮ ಬಲವಿರಲಿ, ನಿನ್ನ ತಿಳಿವಿರುವಂತೆ ನಮ್ಮ ತಿಳಿವಿರಲಿ. ನಿನ್ನ ತಿಳಿವಿರುವಂತೆ ನಮ್ಮ ತಿಳಿವಿರಲಿ. ನಿನ್ನ ಬಾಂಧಳದಂತೆ ನಮ್ಮ ಮನವಿರಲಿ, ನಿನ್ನ ಸಾಗರದಂತೆ ನಮ್ಮ ಎದೆ ಇರಲಿ. ನಿನ್ನಾತ್ಮದಾನಂದ ನಮ್ಮದಾಗಿರಲಿ, ನಿನ್ನಲ್ಲಿರುವ ಶಾಂತಿ ನಮ್ಮೆದೆಗೆ ಬರಲಿ. ನಿನ್ನಾತ್ಮದಾನಂದ ನಮ್ಮದಾಗಿರಲಿ, ನಿನ್ನಲ್ಲಿರುವ ಶಾಂತಿ ನಮ್ಮೆದೆಗೆ ಬರಲಿ. ನಿನ್ನಲ್ಲಿರುವ ಶಾಂತಿ ನಮ್ಮೆದೆಗೆ ಬರಲಿ. ನಿನ್ನ ಬಾಂಧಳದಂತೆ ನಮ್ಮ ಮನವಿರಲಿ, ನಿನ್ನ ಸಾಗರದಂತೆ ನಮ್ಮ ಎದೆ ಇರಲಿ. ಪುಟಾಣಿಗಳಿಗೆ ವಂದನೆಗಳು. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ CCI ಅಧಿಕಾರಿಯಾಗಿ ನಮಗೆ ಮಾಹಿತಿ ಕೊಡಲಿಕ್ಕಿರುವಂತಹ ಶ್ರೀಮತಿ ಪ್ರಣೀತಾ KS, ದಯಮಾಡಿ ಮೇಡಮ್ ವೇದಿಕೆ ಒಂದು ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮ್ಮೆಲ್ಲರನ್ನು ಕೂಡ ಸ್ವಾಗತಿಸಲಿಕ್ಕೆ ಇದ್ದಾರೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿಯವರು. ಸರ್ಕಾರಿ ಪ್ರೌಢಶಾಲೆ ಪುತ್ತೂರು ನಗರ ಹಾಗೂ SRK ಲ್ಯಾಡರ್ಸ್ ಪುತ್ತೂರು ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಇಂದು ನಮ್ಮ ಶಾಲೆಯಲ್ಲಿ ಇಲಾಖಾ ಮಾಹಿತಿಯಂತೆ ನಾವು ಇಂದು ಪೋಷಕರ ಸಭೆಯನ್ನು, ಅದರಲ್ಲೂ ಸಹ ತಾಯಂದಿರ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ತಾಯಂದಿರ ಸಭೆಯನ್ನು ನಾವು ಜಂಟಿ ಆಶ್ರಯದಲ್ಲಿ SRK ಲ್ಯಾಡರ್ಸಿನ ಮಾಲಕರಾದ ಶ್ರೀಯುತ ಕೇಶವ್ ಸರ್ ಇವರ ಒಂದು ಕೋರಿಕೆಯಂತೆ ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ನಮ್ಮ ಸಂಸ್ಥೆಯ SDMCಯ ಕಾರ್ಯ ಅಧ್ಯಕ್ಷರಾದಂಥ ಶ್ರೀಯುತ ದಿನೇಶ್ ಕಾಮತ್ ಸರ್, ನಿಮ್ಮನ್ನು ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ನಮ್ಮ ಶಾಲಾ ಸಹಾಯಕ ಶಿಕ್ಷಕರಾದ ನಳಿನಿ ಅವರು ಗುಲಾಬಿ ಓಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಹಾಗೆ ಇಂದಿನ ಈ ಕಾರ್ಯಕ್ರಮದ ಉದ್ಘಾಟಕರಾದಂತಹ ನಮ್ಮ ತಾಲೂಕಿನ ಎಲ್ಲರ ಅಚ್ಚುಮೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀಯುತ ಲೋಕೇಶ್ ಸರ್ SR ಸರ್, ತಮಗೆ ಆತ್ಮೀಯವಾಗಿ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಹಾಗೆ ಈ ಒಂದು ಸಭೆಗೆ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ತಾಲೂಕಿನ ದೈಹಿಕ ಶಿಕ್ಷಕ ಪರಿವೀಕ್ಷಣಾಧಿಕಾರಿಗಳಾದಂಥ ಶ್ರೀಯುತ ಸುಂದರ್ ಸರ್ ನಮ್ಮೊಂದಿಗಿದ್ದಾರೆ. ಸರ್, ತಮಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಸಹಾಯಕರಾದಂತಹ ಮಲ್ರಾಜ್ ಅವರು ಗುಲಾಬಿ
ಹಾಗೆ ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಅರ್ಚನಾ ಕಾವೇರಿ, ಖ್ಯಾತ ಪ್ರಸೂತಿ ತಜ್ಞೆ, ತಾಲೂಕು ಆರೋಗ್ಯ ಕೇಂದ್ರ ಪುತ್ತೂರು, ಇವರು ಆಗಮಿಸಿದ್ದಾರೆ. ಮೇಡಮ್, ತಮಗೆ ತಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಸ್ವಾಗತ. ಇವರಿಗೆ ನಮ್ಮ ಶಾಲಾ ಸಹಾಯಕ ಶಿಕ್ಷಕ ವೀಣಾರವರು ಗುಲಾಬಿ ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದಂಥ ಶ್ರೀಮತಿ ಪ್ರಣೀತಾ KS, CCI ಅಧಿಕಾರಿ. ಮೇಡಮ್, ತಮಗೆ ಎಲ್ಲರ ಪರವಾಗಿ ಸ್ವಾಗತಗಳು. ಇವಳಿಗೆ ನಮ್ಮ ಶಾಲಾ ನಾಯಕಿಯಂತ ಪ್ರತೀಕ್ಷಾ ಇವಳು ಗುಲಾಬಿ ಹೂ ಕೊಟ್ಟು ಗೌರವಿಸಬೇಕಾಗಿ ವಿನಂತಿ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಇಲ್ಲಿ ನಮಗೆಲ್ಲ ರೀತಿಯಲ್ಲಿ ಸಹಕರಿಸಿದಂತಹ ಹಾಗೂ ಇದರ ಒಂದು ಕೇಂದ್ರ ಬಿಂದು ಅಂತ ಹೇಳ್ಬೋದು ಶ್ರೀ ಕೇಶವ ಎ ಮಾಲಕರು, SRK ಲ್ಯಾಡರ್ಸ್ ಪುತ್ತೂರು. ಸರ್, ನಿಮಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಿದ್ದೇನೆ. ಇವರಿಗೆ ನಮ್ಮ ಶಾಲಾ ಅಬ್ರಾಮ್ ಸರ್ ಇವರು ಗುಲಾಬಿ ಹೂ ಕೊಟ್ಟು ಗೌರವಿಸಬೇಕಾಗಿ ವಿನಂತಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮೆಲ್ಲ ಪ್ರೀತಿಯ ತಾಯಂದಿರು, ನಿಮ್ಮನ್ನು ನಾನು ಹಾರ್ದಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಶಿಕ್ಷಕ ಬಂಧುಗಳು, ನಮ್ಮೆಲ್ಲ ಪುಟಾಣಿ ಮಕ್ಕಳು, ಹಾಗೆ ಎಲ್ಲ ಮಾಧ್ಯಮ ಮಿತ್ರದವರು ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಿದ್ದೇನೆ. ಎಲ್ಲರಿಗೆ ಸ್ವಾಗತವನ್ನು ಕೋರಿದಿರುವಂತಹ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯನಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವಳಿಗೆ ನಮ್ಮ ಶಾಲಾ ಸ್ವಚ್ಛತಾ ಮಂತ್ರಿಯಾದಂಥ ಇಂಚರ ಇವಳು ಗುಲಾಬಿ ಹೂ ಕೊಟ್ಟು ಗೌರವಿಸಬೇಕಾಗಿ ವಿನಂತಿ. ಈಗ ಈ ಒಂದು ಕಾರ್ಯಾಗಾರವನ್ನು ನಮ್ಮ ತಾಲೂಕಿನ ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಲೋಕೇಶ್ ಸರ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಬೇಕಾಗಿ ನಾನು ಅವರಲ್ಲಿ ಶಾಲಾ ಪರವಾಗಿ, SDMC ಪರವಾಗಿ, ಎಲ್ಲ ಮಾತೆಯರ ಪರವಾಗಿ ನಾನು ವಿನಂತಿಸ್ತಾ ಇದ್ದೇನೆ.
ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿರುವಂತಹ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್ SR ಇವರಿಂದ ಮಾರ್ಗದರ್ಶನ. ಎಲ್ಲರಿಗೂ ನಮಸ್ಕಾರ. ಸಮಯ ಇಲ್ಲ, ನವೋದಯ ಎಕ್ಸಾಮ್ ನಡೀತದೆ, ನಾನು ಎಕ್ಸಾಮಲ್ಲಿ ಇದ್ದೀನಿ. ಆದರೂ 10 ನಿಮಿಷ 5 ನಿಮಿಷ ಇಲ್ಲಿ ಬಂದೋಗ್ಬೇಕಂದಿದ್ದಕ್ಕೋಸ್ಕರ ಬಂದಿದ್ದೀನಿ. ತಾಯಂದಿರ ಸಭೆಯ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವ ನಮ್ಮ SDMC ಕಾರ್ಯಾಧ್ಯಕ್ಷರಾದ ಶ್ರೀಯುತ ದಿನೇಶ್ ಕಾಮತ್ರವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಜಲಜಾಕ್ಷಿ KM ಅವರೇ, ಡಾಕ್ಟರ್ ಅರ್ಚನಾ ಕಾವೇರಿ ಅವರೇ, ಶ್ರೀಮತಿ ಪ್ರಣೀತಾ KS ರವರೇ, SRK ಲ್ಯಾಡರ್ನ ಮಾಲೀಕರಾದ ಶ್ರೀ ಕೇಶವ A ಅವರೇ, SDMC ಅಧ್ಯಕ್ಷರು, ಸದಸ್ಯರು, ಈ ಶಾಲೆ ಮುಖ್ಯೋಪಾಧ್ಯಾಯರು, ಈ ಶಾಲೆಯ ಶಿಕ್ಷಕ ವರ್ಗದವರು ಮತ್ತು ನಮ್ಮ TP ಅವರಾದ ಸುಂದರಗೌಡ್ರೆ, ಬಂದಿರುವ ಎಲ್ಲ ತಾಯಂದಿರೇ ಮತ್ತು ಪ್ರಿಯ ವಿದ್ಯಾರ್ಥಿಗಳೇ, ಬಹುಶಃ ಇವತ್ತಿನ ಒಂದು ಕಾರ್ಯಕ್ರಮ ತುಂಬ ಇಂಪಾರ್ಟೆಂಟಾಗಿ ನಿಮ್ಮನ್ನು ಇಲ್ಲಿ ಕರೆಸಿದ್ವಿ. ಕಾರಣ ಇಷ್ಟೇ, ತಾಯಂದಿರಿಗೆ ತುಂಬ ತಾಳ್ಮೆ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಹೇಳಿದ್ನ ಅವರು ಕೇಳಿಸ್ಕೊಂಡು ಮನೆಯಲ್ಲಿ ತಮ್ಮ ಮಕ್ಕಳು ಶಿಕ್ಷಣಕ್ಕೆ ಮತ್ತು ಒಳ್ಳೆಯ ಫಲಿತಾಂಶ ಬರಲಿಕ್ಕೆ ಕಾರಣಕರ್ತರಾಗ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ ನಾವು ಪರಿಗಣಿಸಿ ನಿಮ್ಮನ್ನು ಇವತ್ತು ತಾಯಂದಿರ ಸಭೆಯನ್ನು ಮಾಡ್ತಾಯಿದ್ವಿ. ಕಾರಣ ಇಷ್ಟೇ, ಈಗ SLC ಮಕ್ಕಳು ಏನಿದ್ದಾರೆ ಅವರು ಪಾಸಾಗಿ ಹೋಗಬೇಕು, ಒಳ್ಳೆಯ ಒಂದು ಶ್ರೇಣಿಯಲ್ಲಿ ಪಾಸಾಗಿ ಅವರು ಹೋಗಬೇಕು. ಆ ನಿಟ್ಟಿನಲ್ಲಿ ಈಗ ನಾವು ತುಂಬ ಇಂಪಾರ್ಟೆಂಟ್ ಸ್ಟೇಜಲ್ಲಿ ಇದ್ದೀವಿ. ಇನ್ನು ನಮಗೆ ಇನ್ನೊಂದು 64 ದಿನ 65 ದಿನ ನಮಗೆ ಮಾತ್ರ ಸಮಯ ನಮ್ಮ ಮುಂದೆ ಇದೆ. 29ರಿಂದ ಮೊದಲ ಪ್ರಿಪರೇಟರಿ ನಡೀತಾ ಇದೆ, ನಂತರ 2ನೇ ಪ್ರಿಪರೇಟರಿ ಫೆಬ್ರವರಿ, ದೆನ್ ಸ್ಟೇಟ್ ಲೆವೆಲ್, ದೆನ್ ಮೈನ್ ಎಕ್ಸಾಮ್ಗೆ ನಾವು ಮಾರ್ಚ್ 25ರಿಂದ ಏಪ್ರಿಲ್ 6ವರೆಗೆ ನಮಗೆ ಪರೀಕ್ಷೆ ಏನು ಪ್ರಾರಂಭ ಆಗ್ತದೆ. ಅಲ್ಲಿ ಮಕ್ಕಳು ಚೆನ್ನಾಗಿ ನಮಗೆ ಬರೀಬೇಕು. ಮಕ್ಕಳು ಬರೆದು ಗುಣಮಟ್ಟದ ಒಂದು ಶಿಕ್ಷಣವನ್ನು ಪಡೆದು ಒಳ್ಳೆ ಮಾರ್ಕ್ಸನ್ನು ಪಡೆದು ನೆಕ್ಸ್ಟ್ ಅವರು ಕಾಲೇಜ್ಗೆ ಹೋಗ್ಬೇಕು ಅನ್ನೋದು ನಮ್ಮ ಆಶಯ. ಆ ನಿಟ್ಟಿನಲ್ಲಿ ನಾವೇನು ಮಾಡಬೇಕು, ಟೀಚರಾಗಿ ನಾನೇನು ಮಾಡಬೇಕು, ಸೊ ಪೋಷಕರಾಗಿ ನಾವೇನು ಮಾಡಬೇಕು. ಇವತ್ತು ನಮಗೆ ಮೇಯ್ನ್ ಪ್ರಾಬ್ಲಮ್ ಇರೋದು ಮನೆಗಳಲ್ಲಿ. ಇವತ್ತು ಗಂಡು ಮಕ್ಕಳಲ್ಲಿ ವಿಶೇಷವಾಗಿ ಹೇಳೋದು, ಹೆಣ್ಮಕ್ಳು ಓದ್ತಾರೆ ಹೆಚ್ಚು ಕಡಿಮೆ ಎಲ್ಲ ಶಾಲೆಗಳಲ್ಲಿ ನಾನು ಹೋದಾಗ ಹೆಣ್ಮಕ್ಳು ಯಾವುದು ಸ್ಲೋ ಲರ್ನರ್ ಇಲ್ಲ, ತೊಂದರೆ ಇಲ್ಲ, ಅವ್ರ ಬಗ್ಗೆ ಕಂಪ್ಲೇಂಟ್ ಹೇಳಲ್ಲ. ಬಟ್ ಗಂಡು ಮಕ್ಕಳದ್ದು ನಮಗೆ ಸಮಸ್ಯೆ ಬರ್ತಾ ಇದೆ. ಕಾರಣ ಇಷ್ಟೇ, ಹೋಮ್ವರ್ಕ್ ಮಾಡಲ್ಲ ಸರ್, ಅವರು ಮನೆಯಲ್ಲಿ ಓದಲ್ಲ ಸರ್, ನಾಳೆ ಓದ್ತೀನಿ ನಾಡ್ದು ಓದ್ತೀನಿ, ತುಂಬ ನೆಗ್ಲೆಕ್ಟ್ ಮಾಡ್ತಾರೆ ಸರ್. ಕಾರಣ ಏನು? ಮೊಬೈಲ್ ನೋಡ್ತಾರೆ ಸರ್, ಮೊಬೈಲ್ ಇಟ್ಕೊಂಡಿರ್ತಾರೆ, ಇಲ್ಲ ಮೊಬೈಲ್ ಆಟ ಆಡ್ತಾರೆ. ಇವೆಲ್ಲ ಕಂಪ್ಲೇಂಟ್ ನಮಗೆ ಬರ್ತಾ ಇದೆ. ಮೇಯ್ನ್ ಇಂಪಾರ್ಟೆಂಟ್ ಏನಾಗಪ್ಪ ಅಂದ್ರೆ, ನಮ್ಮ ಮಕ್ಕಳಿಗೆ ಇವತ್ತಿನ ಶತ್ರು ಏನಾರು ಇದ್ದಾನೆ ಅಂದರೆ ಅವು ಮೊಬೈಲೇ. ಹಿಂದಿನ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ, TV ಇರಲಿಲ್ಲ, ಯಾವುದು ಮನೋರಂಜನೆ ಇರಲಿಲ್ಲ. ಮಗು ಆಟ ಆಡಬೇಕಿತ್ತು, ಇಲ್ಲ ಪುಸ್ತಕ ಓದಬೇಕಿತ್ತು, ಇಲ್ಲ ಏನಾರು ತಿಂದ್ಬಿಟ್ಟು ಮಲಗಬೇಕಿತ್ತು. ಹಿಂದಿನ ಕಾಲದಲ್ಲೆಲ್ಲ ಮಕ್ಕಳು ಶಾಲೆಯಿಂದ ಮನೆಗೆ ಬರ್ಬೇಕಾದ್ರೆ ಅಮ್ಮನ್ನ ಕೂಕೊಂಡು ಬರ್ತಾಯಿದ್ರು. ಯಾಕೆ ಅಮ್ಮನ ಕರೀತಾಯಿದ್ರು ಅಂದರೆ, ಅಮ್ಮ ತಿನ್ಲಿಕ್ಕೆ ಏನಾರು ಇದೆಯಾ, ಕೊಡ್ತೀಯಾ, ಏನಾರು ಸ್ನ್ಯಾಕ್ಸ್ ಕೊಡ್ತೀಯಾ, ತಿಂಡಿ ಕೊಡ್ತೀಯಾ, ಬಿಸ್ಕೆಟ್ ಕೊಡ್ತೀಯಾ ಏನಾರು ಅಂತ ಈ ಮಕ್ಕಳು ಕೇಳ್ತಿದ್ರು. ಈಗ ಇವತ್ತಿನ ಮಕ್ಕಳು ಏನು ಮಾಡ್ತೇವೆ ಅಂದರೆ, ಮನೆಗೆ ಹೋದ ತಕ್ಷಣ ಅಮ್ಮನ್ನ ಕೇಳಲ್ಲ, ಅಮ್ಮನ ಮೊಬೈಲ್ ಎಲ್ಲಿದೆ ಅಂತ ಹುಡುಕ್ತಾರೆ. ಅಮ್ಮ ಮೊಬೈಲಲ್ಲಿ ಇಟ್ಟಿದ್ದಾಳೆ, ಇಲ್ಲ ಅಪ್ಪ ಮೊಬೈಲಲ್ಲಿ ಇಟ್ಟಿದ್ದೇನೆ, ಇಲ್ಲ ಕೆಲವರು ನೀವು ಮೊಬೈಲ್ ನೀವೇ ಕೊಡಿಸ್ಬಿಟ್ಟಿದ್ದೀರಾ. ನಿಮ್ಮ 9ನೇ ಕ್ಲಾಸ್ 8ನೇ ಕ್ಲಾಸಲ್ಲೆಲ್ಲ ನಾವು ಕೊರೋನಾ ಬಂದಾಗ ನಾವೇ ಮೊಬೈಲ್ನ ಕೊಡಿಸ್ಬಿಡಿ ಅಂತ ಹೇಳಿದ್ದು, ಮಕ್ಕಳಿಗೆ ಕೊಡಿಸಿದ್ರೆ ಅವರು ಮಕ್ಳು ಇಟ್ಕೊಂಡಿದ್ದಾರೆ. ಸೊ ಮೊಬೈಲಿಂದ ಒಳ್ಳೆಯದು ಇದೆ, ಕೆಟ್ಟು ಇದೆ. ಮೊಬೈಲ್ನ ಒಳ್ಳೆ ರೀತಿ ಬಳಸ್ಕೊಂಡ್ರೆ ಅದೊಂದು ವಿಶ್ವಕೋಶನೇ, ನಿಮ್ಗೆ ಏನು ಬೇಕು ಸಿಗುತ್ತೆ. ನಿಮಗೆ ಇದರಲ್ಲಿ ಏನು ಬೇಕು, ನಿಮಗೆ ಒಂದು ಶೀತ ಆಯಿತು ಅಂತ ಹೇಳ್ಕೊಳ್ಳಿ, ಶೀತಕ್ಕೆ ಏನು ಔಷಧಿ ತಗೋಬೇಕು, ಶೀತಕ್ಕೆ ಏನು ಕಷಾಯ ಮಾಡಬೇಕು ಅಂದರೆ ಇದರಲ್ಲೇ ಸಿಗ್ತದೆ, ಡಾಕ್ಟ್ರೇ ಬೇಕಿಲ್ಲ. ಕೊರೋನಾ ಬಂದಾಗ ನಾವೇ ಡಾಕ್ಟ್ರ್ ಆಗಿಬಿಟ್ಟಿದ್ವಿ, ಬೇರೆಯವ್ರಿಗೆಲ್ಲ ನಾವೇ ಹೇಳ್ಬಿಡ್ತಾ ಇದ್ವಿ. ನೆಗಡಿ ಆದ್ರೇನು, ಶೀತ ಆದ್ರೇನು, ಕೈ ನೋವು ಆದ್ರೇನು, ಮೈಕೈ ನೋವು ಆದ್ರೇನು, ಇವಕ್ಕೆಲ್ಲ ನಿಮ್ಗೆ ಏನು ಬೇಕು. ನಿಮಗೆ ಈಗ ಒಂದು ಟೀಚರ್ ಇದ್ದಂಗೆ ಒಂದು ಮೊಬೈಲ್, ಇದು ಮನಸ್ಸು ಮಾಡಿದರೆ ನಿಮ್ಮ ಮಗು ಬಳಸ್ಕೊಂಡಿದೆ ಆದರೆ 100ಕ್ಕೆ 100 ಮಾರ್ಕ್ಸ್ನ ತೆಗಿಲಿಕ್ಕೆ ಸಾಧ್ಯತೆ ಇದೆ. ಸೊ ಅದರಿಂದ ಇವತ್ತು ಸೈಬರ್ ಆಗಿ ಸಾಕಷ್ಟು ತೊಂದರೆ ಆಗ್ತಾಯಿದೆ, ಸೈಬರ್ ಕ್ರೈಮ್ಗಳಾಗ್ತಾಯಿದೆ. ಮಕ್ಕಳು ಏನನ್ನು ಬಳಸಬೇಕು, ಏನನ್ನು ಬಳಸಬಾರ್ದು, ಮಕ್ಕಳ ಹಕ್ಕುಗಳೇನಿದೆ, ಮತ್ತು ಜೊತೆಗೆ ಮಕ್ಕಳ ಹಕ್ಕುಗಳ ಬಗ್ಗೆ ಏನೆಲ್ಲ ಕಾನೂನುಗಳು ಇದ್ದಾವೆ ಅವನ್ನೆಲ್ಲ ನಾವು ತಿಳ್ಕೋಬೇಕು. ಮತ್ತು ಜೊತೆಗೆ ಮಗು ಒಟ್ಟಾರೆ ಶಾಲೆಯಿಂದ ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಂಡು ಅದು ಹೊರಹೋಗಬೇಕು. ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ಒಂದು ಕನಸಂತೂ ಇದೆ, ನನ್ನ ಮಗ ನನ್ನ ಮಗಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಏನೇನು ಆಗಬೇಕು ಅಂತ ಕನಸನ್ನು ಎಲ್ಲರೂ ಇಟ್ಕೊಂಡಿದ್ದಾರೆ. ಒಟ್ಟಾರೆ ಮಗು ಯಾವುದು ಕಷ್ಟಪಡಬೇಕು ಅಂತ ಯಾವ ತಂದೆ ತಾಯಿಗಳು ಇಷ್ಟಪಡಲ್ಲ.
ತನಗೆ ಏನೇ ಕಷ್ಟ ಇದ್ರು, ತಂದೆಗೆ ಏನೇ ಕಷ್ಟ ಇದ್ರು, ತಾಯಿಗೆ ಏನೇ ಕಷ್ಟ ಇದ್ರು, ತನ್ನ ಮಗುಗೋಸ್ಕರ ಎಲ್ಲ ರೀತಿಯ ತ್ಯಾಗವನ್ನು ತಂದೆ ತಾಯಿಗಳು ಮಾಡ್ತಾ ಇದ್ದಾರೆ. ಸೊ ಮಾಡ್ತಾ ಇರಬೇಕಾದ್ರೆ ಮಕ್ಕಳಾಗಿ, ವಿದ್ಯಾರ್ಥಿಗಳಾಗಿ ನೀವು ತಂದೆ ತಾಯಿಗಳಿಗೆ ಏನು ಮಾಡಬೇಕು ಅನ್ನೋದು ನೀವೇ ಕ್ವಶನ್ ಮಾರ್ಕ್ ಹಾಕಬೇಕು. ನಿಮ್ಮ ತಂದೆ ತಾಯಿಗಳ ಕನಸುಗಳನ್ನ ಏನು ಇಟ್ಕೊಂಡಿದ್ದಾರೆ, ಆ ಕನಸು ಈಡೇರಬೇಕು ಅಂದರೆ ಖಂಡಿತ 100% ಕಷ್ಟಪಟ್ಟು ನೀವು ಓದಿದ್ದೆ ಆದರೆ, ಒಳ್ಳೆಯ ಫಲಿತಾಂಶವನ್ನು SLC ನೀವು ಪಡೆದಿದ್ದೆ ಆದರೆ 100% ನಿಮ್ಮ ಕನಸುಗಳಿಗೆ ಖಂಡಿತ ಸಾಕಾರ ಆಗ್ತವೆ. ಆ ನಿಟ್ಟಿನಲ್ಲಿ ಮಕ್ಕಳು ಇನ್ನು 65 ದಿನ ನಮಗೆ ಎಕ್ಸಾಮ್ಗೆ ಟೈಮ್ ಇದೆ. ಈ 65 ದಿನದಲ್ಲೂ ಏನು ಬೇಕಾದ್ರೂ ಅಚೀವ್ಮೆಂಟ್ ಮಾಡಲಿಕ್ಕೆ ನಮಗೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಶಿವರಾಮ ಕಾರಂತ ಶಾಲೆ ಕಳೆದ ವರ್ಷ ಒಳ್ಳೆಯ ಫಲಿತಾಂಶವನ್ನು ನೀಡಿದೆ. ಈ ವರ್ಷವೂ ಒಳ್ಳೆಯ ಫಲಿತಾಂಶವನ್ನು ನೀಡಬೇಕು. ಅದಕ್ಕೆ ಪೂರಕವಾಗಿ ಎಲ್ಲ ವ್ಯವಸ್ಥೆನ ನಾವು ಮಾಡಿದ್ದೀವಿ. ಟೀಚರ್ಸ್ ಇದ್ದಾರೆ, ಭೌತಿಕ ಸೌಲಭ್ಯಗಳಿದ್ದಾವೆ, ಮತ್ತು ಎಲ್ಲ ಸಮುದಾಯದ ಸಹಕಾರವನ್ನು ಪಡ್ಕೊಂಡು ಒಳ್ಳೆ ಫಲಿತಾಂಶವನ್ನು ಪಡೀಲಿಕ್ಕೋಸ್ಕರ ಇವತ್ತೊಂದು ಕಾರ್ಯಾಗಾರವನ್ನು ಏರ್ಪಡಿಸ್ತಾ ಇದ್ವಿ. ಇಲ್ಲಿ ಮಕ್ಕಳಿಗೆ ಟಿಪ್ಸ್, ಆರೋಗ್ಯದ ಟಿಪ್ಸ್ನ ಕೊಡಲಿಕ್ಕೆ ನಮ್ಮ ಡಾಕ್ಟ್ರು ಬಂದಿದ್ದಾರೆ, ಮತ್ತು ಕೆಲವು ಸೈಬರ್ ಕ್ರೈಮ್ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ CCI ಅಧಿಕಾರಿಗಳು ಬಂದಿದ್ದಾರೆ. ಇವರೆಲ್ಲ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಅದನ್ನು ರಿಸೀವ್ ಮಾಡಿ, ಜೊತೆ ಮಗುನ ಮನೆಯಲ್ಲಿ ಸಾಧ್ಯವಾದ ಮಟ್ಟಿಗೆ ಮೊಬೈಲಿಂದ ದೂರ ಇರಬೇಕು. ಇಲ್ಲ ಮೊಬೈಲ್ನ ಹೇಗೆ ಬಳಸಬೇಕು ಅಂತ ನಮ್ಮ ಶಿಕ್ಷಕರು ಹೇಳಿದರೆ ಆ ರೀತಿ ಮೊಬೈಲ್ ಬಳಸಿದ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ಕಾರಣ ಇಷ್ಟೇ, ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಒಳ್ಳೆಯ ಶಿಕ್ಷಣವನ್ನು ಪಡಿಬೇಕು ಅನ್ನೋ ಉದ್ದೇಶದಿಂದ ನಿಮಗೆ ಹೇಳ್ತಾ ಇದ್ವಿ. ಮನೆಯಲ್ಲಿ ಲೈಬ್ರರಿ ಇದೆ, ಪುಸ್ತಕಗಳಿದ್ದರೆ ಜಾಸ್ತಿ ಅದನ್ನ ಬಳಸ್ಕೊಳ್ಳಿ. 8ನೇ ಕ್ಲಾಸ್ ಮತ್ತು 9ನೇ ಕ್ಲಾಸ್ ಮಕ್ಕಳು ಇವಾಗಲೇ ಓದುವ ಕೌಶಲ್ಯಗಳನ್ನ ಬಳಸ್ಕೊಂಡಿದ್ದಾದರೆ ಮುಂದೆ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅದು ನಮಗೆ ತುಂಬ ಸಪೋರ್ಟಿವ್ ಆಗ್ತದೆ, ಪಾಸ್ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಯಾರೇ ಆಗಲಿ ನಮಗೆ ಗುರಿ ಇರಬೇಕು, ಗುರಿ ಹಿಂದೆ ಗುರು ಇರಬೇಕು. ಅದು ಇವೆರಡು ಇದ್ದರೆ 100% ಆ ಮಗು ಅಚೀವ್ಮೆಂಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಅದರಿಂದ ಒಂದು ಸಣ್ಣ ಕಥೆಯನ್ನು ಹೇಳಿ ನಾನು ಇಲ್ಲಿ ಭಾಷಣ ಮುಗಿಸ್ತೀನಿ. ಯಾಕೆಂದರೆ ಈ ಕಥೆ ಹೇಳ್ತಾ ಇರೋದು ಇದು ತುಂಬ ತುಂಬ ಟಫ್ ಇರುತ್ತೆ. ಜೀವನ ಎಷ್ಟು ಕಷ್ಟ ಇರುತ್ತೆ, ಆ ಕಷ್ಟದಲ್ಲಿ ಅದು ಹೇಗೆ ಬದುಕುತ್ತೆ. ನಿಮಗೆ ಗರುಡ ಪಕ್ಷಿ ಅಂತ ನಿಮಗೆ ಒಂದು ಪಕ್ಷಿ ಗೊತ್ತು ನಿಮಗೆ. ಅದು ತುಂಬ ಚೆನ್ನಾಗಿರುತ್ತೆ. ಒಂದು 20 ವರ್ಷ ಆದಮೇಲೆ ಅದು ಮತ್ತೆ ಕಷ್ಟಕ್ಕೆ ಸಿಗಾಕೊಬಿಡುತ್ತೆ. ಒಂದು 40 ವರ್ಷ ಬದುಕುತ್ತೆ ಅಂತ ಹೇಳ್ತಾರೆ ಗರುಡ ಪಕ್ಷಿ. 20 ವರ್ಷದವರೆಗೂ ಗರುಡ ಪಕ್ಷಿ ಬೇಟೆ ಮಾಡುತ್ತೆ, ಹಿಡಿಯುತ್ತೆ, ತಿನ್ನುತ್ತೆ, ತುಂಬ ಹ್ಯಾಪಿಯಾಗಿರುತ್ತೆ. ಸೊ ಅದಕ್ಕೊಂದು 20 ವರ್ಷ ಆದ ತಕ್ಷಣ ಕಾಲುಗಳೆಲ್ಲ ಉಗುರುಗಳು ಬೆಳಕಬಿಡುತ್ತೆ, ರೆಕ್ಕೆಗಳೆಲ್ಲ ತುಂಬ ಉದ್ದ ಬೆಳೆದ್ಬಿಡುತ್ತೆ, ಕೊಕ್ಕು ತುಂಬ ಬೆಳೆದ್ಬಿಡುತ್ತೆ, ಬೇಟೆ ಆಡಲಿಕ್ಕಾಗಲ್ಲ, ಆರ್ಲಿಕ್ಕಾಗಲ್ಲ, ಒಂದು ಬೆಳೆ ಕೂತ್ಬಿಡುತ್ತೆ. ಸೊ ಕೂತ್ಮೇಲೆ ಬೇಟೆ ಯಾವುದು ಸಿಗಲ್ಲ. ಬೇಟೆ ಸಿಗಲ್ಲ ಅಂದರೆ ಸತ್ತೋಗ್ಬೇಕಷ್ಟೇ ಆ ಪಕ್ಷಿ. ಆದರೆ ಆ ಗರುಡ ಪಕ್ಷಿ ಸಾಯಲ್ಲ. ಏನು ಮಾಡುತ್ತೆ ಅಂದರೆ ತನ್ನ ಬದುಕನ್ನು ಏನಾದರೂ ಕಟ್ಟಬೇಕು ಅಂತ ಬಂಡೆ ಕಲ್ಲ ಹತ್ರ ಹೋಗುತ್ತೆ. ಫಸ್ಟು ಬಂಡೆ ಕಲ್ಲ ಹತ್ರ ಹೋಗಿ ತನ್ನ ಕೊಕ್ಕನ್ನು ಜೋರಾಗಿ ಹೊಡೆಯುತ್ತೆ, ರಕ್ತ ಬರೋವರೆಗೂ ಹೊಡೆಯುತ್ತೆ. ಲಾಸ್ಟಲ್ಲಿ ಕೊಕ್ಕು ಕಳಚಿ ಬೀಳುತ್ತೆ. ಕಳಚಿ ಬಿದ್ದಾಗ ಹೊಸ ಕೊಕ್ಕು ಮತ್ತೆ ಬೆಳೆಯುತ್ತೆ. ಅದಕ್ಕೆ ಬೆಳೆದಾದ್ಮೇಲೆ ಮತ್ತೆ ತನ್ನ ಕಾಲಿನ ಪಂಜೆಗಳೆಲ್ಲ ಹಳೆದಾಗಿರುತ್ತೆ, ಅದನ್ನು ರಕ್ತ ಬರೋರಿಗೆ ಕೀಳುತ್ತೆ, ಪಂಜೆಗಳನ್ನೆಲ್ಲ ಕಿತ್ತಾಕತ್ತೆ. ಮತ್ತೆ ಆ ರಿಮೂವ್ ಆದಮೇಲೆ ಹೊಸ ಪಂಜೆಗಳು ಬರ್ತವೆ. ಆಮೇಲೆ ರೆಕ್ಕೆಗಳನ್ನೆಲ್ಲ ಕಿತ್ತಾಕತ್ತೆ, ಅವಾಗಲೂ ರಕ್ತ ಬರುತ್ತೆ, ರೆಕ್ಕೆಲ್ಲ ಕಿತ್ತಾಕತ್ತೆ, ಮತ್ತೆ ರಕ್ತ ಬರುತ್ತೆ. ಆಗ ಮತ್ತೆ ಹೊಸ ರೆಕ್ಕೆಗಳು ಬರುತ್ತೆ, ಮತ್ತೆ ಸ್ಟಾರ್ಟ್ ಮಾಡುತ್ತೆ, ಮತ್ತು ಅದೇ ಹುಮ್ಮಸ್ಸಿನಲ್ಲಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ಕಾಗಿ ಪ್ಲೇ ಮಾಡುತ್ತೆ, ಬೇಟೆ ಆಡುತ್ತೆ, ಜೀವನ ಮಾಡುತ್ತೆ, ಎಂಡಿಂಗ್ವರೆಗೂ ಅದು ಖುಷಿಯಾಗಿ ಬದುಕುತ್ತೆ. ಸೊ ನಾನು ಯಾಕೆ ಈ ಕಥೆನ ಹೇಳಿದೆ ಅಂದರೆ ಎಲ್ಲರಿಗೂ ಕಷ್ಟಗಳು ಬರ್ತವೆ. ಆ ಕಷ್ಟಗಳು ಬಂದಾಗ ನಾವು ಅದಕ್ಕೆ ಎದುರಿಸ್ಬೇಕು. ನಾವು ಅದನ್ನ ಸವಾಲನ್ನು ಎದುರಿಸಿ ನಾವು ಮುಂದೆ ಹೋಗಬೇಕು. ಈ ನಿಟ್ಟಿನಲ್ಲಿ ಮಕ್ಕಳು ನೀವು SLC ಎಕ್ಸಾಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೇಜ್ ಅಂತ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ. ನೀವು ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ಎಕ್ಸಾಮ್ ಪಾಸ್ ಆಗಬೇಕು, ಒಳ್ಳೆ ಪರ್ಸೆಂಟೇಜ್ ಬರಲಿ ಅಂತ ಆಶಿಸ್ತಾ ಈ ಒಂದು ಕಾರ್ಯಾಗಾರ ಏನು ನಮ್ಮ ತಾಯಂದಿರ ಸಭೆಯನ್ನು ಒಟ್ಟಿಗೆ ನಮಗೆ ಮಾಡ್ತಾ ಇದ್ದೀರಾ, ನಮ್ಮ ಶಾಲೆಯವರು ಮತ್ತು SRK ಲ್ಯಾಡರ್ ಕಂಪನಿಯವರು, SRK ಲ್ಯಾಡರ್ಸ್ನ ಮಾಲೀಕರು ಇಲ್ಲಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ತಾಯಂದಿರು ಸಂಜೆ ಮಧ್ಯಾಹ್ನದವರೆಗೂ ಕೂತು ಏನು ಹೇಳ್ತಾರೆ ಕೇಳ್ಕೊಂಡು ತಮ್ಮ ಮಕ್ಕಳಿಗೆ ಪೂರ್ಣವಾಗಿ ಮನೆಯಲ್ಲಿ ಓದಲಿಕ್ಕೆ ಪೂರ್ಣ ಒಂದು ಅವಕಾಶಗಳನ್ನ ಕಲ್ಪಿಸಿಕೊಡ್ಬೇಕು ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಶುಭ ಹಾರೈಕೆಗಳನ್ನ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ತಾಯಂದಿರಿಗೆ ತಮ್ಮ ಮಕ್ಕಳನ್ನು SSLC ಪರೀಕ್ಷೆಗೆ ಯಾವ ರೀತಿಯಲ್ಲಿ ಅಣಿಗೊಳಿಸಬೇಕು ಅಂತೇಳಿ ಮಾರ್ಗದರ್ಶನ ನೀಡಿರುವಂತಹ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಆತ್ಮೀಯರೇ, ದಿನಾಂಕ 17/1/2024 ಮಧುಗಿರಿ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆದಂತಹ ರಾಜ್ಯ ಮಟ್ಟದ ವಿಶೇಷ ಚೇತನರ ಕ್ರೀಡಾಕೂಟದಲ್ಲಿ ಗುಂಡು ಎಸೆತ ಸ್ಪರ್ಧೆಯಲ್ಲಿ ನಮ್ಮ ಡಾಕ್ಟರ್ ಕೆ ಶಿವರಾಮ ಕಾರಂತ ಸರ್ಕಾರಿ ಪ್ರೌಢಶಾಲೆ ಪುತ್ತೂರು ನಗರ ಇಲ್ಲಿಯ ವಿದ್ಯಾರ್ಥಿನಿ ರಕ್ಷಿತಾ ಇವಳು ಭಾಗವಹಿಸಿ ಗುಂಡು ಎಸೆತದಲ್ಲಿ ದ್ವಿತೀಯ ಸ್ಥಾನವನ್ನು ಗಳಿಸ್ತಾಳೆ. ಅವಳಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ಈಗ ಅವಳಿಗೆ ಅಭಿನಂದನಾ ಪತ್ರವನ್ನು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನೀಡಬೇಕಾಗಿ ನಾವು ಅವರಲ್ಲಿ ವಿನಂತಿಸ್ತಾ ಇದ್ದೇವೆ.
ಅದೇ ರೀತಿಯಲ್ಲಿ ಶೀಲ್ಡನ್ನು ನಮ್ಮ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು ನೀಡಬೇಕಾಗಿ ನಾನು ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವಿದ್ಯಾರ್ಥಿನಿಯ ಬಾಳು ಪ್ರಜ್ವಲಿಸಲಿ, ಉಜ್ವಲವಾಗಿ ಬೆಳೆಯಲಿ ಅಂತೇಳಿ ನಾವೆಲ್ಲರೂ ಕೂಡ ಹಾರೈಸೋಣ. ಮುಂದಿನ ದಿನಗಳಲ್ಲಿ ಅವಳು ಇತರ ಚಿತ್ರಕಲಾ ಸ್ಪರ್ಧೆಯ ಕ್ಷೇತ್ರದಲ್ಲಿ ಕೂಡ ವಿಶೇಷವಾದಂತಹ ಸಾಧನೆಯನ್ನು ಮಾಡ್ತಿದ್ದಾಳೆ. ಮಗುವೆ, ನಿನ್ನ ಭವಿಷ್ಯ ಉಜ್ವಲವಾಗಲಿ ಅಂತೇಳಿ ನಮ್ಮೆಲ್ಲರ ಹಾರೈಕೆ. ಸರ್ ಓಕೆ. ನಮ್ಮ ತಾಲೂಕಿನ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳಿಂದ ಶುಭ ಹಾರೈಕೆಯ ಮಾತುಗಳು. ಎಲ್ಲರಿಗೂ ನಮಸ್ಕಾರ. ನಾವು ತುರ್ತು ನಮ್ಮ ಪರೀಕ್ಷಾ ಕಾರ್ಯದಲ್ಲಿದ್ದೇವೆ. ಆದರೂ ನಮ್ಮ ಶಾಲೆ ನಮ್ಮ ಶಿವರಾಮ್ ಕಾರಂತರ ದೊಡ್ಡ ಹೆಸರುಳ್ಳಂಥ ಒಂದು ಶಾಲೆ. ಇಲ್ಲಿ SRK ಅವರ ನೇತೃತ್ವದಲ್ಲಿ, ಅವರ ಪ್ರಾಯೋಜಕತ್ವದಲ್ಲಿ ನಮ್ಮಲ್ಲಿ ಮಾಹಿತಿ ಕಾರ್ಯಾಗಾರಗಳು ಅಂದರೆ ತಾಯಂದಿರ ಸಭೆ ಮತ್ತು ಸೈಬರ್ ಕ್ರೈಮ್ ಬಗ್ಗೆ ಮಾಹಿತಿ, ಆರೋಗ್ಯ ವಿಷಯಗಳ ಬಗ್ಗೆ ಮಾಹಿತಿ ಭಾಳ ಇಂಪಾರ್ಟೆಂಟ್. ಇದು ನಾವು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೇಳಿದ ಹಾಗೆ ಈ ಸಭೆಗೆ ವಿಶೇಷವಾಗಿ SLC ವಿದ್ಯಾರ್ಥಿಗಳ ಮಕ್ಕಳು, ವಿದ್ಯಾರ್ಥಿಗಳು, ಅವರ ತಾಯಂದಿರು ಬಂದಿದ್ದೀರಾ, ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೀರಾ. ಇನ್ನು ಈ ಸಭೆಯಲ್ಲಿ ಏನೆಲ್ಲ ನಮ್ಮ ಡಾಕ್ಟ್ರುಗಳು ಮಾಹಿತಿಯನ್ನು ಕೊಡ್ತಾರೆ ಅದನ್ನು ಸರಿಯಾಗಿ ನೀವು ಓದಿಕೊಂಡು ತಿಳಿದುಕೊಂಡು ಅದನ್ನು ನಿಮ್ಮ ದೈನಂದಿನ ಮನೆಯ ವಿಷಯಗಳ ಚಟುವಟಿಕೆಯಲ್ಲಿ ಅದನ್ನು ಉಪಯೋಗಿಸಿಕೊಂಡು ಒಟ್ಟಾರೆಯಾಗಿ ಒಂದು ಆದರ್ಶ ಒಂದು ಜೀವನವನ್ನು ನಡೆಸಲಿಕ್ಕೆ ಅದು ಪೂರಕವಾಗಿ ಕೆಲಸ ಮಾಡಬಹುದು ಎಂಬುದು ನಮ್ಮ ಅನಿಸಿಕೆ. ಇದಕ್ಕೆ ನಮ್ಮ SRK ಲೀಡರ್ಸ್ನ ನಮ್ಮ ಕೇಶವ್ ಅವರು ಭಾಳಷ್ಟು ನಮ್ಮ ಈ ಸಂಸ್ಥೆಗೆ ಭಾಳಷ್ಟು ಸಹಕಾರವನ್ನು ಕೊಡ್ತಾ ಇದ್ದಾರೆ. ವಿಶೇಷವಾದಂತಹ ಕಾಳಜಿ ಇದೆ ಅವರಿಗೆ ಸರ್ಕಾರಿ ಶಾಲೆ ಬಗ್ಗೆ. ಸಾಕಷ್ಟು ಕೊಡುಗೆಗಳನ್ನು ನಾನು ನೀಡಿದ್ದನ್ನು ಇಲ್ಲಿ ಸ್ಮರಿಸಿಕೊಳ್ತಾ ಇದ್ದೇನೆ. ಆ ಮೂಲಕ ಇವತ್ತು SLC ಅಥವಾ ವಿದ್ಯಾರ್ಥಿಗಳಿಗೆ ತಮ್ಮದೇ ಆದಂತಹ ಒಂದು 25 ವರ್ಷದ ಬೆಳ್ಳಿ ಹಬ್ಬದ ಒಂದು ಸವಿ ನೆನಪಿಗಾಗಿ ವಿಶೇಷವಾದಂತಹ ಮಾಹಿತಿ ಕಾರ್ಯಾಗಾರಗಳ ಮೂಲಕ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡು ಶಾಲೆಯ ವಿದ್ಯಾರ್ಥಿಗಳಿಗೆ ಒಳಿತನ್ನು ಬಯಸುವಂಥ ಈ ಒಂದು ಕಾರ್ಯಕ್ರಮ, ಅವರಿಗೆ ವಿಶೇಷವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್, ಕೇಶವ್ ಸರ್. ಹಾಗೆ ಇನ್ನು ಮುಂದೆ ಕೂಡ ನಮ್ಮ ಶೈಕ್ಷಣಿಕವಾಗಿ ನಮ್ಮ ಶಿಕ್ಷಣ ಸಂಸ್ಥೆಗಳು ಭಾಳಷ್ಟು ಕೆಲವು ಕಡೆ ಇಂತಹ ಒಂದು ಸಭೆಗಳು ಆಗಬೇಕಾಗಿದೆ, ಮಾಹಿತಿಗಳು ಸಿಗಬೇಕಾಗಿದೆ, ಪರಿಪೂರ್ಣವಾದಂತಹ ಮಾಹಿತಿಗಳು, ಜ್ಞಾನಗಳು ಸಂಪಾದನೆ ಆಗಬೇಕಿದೆ. ಡಾಕ್ಟರ್ ಅರ್ಚನಾ ಅವರಿದ್ದಾರೆ, ಹಾಗೆ ಶ್ರೀಮತಿ ಪ್ರಣೀತಾ ಅವರಿದ್ದಾರೆ. ಇವರು ವಿಶೇಷವಾದಂಥ ಮಾಹಿತಿಯನ್ನು ನಿಮಗೆ ನೀಡಲಿಕ್ಕಿದ್ದಾರೆ. ಆ ಮಾಹಿತಿಯನ್ನು ಯಥಾರ್ಥವಾಗಿ ನೀವು ಪಾಲಿಸಿಕೊಂಡು ಹೋದರೆ ಬಹುಶಃ ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಇನ್ನಿತರ ಸಮಾಜಕ್ಕೆ ಒಳಿತಾಗ್ಬೋದು ಎಂಬ ಅನಿಸಿಕೆಯೊಂದಿಗೆ ಕಳೆದ ವರ್ಷದ ಫಲಿತಾಂಶ 100% SLCಯಲ್ಲಿ ಭಾಳಷ್ಟು 100% ಪ್ರಥಮವಾಗಿ ಈ ಸಂಸ್ಥೆ ಗಳಿಸಿಕೊಂಡಿದೆ. ಈ ವರ್ಷ ಕೂಡ ಆ ಒಂದು ಫಲಿತಾಂಶವನ್ನು ಗಳಿಸಿಕೊಳ್ಬೇಕು. ಆ ರೀತಿಯಾಗಿ ನಮ್ಮ ಶಾಲಾ ಶಿಕ್ಷಕರು, SDMC ಅವರು ಎಲ್ಲ ಏನು ಇದಕ್ಕೆ ವಿಶೇಷವಾದಂಥ ಶ್ರಮವನ್ನು ವಹಿಸಿಕೊಡಬೇಕು ಅಂತ ಹೇಳುವಂಥದ್ದು ನಮ್ಮ ಒಂದು ಆಶಯ. ಹಾಗೆ ಇವತ್ತು ನಮ್ಮ ಹುಡುಗಿ ರಕ್ಷಿತಾ ವಿಶೇಷ ಅಗತ್ಯವುಳ್ಳಂತಹ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಇವತ್ತು ಬೆಳ್ಳಿ ಪದಕವನ್ನು ಪಡೆದುಕೊಂಡು ಬಂದಿದ್ದಾಳೆ. ಇದೊಂದು ಹೆಮ್ಮೆ ವಿಷಯ ನಮ್ಮ ಒಂದು ಶಾಲೆಗೆ, ಸರ್ಕಾರಿ ಶಾಲೆಗೆ. ಯಾಕೆ ಅಂತೇಳಿದರೆ ಬಹುಶಃ ಪುತ್ತೂರು ತಾಲೂಕಲ್ಲಿಂದ ಒಂದು 7-8 ಜನ ಹೋಗಿದ್ದಾರೆ. ಅದರಲ್ಲಿ ಒಂದು 2 ಮಕ್ಕಳಿಗೆ ಸಿಕ್ಕಿದೆ. ಒಂದು ಹಿರೇಬಂಡಾಡಿಯ ಮಗು, ಮತ್ತೊಂದು ನಮ್ಮ ಶಿವರಾಮ್ ಕಾರಂತದ ಮಗು. ಈ ಮಕ್ಕಳು ವಿಶೇಷವಾದಂಥ ಸಾಧನೆಯನ್ನು ಮಾಡಿದ್ದಾರೆ. ಎಲ್ಲ ವಿಷಯಗಳಲ್ಲೂ ಕೂಡ ನಾವು ಮಕ್ಕಳನ್ನು ತೊಡಗಿಸಿಕೊಳ್ಬೇಕು. ಮಕ್ಕಳು ಏನು ಶೈಕ್ಷಣಿಕವಾಗಿ ಸಾಧನೆಗಳು, ಅದರಲ್ಲಿ ಕ್ರೀಡಾಕೂಟ ಇರಲಿ ಅಥವಾ ಇನ್ನಿತರ ಸಾಂಸ್ಕೃತಿಕ ಸ್ಪರ್ಧೆಗಳು ಅಥವಾ ನಮ್ಮ ಶಿಕ್ಷಣ ಇರಲಿ, ಎಲ್ಲದರಲ್ಲೂ ಕೂಡ ತೊಡಗಿಸಿಕೊಂಡಾಗ ಆದರ್ಶವಾದಂತಹ ಒಂದು ಜೀವನವನ್ನು ಕಟ್ಟಿಕೊಳ್ಳಲಿಕ್ಕೆ ಆಗ್ತದೆ. ಆ ಮೂಲಕ ಇವತ್ತು ಸಾಧನೆಯನ್ನು ಮಾಡಿದಂಥ ಒಂದು ಕೀರ್ತಿ ಈ ಶಾಲೆಗಿದೆ. ಸಾಧನೆಯನ್ನು ಮಾಡಿದಂತಹ ವಿದ್ಯಾರ್ಥಿ ಕೂಡ ಅಭಿನಂದನೆಗಳು ಸಲ್ಲಿಸುತ್ತಾ, ಅವಳನ್ನು ಪ್ರೋತ್ಸಾಹಿಸಿದಂಥ ಸಂಸ್ಥೆಯ ಎಲ್ಲ SDMC ಮುಖ್ಯೋಪಾಧ್ಯಾಯರು, ದೈಹಿಕ ಶಿಕ್ಷಣ ಶಿಕ್ಷಕರು, ಅಧ್ಯಾಪಕರವರಿಗೆ ಕೂಡ ಅಭಿನಂದನೆ ಸಲ್ಲಿಸುತ್ತಾ, ಮುಂದಿನ ದಿನಗಳಲ್ಲಿ ಈ ಶಾಲೆಯ ಕೆಲಸಗಳೆಲ್ಲ ಬಹಳಷ್ಟು ಸುಲಲಿತವಾಗಿ ಸಾಗಲಿ, ಯಶಸ್ವಿಯಾಗಿ ಈ ಶಾಲೆ ಹೆಸರು ರಾಜ್ಯದಲ್ಲಿ ಪ್ರಸರಿಸಲಿ. ಡಾಕ್ಟರ್ ಶಿವರಾಮ್ ಕಾರಂತ ಸರ್ಕಾರಿ ಪ್ರೌಢಶಾಲೆ ಎಂಬ ಒಂದು ದೊಡ್ಡ ಹೆಸರಿದೆ ಇಲ್ಲಿಗೆ. ಆ ಹೆಸರು ನಮಗೆಲ್ಲ ಗೊತ್ತಿದೆ. ಶಿವರಾಮ್ ಕಾರಂತರು ಬಹಳಷ್ಟು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಹೆಸರು ರಾರಾಜಿಸ್ತಾ ಇದೆ. ಅಂತಹ ಒಂದು ಹೆಸರನ್ನು ಇಟ್ಕೊಂಡಂಥ ಸರ್ಕಾರಿ ಶಾಲೆ
ಪ್ರೌಢಶಾಲೆಯ ಈ ಶಾಲೆ ಕೀರ್ತಿಯನ್ನು ಗಳಿಸಲಿ ಎಂಬುದಾಗಿ ಹಾರೈಸುತ್ತಾ ಮತ್ತೊಮ್ಮೆ ನಮ್ಮ ಕೇಶವ ಸರ್ ಅವರಿಗೆ SRK ಅವರ ಕಸ್ಟಮರ್ ನಾನು ಕೂಡ ಅವರಿಂದ ನಾನು ಕೆಲವೊಂದು ಉಪಕರಣಗಳನ್ನು ಪರ್ಚೇಸ್ ಮಾಡ್ತೇನೆ. ಅವರಲ್ಲಿ ಬೇಕಾದಷ್ಟು ಭಾಳಷ್ಟು ರಿಯಾಯಿತಿ ದರದಲ್ಲಿ ಸಿಗುವಂತಹ ಉಪಕರಣಗಳಿವೆ. ಕೃಷಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಉಪಕರಣಗಳಿವೆ. ಅದನ್ನು ನಾವು ಪಡ್ಕೊಂಡು ನಾವು ಅದರ ಸದುಪಯೋಗವನ್ನು ಪಡ್ಕೊಂಡಿದ್ದೇವೆ. ಅದರಿಂದ ಆ ಒಂದು ಅದರಲ್ಲಿ ಗಳಿಸಿದಂತಹ ಒಂದು ಏನು ಲಾಭದಲ್ಲಿ ಸಾಕಷ್ಟು ಅವರು ಶಾಲೆಗಳಿಗೆ ದಾನವನ್ನು ಕೊಡ್ತಾ ಇರೋದನ್ನು ನಾನು ಕಂಡಿದ್ದೇನೆ. ಆ ಮೂಲಕ ಅವರು ವಿಶೇಷವಾದಂಥ ಸೇವೆಯನ್ನು ಸಲ್ಲಿಸಿದ್ದನ್ನು ಇಲ್ಲಿ ಸ್ಮರಿಸಿಕೊಳ್ಳುತ್ತಾ ಮತ್ತೊಮ್ಮೆ ಅವರಿಗೆ ವಿಶೇಷವಾದಂತಹ ಕೃತಜ್ಞತೆಯನ್ನು ಅರ್ಪಿಸಿಕೊಂಡು ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಈ ಒಂದು ಕಾರ್ಯಕ್ರಮ ಬಹಳ ಉತ್ತಮ ರೀತಿಯಲ್ಲಿ ನಡೀಲಿ ಅಂತೇಳಿ ಶುಭ ಹಾರೈಸಿರುವಂತಹ ನಮ್ಮ ತಾಲೂಕಿನ ದೈಹಿಕ ಪರಿವೀಕ್ಷಣಾಧಿಕಾರಿಗಳಂತಹ ಸುಂದರ್ ಸರ್ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಆತ್ಮೀಯರೇ, ಇದೀಗ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತುರ್ತಾಗಿ ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿருந்து ಹೊರಡ್ತಾರೆ. ಅವರಿಗೆ ಈ ಒಂದು ಕಾರ್ಯಾಗಾರದ ಮುಖ್ಯ ರೂವಾರಿ ಕೇಶವ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಅವರ ಜೊತೆಗೆ ದೈಹಿಕ ಪರಿವೀಕ್ಷಣಾಧಿಕಾರಿಗಳು ಕೂಡ ತೆರಳಲಿಕ್ಕಿದ್ದಾರೆ. ಅವರಿಗೆ ವಂದನೆಗಳನ್ನು ಕೋರ್ತಾ ಇದ್ದೇವೆ. ಆತ್ಮೀಯ ಎಲ್ಲ ಮಾತೆಯಂದರೆ ಪುಟಾಣಿಗಳೇ, ಈ ಒಂದು ಕಾರ್ಯಾಗಾರವು ಬಹಳ ಉತ್ತಮ ರೀತಿಯಲ್ಲಿ ಯಶಸ್ವಿಯಾಗಿ ನಡಿಬೇಕಾದರೆ SRK ಲ್ಯಾಡರ್ಸ್ ಇದರ ಮಾಲಕರಾದಂತಹ ಕೇಶವ ಇವರು ಮುಖ್ಯ ಕಾರಣ. ಅವರಿಂದ ಈಗ ಶುಭ ಹಾರೈಕೆಯ ಮಾತುಗಳು, ದಯಮಾಡಿ ಕೇಶವರು ಈಗ ಶುಭ ಹಾರೈಕೆಯ ಮಾತುಗಳನ್ನು ಆಡಲಿಕ್ಕಿದ್ದಾರೆ. ಸರ್ಕಾರಿ ಪ್ರೌಢಶಾಲೆ ನಗರ ಪುತ್ತೂರು, ಡಾಕ್ಟರ್ ಶಿವರಾಮ್ ಕಾರಂತ ಪ್ರೌಢಶಾಲೆ ಮತ್ತು SRK ಲ್ಯಾಡರ್ಸ್ ಪುತ್ತೂರು ಇದರ ಸಹಯೋಗದಲ್ಲಿ ನಡೆಯುತ್ತಿರುವಂತಹ ತಾಯಂದಿರ ಸಭೆ, ಆರೋಗ್ಯ ಮಾಹಿತಿ ಶಿಬಿರ, ಸೈಬರ್ ಕ್ರೈಮ್ ಮಾಹಿತಿ ಶಿಬಿರ, ಈ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀ ದಿನೇಶ್ ಕಾಮತ್ರವರೇ, ಈಗ ತಾನೇ ನಿರ್ಗಮಿಸಿರುವಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಲೋಕೇಶ್ SR ಸರ್ ಹಾಗೂ ಸುಂದರಗೌಡ ನಾಯ್ತೋಟು ಸರ್, ಹಾಗೆ ಆಸೀನರಾಗಿರುವಂತಹ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಶಾಲಾ ಮುಖ್ಯ ಗುರುಗಳಾದಂತಹ ಜಲಜಾಕ್ಷಿ ಮೇಡಮ್ರವರೇ, ನಮ್ಮ ಇಂದಿನ ಮಾಹಿತಿ ಶಿಬಿರದಲ್ಲಿ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿರುವಂತಹ ತಾಲೂಕು ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ಅರ್ಚನಾ ಕಾವೇರಿ ಮೇಡಮ್ರವರೇ, ಹಾಗೆ ಸೈಬರ್ ಕ್ರೈಮ್ ಬಗ್ಗೆ ವಿದ್ಯಾರ್ಥಿಗಳಿಗೆ ಸೋಷಿಯಲ್ ಮೀಡಿಯಾ ಮತ್ತು ಮೊಬೈಲ್ ಬಗ್ಗೆ ಅವೇರ್ನೆಸ್ ನೀಡಲಿಕ್ಕಿರುವಂತಹ ಪ್ರಣೀತಾ KS ರವರೇ, ಹಾಗೆ ಈ ಶಾಲಾ ಎಲ್ಲ ಶಿಕ್ಷಕರೇ, ತಾಯಂದಿರೇ, ವಿದ್ಯಾರ್ಥಿ ಮಿತ್ರರೇ, ಹಾಗೆ ನನ್ನ SRKಯ ಉದ್ಯೋಗಿ ಮಿತ್ರರೇ, ಎಲ್ಲರಿಗೂ ನನ್ನ ಗೌರವಪೂರ್ವಕ ನಮಸ್ಕಾರಗಳು. SRK ಲ್ಯಾಡರ್ಸ್ 1999ರಲ್ಲಿ ನವೆಂಬರ್ ತಿಂಗಳಲ್ಲಿ ಒಂದು ಚಿಕ್ಕ ಮಟ್ಟದಿಂದ ಆರಂಭಗೊಂಡಂಥ ಚಿಕ್ಕ ಪುಟ್ಟ ಸಂಸ್ಥೆ ಇಂದು ನಮ್ಮ
ಪುತ್ತೂರು ತಾಲೂಕಿಗೆ ಸೀಮಿತವಾಗಿರದೆ ಕರ್ನಾಟಕ, ಕೇರಳ, ಗೋವಾ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡುಗಳಲ್ಲಿ ವ್ಯವಹಾರವನ್ನು ಹೊಂದಿರುವಂತಹ ಈ SRK ಲ್ಯಾಡರ್ಸ್ಗೆ ಬೆಳ್ಳಿ ಹಬ್ಬದ ಸಂಭ್ರಮ. 10 ಹಲವು ಕೃಷಿ ಉಪಕರಣಗಳನ್ನು ತಯಾರಿಸಿ ಮಾರುಕಟ್ಟೆಗೆ ನೀಡುತ್ತಿರುವಂತಹ ಈ ಸಂಸ್ಥೆಯಲ್ಲಿ ಸಾಮಾಜಿಕ ಕಳಕಳಿಯ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾವು ದುಡಿದು ಮಾಡಿದಿರುವಂತಹ ತಕ್ಕ ಮಟ್ಟಿನ ಆದಾಯದಲ್ಲಿ ಸಾಮಾಜಿಕವಾಗಿ ಕೂಡ ನಾವು ಸೇವೆ ಸಲ್ಲಿಸಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಈ ಬೆಳ್ಳಿ ಹಬ್ಬ ಸಂಭ್ರಮದಲ್ಲಿ ಸುಮಾರು 10 ಸರಣಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಇದು 4ನೇ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಮಗೆ ಆರೋಗ್ಯದ ಬಗ್ಗೆ, ಸ್ತ್ರೀ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿರುವಂಥವರು ಡಾಕ್ಟರ್ ಅರ್ಚನಾ ಕಾವೇರಿ ಮೇಡಮ್ರವರು. ನಮ್ಮ ಕೋರಿಕೆಯ ಮೇರೆಗೆ ಅವರು ತುಂಬ ಸಂತೋಷದಿಂದ ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ನಾನು ಪ್ರಪ್ರಥಮವಾಗಿ ಈ ವೇದಿಕೆ ಮುಖಾಂತರ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಸೈಬರ್ ಕ್ರೈಮ್, ಸೋಷಿಯಲ್ ಮೀಡಿಯಾ ಮತ್ತು ಮೊಬೈಲ್ ಬಗ್ಗೆ ನಮ್ಮ ಪುಟಾಣಿಗಳಿಗೆ ಬಹಳಷ್ಟು ಅಗತ್ಯವಾಗಿರುವಂಥ ಮಾಹಿತಿಯನ್ನು ನೀಡಲಿಕ್ಕಿರುವವರು ಪ್ರಣೀತಾ KS ರವರು. ಅವರು ಒಬ್ಬರು CCI ಅಧಿಕಾರಿಯಾಗಿ ನಿಮ್ಮೆಲ್ಲರಿಗೂ ಅದರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಅವರಿಗೂ ಕೂಡ ನಾನು ನಮ್ಮ SRK ತಂಡದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಇಂದಿನ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಆಯೋಜನೆ ಮಾಡಿರುವವರು ನಮ್ಮ SRK ಲ್ಯಾಡರ್ಸಿನ ಈ ಕಾರ್ಯಕ್ರಮದ ಟೀಮ್ ಲೀಡರ್ ನವೀನ್ ನಗರ ಮತ್ತು ಅವರ ತಂಡ. ನಿಮಗೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇಂದಿನ ಈ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಲಿ, ನಿಮಗೆಲ್ಲರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ನಮ್ಮ ಮಾಧ್ಯಮ ಮಿತ್ರರು ಕೂಡ ಬಂದಿದ್ದಾರೆ, ಅವ್ರಿಗೆ ಕೂಡ ನಾನು ಆಭಾರಿಯಾಗಿದ್ದೇನೆ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಬಂದಿರುವಂಥ ತಾಯಂದಿರು ಕೂಡ ಈ ಮಾಹಿತಿ ಶಿಬಿರವನ್ನು ಸದುಪಯೋಗಪಡಿಸಿಕೊಳ್ಬೇಕು ಅಂತ ಕೋರಿಕೊಳ್ತಾ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಹಾಗೆ ನನ್ನ ಆಪ್ತ ಮಿತ್ರರು ತಾಲೂಕು ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಅಬ್ರಾಮ್ ಎಸ್ಎ, ಇದಕ್ಕೆಲ್ಲ ಪ್ರೇರಕರು. ಕೇವಲ ಈ ಕಾರ್ಯಕ್ರಮಕ್ಕೆ ಅವರು ಪ್ರೇರಕರಾಗಿರದೆ ನನ್ನ ಏಳಿಗೆಯಲ್ಲಿ ಅವರು ಕೂಡ ಒಬ್ಬರು ನನ್ನೊಟ್ಟಿಗೆ ಸಹ ಪ್ರೇರಕರಾಗಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಪ್ರತಿಯೊಬ್ಬರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಂದನೆಗಳು. ಆತ್ಮೀಯರೇ, ಕೇಶವ KS ರವರ ಮಾತಿನಿಂದಲೇ ನಾವು ತಿಳ್ಕೊಂಡಂತೆ ಒಬ್ಬ ವ್ಯಕ್ತಿ ಸಾಧನೆ ಮಾಡಿದರೆ ಎಲ್ಲಿವರೆಗೆ ಮುಟ್ಟಬಹುದು ಎನ್ನುವುದಕ್ಕೆ ಪ್ರತ್ಯಕ್ಷ ನಿದರ್ಶನವೇ SRK ಲ್ಯಾಡರ್ಸ್ನ ಮಾಲಕರು. ಸುಮಾರು 25 ವರ್ಷಗಳ ಹಿಂದೆ ಅವರ ಮಾತಿನಲ್ಲೇ ಕೇಳಿದ ಹಾಗೆ ಸಣ್ಣ ಮಟ್ಟಿಗೆ ಪ್ರಾರಂಭ ಮಾಡಿದಂತಹ ಈ ಒಂದು ಏಣಿ ಇತ್ಯಾದಿ ಕೃಷಿಗೆ ಸಂಬಂಧಪಟ್ಟಂತಹ ಪರಿಕರಗಳನ್ನು ನಿರ್ಮಾಣ ಮಾಡುವುದರಲ್ಲಿ ತೊಡಗಿ ಆ ಏಣಿಯಲ್ಲಿರುವಂತಹ 25 ಮೆಟ್ಟಲನ್ನು ಹತ್ತಿ 25ನೇ ಮೆಟ್ಟಲಿನಲ್ಲಿ ಅವರು ಇವತ್ತು ಪ್ರಜ್ವಲಿಸ್ತಾ ಇದ್ದಾರೆ ಅಂತ ಹೇಳಿದರೆ ಅವರ ಪ್ರಯತ್ನ, ಅವರ ಸಾಧನೆ, ಅವರ ಗುರಿ, ಅವರ ಸಿಬ್ಬಂದಿ ವರ್ಗದ ಆ ಸೇವೆ ಎಷ್ಟಿರಬಹುದು ಎನ್ನುವುದು ನಮ್ಮೆಲ್ಲರಿಗೂ ಕೂಡ ಕಣ್ಣಿಗೆ ಕಾಣುವಂತಹ ಒಂದು ದೃಶ್ಯ ಅಂತ ಹೇಳಬಹುದು. ಆದ್ದರಿಂದ ನಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಪುಟಾಣಿಗಳೇ ಮತ್ತು ಪೋಷಕರೇ, ನಿಮಗೆ ನಮಗೆ ಎಲ್ಲರಿಗೂ ಕೂಡ ಒಂದು ಪ್ರತ್ಯಕ್ಷ ನಿದರ್ಶನ ಅಂತ ಹೇಳಬಹುದು ಕೇಶವ SK. ಆದ್ದರಿಂದ ನಾನು ವಿದ್ಯಾರ್ಥಿಗಳಲ್ಲಿ ನಾನು ವಿನಂತಿ ಮಾಡುತ್ತೇನೆ ಅಂತ ಹೇಳಿದರೆ, ಮುಕ್ರಂಪಾಡಿಯಲ್ಲಿರುವಂತಹ ಆ SRK ಲ್ಯಾಡರ್ಸ್ಗೆ ಒಮ್ಮೆ ನಾವು ಭೇಟಿ ಕೊಟ್ಟು ಅವರ ಕಾರ್ಯಚಟುವಟಿಕೆಗಳನ್ನು ವೀಕ್ಷಣೆ ಮಾಡಿ ನಾವು ಕೂಡ ಸ್ವಾಮಿ ವಿವೇಕಾನಂದರು ಹೇಳಿದ ಮಾತಿನಂತೆ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ, ಗುರಿ ಸಾಧಿಸಲು ಸತತ ಪ್ರಯತ್ನಶೀಲ
ಮನೋಬಲ ನಮ್ಮಲ್ಲಿ ಇರಬೇಕು. ಆಗ ನಾವು ಗುರಿ ಮುಟ್ಟಿಯೇ ಮುಟ್ಟುತ್ತೇವೆ ಎನ್ನುವುದಕ್ಕೆ ಕಾರಣಕರ್ತರಂಥ ಕೇಶವಾಯಿ ಇವರನ್ನು ನಾವೆಲ್ಲರೂ ಕೂಡ ತುಂಬ ಹೃದಯದಿಂದ ಅಭಿನಂದಿಸ್ತಾ, ಅವರು ಇನ್ನೂ 25 ಸೇರಿಸಿ ವಜ್ರ ಮಹೋತ್ಸವವನ್ನು ವಿಜೃಂಭಣೆಯಿಂದ ಇದೇ ವೇದಿಕೆಯಲ್ಲಿ ಆಚರಿಸುವಂತಾಗಲಿ. ಅದಕ್ಕೆ ಅವರು ನಂಬುವಂತಹ ಒಂದು ಮಹಾಲಿಂಗೇಶ್ವರನು, ಇತರ ದೇವರುಗಳು ಎಲ್ಲರೂ ಅವರಿಗೆ ಪ್ರೇರಕ, ಪೂರಕ, ಚಾಲಕ ಶಕ್ತಿಯಾಗಿ ಇರಲಿ. ಅವರಿಗೆ ಮಾರ್ಗದರ್ಶನವನ್ನು ಎಲ್ಲರೂ ಸಹಕಾರದಿಂದ ನೀಡುತ್ತಾ ಇರಲಿ ಅಂತೇಳಿ ಆಶಿಸ್ತಾ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆತ್ಮೀಯರೇ, ಇದೀಗ ವಿದ್ಯಾರ್ಥಿಗಳು ಸಮಾಜದಲ್ಲಿ ಅಥವಾ ಸಮಾಜದಲ್ಲಿರುವಂಥ ವ್ಯಕ್ತಿಗಳು ಈ ಸೈಬರ್ ಕ್ರೈಮ್ ಅಥವಾ ಮೊಬೈಲ್ ದುಶ್ಚಟಗಳಿಗೆ ಯಾವ ರೀತಿಯಲ್ಲಿ ಬಲಿಯಾಗ್ತಾ ಇದ್ದಾರೆ, ಅದರಿಂದ ನಾವು ಯಾಕೆ ಮುಕ್ತರಾಗಬೇಕು, ಮುಕ್ತರಾಗದಿದ್ದರೆ ನಮಗೆ ಏನು ತೊಂದರೆಗಳಾಗಬಹುದು ಎನ್ನುವ ವಿಚಾರವಾಗಿ ಮಾರ್ಗದರ್ಶನ ನೀಡಲಿಕ್ಕೆ ಇದ್ದಾರೆ ಈಗ ಶ್ರೀಮತಿ ಪ್ರಣೀತಾ KS CCI ಅಧಿಕಾರಿಗಳು. ಸರ್, ನನಗೆ ಪ್ರಾಜೆಕ್ಟರ್ ಬೇಕು, ಸೊ ಶಿಫ್ಟ್. ಕೇಳಿರಣ್ಣು ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ, ಕೇಳಿರಣ್ಣೋ ಕೇಳಿರಕ್ಕೋ ರೈತ ಬಾಂಧವರೇ, ನನಗೆ 30 ಮಿನಿಟ್ಸ್, ಅರ್ಧ ಗಂಟೆ ಕೊಟ್ಟಿದ್ದಾರೆ ಟೈಮ್ ಮಾತಾಡಲಿಕ್ಕೆ. ನನಗೆ ನಿಮ್ಮಲ್ಲಿ ಸೈಬರ್ ಕ್ರೈಮ್ ಅಂದರೆ ಏನು ಅಂತ ಇನ್ಫಾರ್ಮೇಷನ್ ಇದ್ದದನ್ನು ಹೇಳಬೇಕು, ನೀವು ಹೇಳಬೇಕು. ನಾನು ಅದನ್ನು ಎಡಿಷನ್ ಆಗಿ ನಿಮಗೆ ಹೇಳ್ತೀನಿ ಏನು ಇರಬಹುದು ಅಂತ. ಓಕೆ, ಅಲ್ಲಿ ಮಕ್ಕಳು ನಿಂತಿದ್ದೀರಲ್ಲ, ನೀವು ಬಂದಿಲ್ಲಿ ಫ್ರಂಟ್ ಕೂತ್ಕೊಳ್ಳಿ, ಜಾಗ ಇದೆ. ನಾನು ಇಂಗ್ಲೀಷಲ್ಲಿ ಸ್ವಲ್ಪ ಮಿಕ್ಸ್ ಆಗಿ ಮಾತಾಡ್ಬೋದಾ? ಎಸ್ ನೋ? ನನ್ನ ಸ್ಲೈಡ್ಸ್ ಇಂಗ್ಲೀಷಲ್ಲಿದೆ. ಓಕೆ, ನಾನು ಕನ್ನಡದಲ್ಲಿ ಆದಷ್ಟು ವರ್ಡ್ಸನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, come front. ಕೇಶವ್ ಸರಿಗೆ, ಯಾಕೆಂದ್ರೆ ಕ್ರೈಮ್ ಅಂದ್ರೆ ಏನು? ಸಾರಿ, ಬಿಫೋರ್ ದ್ಯಾಟ್ ಥ್ಯಾಂಕ್ ಯು ಸೋ ಮಚ್. ಏಕೆಂದರೆ ಸರ್ಗೆ, ಕೇಶವ್ ಸರ್ಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಯಾಕೆ ಇಚ್ಛೆ ಪಡ್ತಿದ್ದೇನೆ ಅಂದರೆ, ಈ ಥರ ಇನಿಷಿಯೇಟಿವ್ ವಿಮೆನ್ ಮತ್ತು ಮಕ್ಕಳಿಗೆ ಫೋಕಸ್ ಮಾಡಿ ಅವರೊಂಥರ ಈ ಥರ ಕಾರ್ಯಕ್ರಮ ಮಾಡಿದ್ದಕ್ಕೆ ಬಿಗ್ ಥ್ಯಾಂಕ್ಸ್ ಟು ಹಿಮ್. ಐ ಥಿಂಕ್ ಇಟ್ಸ್ ಅ ಬಿಗ್ ಲಾಟ್ಸ್ ಆಫ್ ಅಪ್ಲಾಸ್ ಟು ಹಿಮ್. ಈ ಥರ ಇನಿಷಿಯೇಟಿವನ್ನು ಆಲ್ಮೋಸ್ಟ್ ಲೈಕ್ 2019 ನಾನು ಯೋಚನೆ ಮಾಡ್ತಿದ್ದೆ, ಸೈಬರ್ ಕ್ರೈಮ್ ಬಗ್ಗೆ ವಿಮೆನ್ ಮತ್ತು ಮಕ್ಕಳಿಗೆ ಸ್ಪೆಸಿಫಿಕ್ ಆಗಿ ನಾವು ಟಾರ್ಗೆಟ್ ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ. ಅದಕ್ಕೋಸ್ಕರ ಥ್ಯಾಂಕ್ಸ್ ಫಾರ್ ದಿಸ್. ಈ ಪ್ಲ್ಯಾಟ್ಫಾರ್ಮಿಗೂ, ಸ್ಕೂಲಿಗೂ, ಸರಿಗೂ, ಯಾಕೆಂದರೆ ಈ ಥರ ಕಾರ್ಯಕ್ರಮ ಕ್ರಿಯೇಟ್ ಮಾಡಬೇಕಿದ್ರೆ ಮತ್ತು ನೀವು ಬಂದದಕ್ಕೆ, ದಟ್ಸ್ ಮೋರ್ ಇಂಪಾರ್ಟೆಂಟ್. ನೀವು ಬಂದ್ರಲ್ಲ, ಅದು ಇಂಪಾರ್ಟೆಂಟ್. ಓಕೆ, ಯಾಕೆಂದರೆ ಇದು ಇನ್ಫಾರ್ಮೇಷನನ್ನು ಡಾಕ್ಟರ್ ಅವ್ರು ಹೇಳೋದು ಸಹ ಅರ್ಥ ಮಾಡ್ಕೊಳ್ಬೇಕು, ನೀವು ಹೇಗೆ ಯೂಸ್ ಮಾಡಬೇಕು ಅಂತ ಅದನ್ನು ತಿಳ್ಕೋಬೇಕು. ಓಕೆ, ಸುಮ್ಮನೆ ಇನ್ಫಾರ್ಮೇಷನ್ ಹೇಳಿ ಬಿಡೋದು ಅಂತ ಅಲ್ಲ, ಯು ಶುಡ್ ಬಿ ಕೇರ್ಫುಲ್. ಈ ಇನ್ಫಾರ್ಮೇಷನ್ ಹೇಳೋದ್ರಿಂದ ನಿಮಗೇನು ಉಪಯೋಗ ಆಗುತ್ತೆ, ಕರೆಕ್ಟಾ? ನೀವು ಅಷ್ಟು ದೂರದಿಂದ ಬಂದಿರ್ತೀರಾ, ಅರ್ಥ ಮಾಡ್ಕೊಳ್ಳಿ, ಕಾನ್ಸೆಪ್ಟ್ಸ್ ಏನಿದೆ
ಅರ್ಥ ಆಗದಿದ್ರೆ ಕೈ ಎತ್ತಿ ಕೇಳಿ. ಓಕೆ, ನನಗೆ ಓಪನ್ ಆಗಿ ಕೇಳ್ಬೋದು ಕ್ವೆಶನ್ಸ್. ನನಗೆ ಗೊತ್ತಿದ್ರೆ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ, ಗೊತ್ತಿಲ್ಲದ್ರೆ ನನಗೆ ಈ ಇನ್ಫಾರ್ಮೇಷನ್ ಬಗ್ಗೆ ನಂಗೆ ಗೊತ್ತಿಲ್ಲ ಅಂತ ತಿಳಿಸ್ತೀನಿ. ಓಕೆ, ಸೈಬರ್ ಕ್ರೈಮ್ ಅಂದರೆ ಏನು ನಿಮ್ಮಿಂದ ನಾನು ತಿಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. ಸೈಬರ್ ಕ್ರೈಮ್ ನಿಮಗೇನು ಗೊತ್ತಿದೆ? ಸೈಬರ್ ಕ್ರೈಮ್ ಅಂದರೆ ಏನು? ಕೇಳಲೇ ಇಲ್ವಾ? ಫಿನಾನ್ಷಿಯಲ್ ಫ್ರಾಡ್ಸ್ ಆಗೋದು, ದುಡ್ಡು ಹೋಗೋದು, ಕಾಸು ಪೋಂಡು, 100 ರೂಪಾಯಿ ಪೋಂಡು, ಯಾರು ತಗೊಂಡು ಹೋದ್ರು, ಯಾರು ಕ್ರೈಮ್ ಮಾಡಿದ್ರಿದ್ದು, ಅದು ಸೈಬರ್ ಕ್ರೈಮ್. ಫಿನಾನ್ಷಿಯಲ್ ಫ್ರಾಡ್ ಆಗುತ್ತೆ, ಫೋಟೋಸ್ ಮಿಸ್ಯೂಸ್ ಮಾಡ್ತಾರೆ, ಇದೆಲ್ಲ ಕ್ರೈಮ್. ಕ್ರೈಮ್ ಅಂದರೆ ಏನು? ಈಗ ನಿಮಗೆ ತಮಾಷೆ ಮಾಡ್ತಾರೆ ರೋಡಲ್ಲಿ ಹೋಗುವಾಗ, ಅದು ಕ್ರೈಮ್ ಅಲ್ವಾ? ಕರೆಕ್ಟ್. ಸೈಬರ್ ಕ್ರೈಮ್ ಅಂದರೆ ಮೊಬೈಲ್ ಥ್ರೂ ಏನೆಲ್ಲ ಮಾಡ್ತಾರೆ ಅದೆಲ್ಲ ಸೈಬರ್ ಕ್ರೈಮ್. ಅದಕ್ಕೆ ಆದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಗೌರ್ಮೆಂಟ್ ಹಾಗೆ ಸಪೋರ್ಟ್ ಮಾಡ್ತದೆ, ಪೊಲೀಸ್ ಡಿಪಾರ್ಟ್ಮೆಂಟು ಇದರಲ್ಲಿ ಅಷ್ಟೇ ಆ್ಯಕ್ಷನ್ ತಗೊಳ್ತಾರೆ. ನನ್ನ ಪ್ರೊಫೆಷನ್ ಏನಂದರೆ ನಾನು ಇಂಜಿನಿಯರ್, ಒಟ್ಟಿಗೆ ದೇಶಕ್ಕೋಸ್ಕರ ಈ ಸಣ್ಣ ಸರ್ವಿಸ್ ಥರ ಮಾಡ್ತಾ ಇದ್ದೀನಿ. ಐ ಆಮ್ ಅ ಸರ್ಟಿಫೈಡ್ ಸೈಬರ್ ಕ್ರೈಮ್ ಇಂಟರ್ವೆನ್ಷನ್ ಆಫೀಸರ್. ನನ್ನ ಫ್ರೀ ಟೈಮಲ್ಲಿ ಅಂದರೆ ಸ್ಯಾಟರ್ಡೇ ಸಂಡೇಸ್ ಅಥವಾ ನನ್ನ ಲಂಚ್ ಬ್ರೇಕಲ್ಲಿ ಈ ಥರ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೇನೆ. ಬೇಸಿಕಲಿ ನಾನು 2019ಇಂದ ಊರಿಗೆ ಕೋವಿಡ್ ಟೈಮಲ್ಲಿ ಬಂದಾಗ ಈ ಥರ ಅವೇರ್ನೆಸ್ ಸ್ಟಾರ್ಟ್ ಮಾಡಿದ್ದು. ಬೇಸಿಕಲಿ ಒಂದು ತಹಶೀಲ್ದಾರ್ ಮತ್ತು AC ಆ ಥರ ಆಫೀಸಸ್ಗೆ ಹೋಗಿ ಅವರಿಗೆ ಅರಿವು ಏನಂದರೆ ಸೈಬರ್ ಕ್ರೈಮ್ ಅಂದರೆ ಏನು, ಈ ಥರ ಅವೇರ್ನೆಸ್ ಮಾಡ್ತಾ ಇದ್ದೇನೆ. ಕಾಲೇಜಸ್ ಮತ್ತು ಸ್ಕೂಲ್ಸಿಗೆ ಹೋಗಿ ಏನಂದರೆ ಸೈಬರ್ ಕ್ರೈಮ್ ಅಂದರೆ ಬಿ ಕೇರ್ಫುಲ್, ನಿಮ್ಮ ಫೋಟೋ ಯೂಸ್ ಮಾಡಿಕೊಂಡು ಬೇರೆಯವರು ಯೂಸ್ ಮಾಡ್ತಾರೆ, ನಿಮ್ಮ ಫೋಟೋ ಇಟ್ಕೊಂಡು ಬೇರೆಯವ್ರು ದುಡ್ಡು ತೊಗೋತಾರೆ. ಇದೆಲ್ಲ ಆದದ್ದು ಘಟನೆಗಳು, ದೂರ ಹೋಗಬೇಕು ಅಂತಿಲ್ಲ, ನಮ್ಮ ಪುತ್ತೂರಲ್ಲೇ ಆದಂಥ ಘಟನೆಗಳು. ಓಕೆ, ನಿಮ್ಮ ಈ ಫೋಟೋ ನೋಡೋಕೆ ಗೊತ್ತಾಗ್ತದೆ, ಕಾಣಿಸ್ತದೆ? ಈ ಫೋನಲ್ಲಿ ಕಿವಿ ಥರ ಇದೆ, ನಿಮ್ಮ ಫೋನ್ ನಿಮ್ಮದು ಕೇಳಿಸ್ತದೆ, ನಿಮ್ಮ ಫೋನ್ ನಿಮ್ಮ ಮಾತುಗಳನ್ನು ಕೇಳ್ತದೆ. ನಿಮ್ಮ ಫೋನ್ ನಿಮ್ಮ ಮಾತನ್ನು ಕೇಳ್ತದೆ, ಯಾಕೆಂದರೆ ಸರ್ ಹತ್ರ ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ ಇದೆ ಅಲ್ಲ. ಸರ್ ಹೇಗೆ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಹೇಳಿ ಅವರು ಹೇಳ್ತಾರೆ ಕಾಲ್ ದಿಸ್ ಪರ್ಸನ್ ಅಂತ. ಕರೆಕ್ಟ್, ಅದು ಟೆಕ್ನಾಲಜಿ ಇಸ್ ದ ಮೆಷಿನ್. ನಿಮ್ಮ ಫೋನ್ ನಿಮ್ಮನ್ನು ಕೇಳ್ತದ? ಕರೆಕ್ಟ್, ಕೇಳ್ತದ ಇಲ್ವಾ? ಎಲ್ಲರ ಹತ್ರ ಈ ಥರ ಫೋನ್ಸ್ ಇದೆಯಾ? ಮೋಸ್ಟ್ ಆಫ್ ಅವರ್ ಇರ್ತದಲ್ಲ. ಈ ಫೋನ್ ಅಲ್ಲಿ ಏನಂದರೆ ಆಕ್ಟಿವೇಟ್ ಆಗಿರ್ತದೆ, ಸ್ಮಾರ್ಟ್ ಫೋನ್ಸ್ ಅಂತ ಹೇಳ್ತಾರೆ. ಈಗ ಸ್ಮಾರ್ಟ್ ಫೋನ್ ಇದೆ, ಸ್ಮಾರ್ಟ್ TV ಇದೆ, ಇದೆಲ್ಲ ಇದ್ದ ಕಾರಣ ಅದಕ್ಕೆ ನೀವು ಮಾತಾಡಿದ್ದು ಕೇಳ್ತದೆ. ಯಾಕೆಂದ್ರೆ ನೀವು ರಿಮೋಟಿಗೆ ಹಿಡ್ಕೊಂಡು ಹೇಳ್ತೀರಾ, ಯೂಟ್ಯೂಬ್ ಚಾನಲ್ ಹಾಕಿ ಈ ಥರ ಮಾಡ್ತೀರಾ, ಅಥವಾ ನ್ಯೂಸ್ ಚಾನಲ್ ಹಾಕಿ ಅಂತ ಹೇಳಿದರೆ ನ್ಯೂಸ್ ಕನ್ನಡ ಚಾನಲ್, ನ್ಯೂಸ್ ಪುತ್ತೂರು ಚಾನಲ್ ಹಾಕಿ ಅಂತೇಳಿ ಮೈಕದಲ್ಲಿ ಹೇಳಿದರೆ ಅದು ಹೋಗಿ ಸರ್ಚ್ ಮಾಡ್ತದೆ. ಅಂದರೆ ಅದಕ್ಕೆ ಕೇಳಿಸುವ ಶಕ್ತಿ ಇದೆ. ಕರೆಕ್ಟ್. ಓಕೆ, ಈಗ ನಿಮ್ಮ ಮೊಬೈಲಿಂದ ನಾನು ಯಾವುದೆಲ್ಲ ಪಾಯಿಂಟ್ಸ್ ಇವಾಗ ಡಿಸ್ಕಸ್ ಮಾಡ್ತೇನೆ ಅಂದರೆ, ನಿಮ್ಮ ಮೊಬೈಲಿಂದ ಯಾವ ಥರ ಇನ್ಫಾರ್ಮೇಷನ್ ಸಿಗ್ತದೆ, ನಿಮ್ಮಿಂದ ಮೊಬೈಲಿಗೆ ಯಾವ ಥರ ಇನ್ಫಾರ್ಮೇಷನ್ ಸಿಗ್ತದೆ, ಮತ್ತು ನಿಮ್ಮ ಫೋನ್ ಅಥವಾ ನಿಮ್ಮ ಲ್ಯಾಪ್ಟಾಪ್ ಇದ್ದರೆ ಅದಕ್ಕೆ ಏನು ಗೊತ್ತಿರ್ತದೆ ನಿಮ್ಮ ಬಗ್ಗೆ. ನನ್ನ ಲ್ಯಾಪ್ಟಾಪಿಗೆ ನನ್ನ ಇನ್ಫಾರ್ಮೇಷನ್ ಏನು ಗೊತ್ತಿರ್ತದೆ. ಓಕೆ, ಆ ಇನ್ಫಾರ್ಮೇಷನಿಂದ ಸೈಬರ್ ಕ್ರಿಮಿನಲ್ಸ್ ಏನು ಮಾಡ್ತಾರೆ, ಮತ್ತು ಯಾವ ಥರದ ಸೈಬರ್ ಕ್ರೈಮ್ಸ್ ಇದೆ. ನಾನು ಮೊದಲೇ ಎಕ್ಸ್ಪ್ಲೇನ್ ಮಾಡಿದೆ ಯಾವ ಥರ ಸೈಬರ್ ಕ್ರೈಮ್ಸ್ಗಳಿದೆ ಅಂತ. ನಿಮಗೆ ಗೊತ್ತಿರ್ತದೆ, ನೀವು ಓದಿರ್ತೀರ ನ್ಯೂಸ್ ಪೇಪರಲ್ಲಿ. ಅದನ್ನು ರಿಕಾಲ್ ಮಾಡಿ, ಈಗ ನೆನಪು ಮಾಡಿ, ಯಾವಾಗಾದ್ರೂ ನ್ಯೂಸ್ ಪೇಪರಲ್ಲಿ ಓದಿದ್ದು ಹಳೆ ಕತೆ ಇರ್ಬೋದು, ಅದನ್ನು ರಿಕಾಲ್ ಮಾಡ್ತಾ ಹೋಗಿ. ಮತ್ತು ಗೇಮ್ಸಿಂದ ಆಗ ಪರಿಣಾಮಗಳು, ಆನ್ಲೈನ್ ಗೇಮ್ಸ್ ಇದೆ ಅಲ್ಲ, ಅದು ಎಡಿಕ್ಷನ್ ತುಂಬ ಜನಕ್ಕೆ ಇದೆ, ಆನ್ಲೈನ್ ಗೇಮ್ಸ್ ಆಟ ಆಡೋದು. ಮತ್ತು ಯಾವ ಥರ ಸೈಬರ್ ಕ್ರೈಮಿಂದ ಅವೇರ್ನೆಸ್ ಆಗಿರ್ಬೇಕು, ಸೈಬರ್ ಒಫೆನ್ಸಸ್ಸಿಂದ ಕೇರ್ಫುಲ್ ಆಗಿರ್ಬೇಕು ನಾವು. ಓಕೆ, ಮತ್ತು ನೀವು ಹೇಗೆ ನಿಮ್ಮನ್ನು ರಕ್ಷಣೆ ಮಾಡ್ಕೋಬೇಕು. ಕರೆಕ್ಟಾ? ಇದೆಲ್ಲ ಪೋಸ್ಟರ್ಸ್ ನಾನು ಪೇಪರ್ ಕಟ್ಟಿಂಗ್ಸ್ ನಮ್ಮ ನ್ಯೂಸ್ ಚಾನಲ್ಸ್ ಅಥವಾ ನ್ಯೂಸ್ ಪೇಪರಲ್ಲಿ ಬಂದದಿಂದನೇ ತಗೊಂಡಿದ್ದು. ಇದರಲ್ಲಿದೆ ಫೇಸ್ಬುಕ್ ಪೇಜ್ ಆನ್ ಸೈಬರ್ ಲಾ, ಫೇಸ್ಬುಕ್ಕಿಗೆ ರೂಲ್ಸ್ ರೆಗ್ಯುಲೇಷನ್ಸ್ ಹಾಕಿದ್ದಾರೆ. ಮತ್ತು ಫೇಕ್ ಐಡೆಂಟಿಟಿ ಮೇ ಲೀಡ್ ಟು ರಿಯಲ್ ಕ್ರೈಸಿಸ್. ಒಬ್ಬರ ಫೋಟೋ ತಗೊಂಡು ಬೇರೆಯವರು ಅಂತ ಹೇಳ್ಕೊಂಡು ಅವರಿಂದ ದುಡ್ಡು ತಗೊಂಡದ್ದು ಸಹ ಉಂಟು. ಓಕೆ, ಈಗ ಗೊತ್ತಾಯ್ತಾ ಸೈಬರ್ ಕ್ರೈಮ್ ಅಂದರೆ ಏನು ಅಂತ ಗೊತ್ತಾಯ್ತಾ? ಕನ್ನಡ ಅರ್ಥ ಆಯ್ತದ? ತುಳುವಲ್ಲಿ ಎಕ್ಸ್ಪ್ಲೇನ್ ಮಾಡಲಾ ಸ್ವಲ್ಪ? ಗೊತ್ತಾಯ್ತಾ? ಇಷ್ಟ ಅರ್ಥ ಆಯ್ತಾ? ಈಗ ಯಾವ ಥರದ್ದೆಲ್ಲ ಡಿವೈಸಸ್ ಇದೆ, ಯಾವ ಥರದ್ದು
ಈಗ ಸ್ಮಾರ್ಟ್ ಫೋನ್ ಹೇಳಿದೆ, ಬೇರೆ ಏನಿದೆ? ಮತ್ತೆ ಸ್ಮಾರ್ಟ್ ಟಿವಿ, ಮತ್ತೆ ಲ್ಯಾಪ್ಟಾಪ್, ರೈಟ್. ಮತ್ತೆ ಟ್ಯಾಬ್ಲೆಟ್, ಯಾವುದು? ಟ್ಯಾಬ್. ಮತ್ತೆ ಗೂಗಲ್ ಗ್ಲಾಸ್ ಹಾಕೊಂಡು ರೆಕಾರ್ಡ್ ಮಾಡ್ತಾರಾ? ಸ್ಪೈ ಕ್ಯಾಮರಾಸ್ ಎಲ್ಲ ಜೇಮ್ಸ್ ಬಾಂಡ್ ಮೂವೀಸ್ ನೋಡಿದ್ದೀರಾ? ಮಾಡ್ತಾರಲ್ವಾ? ಈಗ ಇದು ಪಿಕ್ಚರಲ್ಲಿ ಕಾಣಿಸ್ತದಲ್ಲ, ವಿಡಿಯೋ ಗೇಮ್ ಆಟಾಡಿದ್ದೀರಾ? ಎಷ್ಟು ಜನ ಆಡಿದ್ದೀರಾ? ಇದು ಕೇಳಿದ್ ಯಾಕೆಂದ್ರೆ ನೆಕ್ಸ್ಟ್ ಆಟಾಡಬೇಡಿ ಅಂತ ಹೇಳಲಿಕ್ಕೆ. ಓಕೆ, ಈಗ ನಿಮಗೆ ಗೊತ್ತಾಯ್ತು. ಫೋನ್ಸ್ ಇದೆ, ಫೋನ್, ಲ್ಯಾಪ್ಟಾಪ್, ಸ್ಮಾರ್ಟ್ ವಾಚಸ್, ಮತ್ತೆ ಯಾವ್ದು ಹೇಳಿದ್ರ? ಟ್ಯಾಬ್ಸ್ ಅಲ್ವಾ? ಅದರಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ ನೀವು ಹಾಕ್ತೀರಾ? ಫಸ್ಟ್ ನಿಮ್ಮ ಹೆಸರು ಇರ್ತದೆ, ಕರೆಕ್ಟಾ? ಫೋನಿಗೆ ರಿಜಿಸ್ಟರ್ ಮಾಡುವಾಗ ಫೋನ್ ನಂಬರ್. ಸೆಕೆಂಡ್ ಥಿಂಗ್ ನಿಮ್ಮ ಹೆಸರು. ಮತ್ತೆ ನೀವು ಕ್ರೆಡಿಟ್ ಕಾರ್ಡ್ ಅಥವಾ ಬ್ಯಾಂಕ್ ಕಾರ್ಡ್ ಇದ್ರೆ, ಎಲ್ಲಾರು ಸ್ಟೋರ್ ಮಾಡಿದ್ರೆ ಅದು. ಮತ್ತೆ ನಿಮ್ಮ ಫ್ಯಾಮಿಲಿದು ಅಥವಾ ಫ್ರೆಂಡ್ಸಿದು ಮೊಬೈಲ್ ನಂಬರ್ಸ್ ಇರ್ತದೆ, ಅದು ಇಂಪಾರ್ಟೆಂಟ್. ಮತ್ತೇನಿರ್ತದೆ? ನೇಮ್ ಆ್ಯಂಡ್ ಅಡ್ರೆಸ್ ಸ್ಟೋರ್ ಮಾಡ್ತೀರಲ್ವಾ? ಲೊಕೇಶನ್. ಈಗ ಎಲ್ಲರೂ ಹೋಗುದಿದ್ರೆ ಮ್ಯಾಪ್ಸ್ ಹಾಕೋದಿಲ್ವಾ? ಓಡಗನ ಫೋನಾಗ ಮ್ಯಾಪ್ಸ್ ಪಾಡ್ಬರತ್ತಾ? ಕರೆಕ್ಟ್? ಅದು ಇನ್ಫಾರ್ಮೇಶನ್, ಕರೆಕ್ಟ್? ಓಕೆ, ಇದೆಲ್ಲ ನಿಮ್ಮ ಫೋನಲ್ಲಿ ಸ್ಟೋರ್ ಆಗುತ್ತೆ. ಸೊ ನೀವು ಕೇರ್ಫುಲ್ ಆಗಿರಬೇಕು ಮಾಡುವಾಗ. ಓಕೆ, ಈಗ ಎಷ್ಟು ಜನ ಫೇಸ್ಬುಕ್ಕಲ್ಲಿದ್ದೀರಾ? ಈಗ ಸತ್ಯ ಹೇಳಬೇಕು, ಇಲ್ಲ ನಾನು ಸರ್ಚ್ ಮಾಡ್ತೇನೆ ಈಗ ಹೆಸರಾಗಿ. ಎಷ್ಟು ಜನ ಫೇಸ್ಬುಕ್ಕಲ್ಲಿದ್ದೀರಾ? ಯೂಟ್ಯೂಬಲ್ಲಿದ್ದೀರಾ? ಟ್ವಿಟರಲ್ಲಿದ್ದೀರಾ? ಇಟ್ಸ್ ಓಕೆ. ನಿಮ್ಮ ಪೇರೆಂಟ್ಸ್ ಇದ್ರೂ ತೊಂದರೆ ಇಲ್ಲ, ನಿಮ್ಮ ಪ್ರೊಫೆಸರ್ಸ್ ಇದ್ರೂ ತೊಂದರೆ ಇಲ್ಲ, ನೀವು ಹೇಳಿ ಎಷ್ಟು ಜನ ಫೇಸ್ಬುಕ್ಕಲ್ಲಿದ್ದೀರಾ? ಕೈ ಎತ್ತಬೇಕು ಬೇಗನೆ. ಫೇಸ್ಬುಕ್ಕಲ್ಲಿ ಇಲ್ವಾ? ವೆರಿ ಗುಡ್. ಇನ್ಸ್ಟಾಗ್ರಾಮ್? ಫೇಸ್ಬುಕ್ಕಲ್ಲಿ ಯಾರಿದ್ದೀರಾ? ಅಪ್ಪಮ್ಮ ಯಾರಿಗಾದ್ರೂ ಗೊತ್ತಿದೆಯಾ? ನಿಮ್ಮ ಪೇರೆಂಟ್ಸ್ ಇದ್ದಾರಾ ಫೇಸ್ಬುಕ್ಕಲ್ಲಿ? ಇದ್ದೇ ಇರ್ತಾರೆ. ವಾಟ್ಸ್ಆ್ಯಪ್ ಎಲ್ಲರ ಹತ್ರ ಉಂಟು. ಇನ್ಸ್ಟಾಗ್ರಾಮ್? ಓಕೆ. ಬೇರೆ ಏನಿದೆ? ನಿಮ್ಮ ಫೋನಲ್ಲಿ ಏನೆಲ್ಲ ಹಾಕಿರ್ತೀರಾ? ಇದು ಮಕ್ಳ ಹತ್ರ ಕೇಳಿದ್ರೆ ಒಳ್ಳೇದು, ಅವ್ರು ಇನ್ಸ್ಟಾಲ್ ಮಾಡಿ ಇಟ್ಟಿರ್ತಾರೆ ಅಥವಾ ಪೇರೆಂಟ್ಸ್ ಮಾಡಿದ ಮಕ್ಕಳು ನೋಡ್ತಾರೆ, ಕರೆಕ್ಟಾ? ಓಕೆ, ಈಗ ನಾನು ವಾಟ್ಸಪ್ ಬಗ್ಗೆ ಕೇಳ್ತೀನಿ. ವಾಟ್ಸಪ್ಪಲ್ಲಿ ಎಷ್ಟು ಜನ ಇದ್ದೀರಾ? ವಾಟ್ಸಪ್ ಎಲ್ಲರಿದ್ದೀರಾ? ಯಾರ ಹತ್ರ ಎಲ್ಲ ಫೋನ್ ಇದೆ? ಅವ್ರ ಹತ್ರ ಯಾರು ಇಲ್ಲ ಅದನ್ನು ನೋಡೋಣ. ಯಾರಿಲ್ಲ ವಾಟ್ಸಪ್ಪಲ್ಲಿ? ಇಲ್ಲದವರು ನಿಮಗೆ ಫೋನ್ ಕೊಡ್ಲಿಲ್ವಾ? ಓ ಓಕೆ, ನೆಕ್ಸ್ಟ್ ಟೈಮ್ ಸಿಗುವಾಗ ವಾಟ್ಸಪ್ಪಿಗೆ. ಓಕೆ, ಒಂದು ಕ್ವೆಶ್ಚನ್. ಈಗ 2019 to 2022 ಕೋವಿಡ್ ಟೈಮ್ ಅಲ್ವಾ? ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲೇ ಇದ್ದೇವೆ, ನಮ್ಮ ಕೆಲಸ ಮಾಡ್ಕೊಂಡು ಮನೆಯಲ್ಲೇ ಇದ್ದೇವೆ. ಆಗ ತುಂಬ ಜನ ಏನು ಮಾಡಿದ್ದಾರೆ ಕೆಲಸ? ಮೊಬೈಲಲ್ಲೇ ಇದ್ದೆವು, ಕರೆಕ್ಟ್ ಅಲ್ವಾ? ತಿನ್ನೋದು, ಫೋಟೋ ಹಾಕೋದು, ನನ್ನ ಫ್ರೆಂಡ್ಸ್ ಮಾಡಿದೆ ಹೇಳ್ತೀನಿ ಹಾಗೆ. ಈಗ ಈ ಥರ ಚಾಲೆಂಜಸ್ ಬಂದಿತ್ತು. ಸ್ಯಾರಿ ಚಾಲೆಂಜ್, ಕಪಲ್ ಚಾಲೆಂಜ್ ಬತ್ತಿತ್ತುಂಡದ ಪೂರ ಫೋನ್ಗೆ ಪ್ಲೀಸ್ ಸ್ಟೇಟಸ್ಗೆ ಇಂಚ ಫೋಟೋ ಪಾಡ್ಲೆ ಎಂದು ಬತ್ತಿತ್ತುಂಡ. ಪಾಡ್ತೀರಾ? ಯಾರಾದರೂ ಮಾಡಿದವರು ಇದ್ದೀರಾ? ಸ್ಟೇಟಸ್ಗೆ ಫೋಟೋ ಹಾಕ್ತಾನೆ ಇದ್ದೀವಿ, ಇಟ್ಸ್ ರೆಗ್ಯುಲರ್ ಮಾಡ್ತಾರೆ. ಈ ಥರ ಬಂದಿತ್ತು, ನೆನಪಿದೆಯಾ? ಇದು ಹಳೆ ಕತೆ, ಅದನ್ನು ಸ್ವಲ್ಪ ತೆಗಿತಾ ಇದ್ದೀನಿ. ಸ್ಯಾರಿ ಚಾಲೆಂಜ್, ಬೆಸ್ಟ್ ಫ್ರೆಂಡ್ ಚಾಲೆಂಜ್, ನೆನ್ಪು ಮಾಡ್ಕೊಳ್ಳಿ. ಯಾಕೆಂದ್ರೆ ಈ ಥರ ಚಾಲೆಂಜಸ್ ಬಂದಾಗ ಏನು ಮಾಡಿದ್ದಾರೆ ಜನ ಅಂದರೆ, ಇದು ಹೇಗೆ ಬಂತು ಚಾಲೆಂಜ್? ಒಂದು ಮೆಸೇಜ್ ಬರ್ತಾ ಇತ್ತು. ಮೆಸೇಜ್ ಏನು ಬರ್ತಿತ್ತು ಅಂದರೆ,
ನಿಮ್ಮ ಫ್ರೆಂಡ್ಸ್ ಇದು ಫೋಟೋ ಹಾಕಿ ಮತ್ತೆ ಇದನ್ನು ಫಾರ್ವರ್ಡ್ ಮಾಡಿ ಒಂದು 10 ಜನಕ್ಕೆ ಅಂತ. ಕರೆಕ್ಟಾ? ನೆನ್ಪರ್ತದೆ? ಓಕೆ. ಈ ಟೈಮಲ್ಲಿ ತುಂಬ ಜನ ಅವರ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಫೋಟೋ ತಗೊಂಡು ಏನು ಮಾಡ್ತಿದ್ರು ಅಂದರೆ ವಾಟ್ಸಪ್ ಸ್ಟೇಟಸಿಗೆ ಹಾಕ್ತಾಯಿದ್ರು. ಕರೆಕ್ಟಾ? ಆ ಮೆಸೇಜ್ ಯಾರು ಕಳಿಸಿದ್ದು? ಯಾರಿಗಾದ್ರೂ ಗೊತ್ತಾ? ನಾವು ನಮ್ಮ ಫ್ರೆಂಡ್ಸ್ ಕಳಿಸಿದ್ರು ಅಂತ ಅಂದ್ಕೊಂಡು ಬೇಜಾರು, ಅವರಿಗೆ ಬೇಜಾರು, ನಮಗೆಲ್ಲ ಭಯಂಕರ ಅಲ್ವಾ, ಅವರಿಗೆ ಫೀಲಿಂಗ್ಸ್ ಬರ್ತದೆ, ಬೇಜಾರಾಗ್ತದೆ ಅಂತೇಳಿ ಅವರಿಗೆ ಮರ್ಯಾದೆ ಕೊಟ್ಟು, ಆ ಮಾತಿಗೆ, ಆ ಮೆಸೇಜಿಗೆ ಮರ್ಯಾದೆ ಕೊಟ್ಟು ಫೋಟೋ ಹಾಕೋದು. ನಿಜವಾಗಿ ಅದು ಯಾರು ಕಳಿಸಿದ್ದು? ಅದು ಯಾರು ಕಳಿಸಿರ್ಬೋದು? ಯಾರೋ ಕಳಿಸಿದ್ದಾರೆ. ಕರೆಕ್ಟ್? ಯಾರೋ ಕಳಿಸಿರ್ತಾರೆ. ಅದು ಸ್ಪ್ರೆಡ್ ಆಗ್ತಾ ಆಗ್ತಾ ಹೋಗಿ ನಮ್ಮ ದೇಶದ ಅಥವಾ ಎಷ್ಟೋ ಜನರ ಫೋಟೋ ಒಂದು ಕಡೆ ಸ್ಟೋರ್ ಆಗಿದೆ. ಈ ಥರ ಆಗುವಾಗ ನೀವು ನಿಮ್ಮ ಫೋಟೋ ನೀವೇನು ಅಂದ್ಕೊಂಡಿರ್ತೀರಾ? ಸ್ಟೇಟಸಲ್ಲಿ ಒಂದು ದಿನ ಇರ್ತದಲ್ವಾ? ಪೇರೆಂಟ್ಸ್, ನೀವು ನಿಮ್ಮ ಮಕ್ಕಳನ್ನು ಅಬ್ಸರ್ವ್ ಮಾಡಬೇಕು. ಯಾಕೆಂದರೆ ಪೇರೆಂಟ್ಸ್ ಅಬ್ಸರ್ವ್ ಮಾಡಿ, ಮಕ್ಕಳು ಪೇರೆಂಟ್ಸನ್ನು ನೋಡಿ ಯಾವ ಥರ ಫೋಟೋಸ್ ಹಾಕಿರ್ತಾರೆ ಅಂತ. ಎಷ್ಟು ಲೈಕ್ಸ್, ಅದೊಂದು ಕ್ರೇಜ್. ಇನ್ನೊಂದು ಕ್ರೇಜ್ ಏನಂದರೆ ಲೈಕ್ಸ್. ನನ್ನ ಫೋಟೋ ಹಾಕಿದಾಗೆ ಎಷ್ಟು ಲೈಕ್ಸ್ ಬಂತು, ಎಷ್ಟು ಜನ ನೋಡಿದ್ರು. ಕರೆಕ್ಟ್? ಅದು ನೋಡ್ತೀವ? ಅದೊಂದು ಕ್ರೇಜ್. ಸೈಬರ್ ಇದರಲ್ಲಿ ಅದೊಂದು ಹಠ ಬರ್ತದೆ. ನಾನು ಕೆಲವು ಮಕ್ಕಳೊಟ್ಟಿಗೆ ಮಾತಾಡಿದ್ದೀನಿ. ಅವ್ರು ಹೇಳ್ತಾರೆ, ನನಗೆ ಲೈಕ್ಸ್ ಬರಲಿಲ್ಲ, ಅದಕ್ಕೆ ಬೇಜಾರು. ಸೊ ಅದು ಯಾಕೆಂದರೆ ಎಡಿಕ್ಷನ್ ಆಗಿದೆ. ಈಗ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ನೀವು ಫೋಟೋ ಹಾಕಿದ್ದೀರಾ, ಫೋಟೋ ಹಾಕಿದ್ದು ಒಂದಿನ ಇರ್ತದೆ ಮತ್ತೆ ಹೋಗ್ತದೆ. ನೀವೇನು ಅಂದ್ಕೊಂಡಿದ್ದೀರಾ? ಫೋಟೋ ಒಂದಿನ ಹಾಕಿದ್ದು ಹೋಗಿ ಬಿಡ್ತದೆ. ಇಲ್ಲ, ಆ ಥರ ಅಲ್ಲ. ನೀವೊಮ್ಮೆ ಸ್ಟೇಟಸಿಗೆ ಹಾಕಿದ ಫೋಟೋ ಅದು ಸ್ಟೋರ್ ಆಗಿಬಿಡ್ತದೆ. ಆಯಿತಾ? ಅದು ಮತ್ತೆ ಹೋಗ್ತದೆ, ನಿಮ್ಮ ಫೋನಿಂದ ಹೋಗ್ತದೆ, ಆದರೆ ಎಲ್ಲೋ ಸ್ಟೋರ್ ಆಗಿರ್ತಾರೆ. ಆ ಥರ ಫೋಟೋವನ್ನೆಲ್ಲ ಕಲೆಕ್ಟ್ ಮಾಡ್ತಾರೆ, ಒಂದು ಕಡೆ ಡೇಟಾಬೇಸಲ್ಲಿ ಇಟ್ಕೋತಾರೆ, ಮತ್ತು ಯೂಸ್ ಮಾಡ್ಕೋತಾರೆ. ಸೊ ಯಾರು ಅದನ್ನು ಕ್ರಿಯೇಟ್ ಮಾಡಿದ್ರು ಅಂತ ನಮಗೆ ಸಹ ಗೊತ್ತಿಲ್ಲ. ಯಾಕೆಂದರೆ ಅಂಥದ್ದು ಕಂಡುಹಿಡಿಯೋದು ಎಷ್ಟೋ ಇದು ವರ್ಲ್ಡ್ ಥ್ರೂ ಮಾಡ್ತಾ ಇದ್ದಾರೆ. ಇದು ನಾವು ಇಂಡಿಯಾದಿಂದ ಮಾಡೋದು, ಬೇರೆ ದೇಶದಿಂದ, ಪಕ್ಕದ ದೇಶದ ಹಾಗೆ ಅನ್ನಲ್ಲ. ಯಾರೋ ಒಬ್ಬರು ಮಾಡಿದ್ದು ಕಳಿಸಿರ್ತಾರೆ. ಕರೆಕ್ಟಾ? ಅದು ಟ್ರ್ಯಾಕ್ ಮಾಡಲಿಕ್ಕೆ ಆಗ್ತದೆ, ಆದರೆ ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಎಷ್ಟೋ ಜನರಿಂದ ಸಿಗದ ಕಾರಣ ಟ್ರ್ಯಾಕಿಂಗ್ ಅಷ್ಟು ಸುಲಭ ಆಗೋದಿಲ್ಲ. ಸೊ ಈಗ ಏನು ಹೇಳ್ತೇವೆ ಅಂದರೆ, ಈಗ ಈ ಥರ ಮೆಸೇಜಸ್ ಬರುವಾಗ ನೀವು ಕೇರ್ಫುಲ್ ಆಗಿರಿ. ಯಾರೋ ಒಬ್ಬರು ಫೋಟೋ ಕೇಳಿದರು, ಫೋಟೋವನ್ನು ಹಾಕಿ ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಮಕ್ಕಳು ನಿಮ್ಮ ಫೋಟೋ ಬ್ಲ್ಯಾಕ್ ಆ್ಯಂಡ್ ವೈಟಾ ಅಥವಾ ಕಲರ್ ಫೋಟೋ, ಆ ಥರ ಸಹ ಸ್ಪೆಸಿಫಿಕೇಷನ್ ಇತ್ತು. ಸ್ಯಾರಿ ಚಾಲೆಂಜಲ್ಲಿ ಈ ಥರ ವಿಡಿಯೋ ಮಾಡಿ ವಾಟ್ಸ್ಯಾಪ್ ಹಾಕಿ ಅಂತ ಸಹ ಫೋಟೋ ಮಾಡಿದ್ದು ಸಹ ಉಂಟು. ಈಗ ಸಹ ಯೂಟ್ಯೂಬಲ್ಲಿ ನೀವು ಹುಡುಕಿದ್ರೆ ಸ್ಯಾರಿ ಚಾಲೆಂಜ್ ಅಂತ ಕಾಣಿಸ್ತದೆ, ಲಿಸ್ಟ್ ಕಾಣ್ತದೆ. ಇದೆಲ್ಲ 2019 ಅಥವಾ ಅದರ ಮೊದಲಿಂದ ಶುರುವಾದ ಮೆಸೇಜಸ್ಗಳು. ಈಗ ಏನು ಮಾಡ್ತಾರೆ ನಿಮ್ಮ ಫೋಟೋವನ್ನು ಏನು ಮಾಡ್ಬೋದು? ನಿಮ್ಮ ಫೋಟೋ ಇಟ್ಕೊಂಡು ಏನು ಮಾಡೋ ಚಾನ್ಸ್ ಇದೆ? ಒಬ್ಬರು ಗಟ್ಟಿಯಾಗಿ ಹೇಳಿ, ನಂಗೆ ಕೇಳಿಸ್ತಿಲ್ಲ. ಬ್ಲ್ಯಾಕ್ ಮೇಲ್ ಏನು? ಮಾರ್ಫಿಂಗ್, ಎಡಿಟಿಂಗ್ ಮಾಡ್ತಾರಾ? ಕರೆಕ್ಟ್. ಆ ಥರ ಮಾಡ್ತಾರೆ. ಆಗ ನೀವು ಕೇರ್ಫುಲ್ ಆಗಿರಬೇಕು. ನಿಮ್ಮ ಫೋಟೋದ ಬಗ್ಗೆ, ನಿಮ್ಮ ಫೋಟೋ, ನಿಮ್ಮ ಫ್ಯಾಮಿಲಿಯವರ ಬಗ್ಗೆ ಕೇರ್ಫುಲ್ ಆಗಿರಬೇಕು. ಓಕೆ. ಈ ಪಿಕ್ಚರಲ್ಲಿ ಒಂದು 8 ಫೋಟೋ ಇದೆ ಅಲ್ಲ? ಇವ್ರು ಯಾರು ಅಂತ ಹೇಳ್ಬೋದಾ? ಒಂಥರ ಫೀಚರ್ಸ್ ಹೇಳ್ಬೋದಾ? ಒಂದು 5 ಫೀಚರ್ಸ್ ಹೇಳಿ. ಅವ್ರು ಖುಷಿಯಾಗಿದ್ದಾರೆ, ಓಕೆನಾ? ಮತ್ತೆ ಇನ್ನು 4 ಹೇಳಿ. ಪಾಸ್ಪೋರ್ಟ್ ಸೈಜ್ ಫೋಟೋ ಇರ್ಬೋದಾ? ಏನು ಅನ್ನಿಸ್ತದೆ ನಿಮಗೆ ಈ ಫೋಟೋ ನೋಡುವಾಗ? ಏನು ಅನ್ನಿಸ್ತದೆ ಇವರನ್ನು ನೋಡುವಾಗ? ನೋಡ್ಲಿಕ್ಕೆ ಚೆನ್ನಾಗಿದ್ದಾರಾ? ಓಕೆ. ಮತ್ತೆ ಒಂದೇ ಥರ ಇದ್ದಾರಾ? ನಂಗೆ ಯಾಕೆ ಕಾಣಿಸ್ತಿಲ್ಲ? ಓಕೆ, ಇರ್ಬೋದು, ಒಂದೇ ಥರ ಫ್ಯಾಮಿಲಿ ಫೋಟೋಸ ಇರ್ಬೋದು. ಓಕೆ. ಮತ್ತೆ ಆ ಮಗು ಫೋಟೋ ಉಂಟು, ಮೈಟ್ ಬಿ ಅವರು ಫೋಟೋ ಕೊಟ್ಟಿರ್ಬೋದು ಯಾರಿಗಾದರೂ, ಅಲ್ವಾ? ಮತ್ತೇನು ಅನ್ನಿಸ್ತದೆ? ಗ್ರ್ಯಾಜುಯೇಷನ್, ಸ್ಕೂಲ್ ಮುಗಿಸಿ ಆದಮೇಲೆ ಗ್ರ್ಯಾಜುಯೇಷನ್ ಡೇ ಫೋಟೋಸ ಇದೆ.
ಈಗ ನಿಮಗೆ ನೆಕ್ಸ್ಟ್ ಕ್ವಶನ್, ಇವರೆಲ್ಲ ಬದುಕಿದಾರಾ? ಇವರಿದ್ದಾರಾ? ಇಂಥವ್ರು ಇದ್ದಾರಾ? ಇರಬಹುದಾ? ಎಸ್ ನೋ? ನೋ ಹೇಳಿದ್ರು ತೊಂದರೆ ಇಲ್ಲ, ನೀವು ಆನ್ಸರ್ ಮಾಡಬೇಕು. ಇಲ್ಲ, ಇವರಿಲ್ಲ. ಹೇಗೆ ಗೊತ್ತು ನಿಮಗೆ? ಇದ್ದಾರಾ ಇಲ್ವಾ? ಇದ್ದಾರೆ? ಓಕೆ. ಈ ಫೋಟೋದಲ್ಲಿ ಇರುವವರು ಯಾರೂ ಇಲ್ಲ. ಇದು AI ಜನರೇಟೆಡ್ ಫೇಕ್ ಇಮೇಜಸ್ ಆ್ಯಂಡ್ ಫೋಟೋಸ್. ಓಕೆ, ಇದು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಇದೆ. ಅದರಲ್ಲಿ ನೀವು ಈಗ ಫಾರ್ ಎಕ್ಸಾಂಪಲ್ ವಾಟ್ಸಾಪಿಗೆ ಹಾಕಿರ್ತೀರಲ್ಲ ಫೋಟೋ, ಅದೊಂದು ರಾಶಿ ಬಿದ್ದಿರ್ತದೆ, ಆ ಫೋಟೋವನ್ನು ತಗೊಳ್ತಾರೆ, ಕಣ್ಣು ಮೂಗು ಬಾಯಿಯನ್ನು ಚೇಂಜ್ ಮಾಡಿ ಈ ಥರ ಫೋಟೋ ಕ್ರಿಯೇಟ್ ಮಾಡ್ತಾರೆ. ಗೊತ್ತಾಯ್ತಾ? ಸೊ ಯು ಶುಡ್ ಬಿ ಕೇರ್ಫುಲ್ ಅಬೌಟ್ ಯುವರ್ ಫೋಟೋಸ್. ನಿಮ್ಮ ಫೋಟೋ ಬಗ್ಗೆ ನೀವು ಕೇರ್ಫುಲ್ ಇರಬೇಕು. ಓಕೆ, ನಾವೀಗ ನೆಕ್ಸ್ಟ್ ಟಾಪಿಕ್ ಇದ್ದದ್ದು ಯಾವ ಥರ ಸೈಬರ್ ಕ್ರೈಮ್, ಯಾವ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಸೈಬರ್ ಕ್ರೈಮ್ಸ್ ಇದೆ. ಒಂದು ಯಾವ್ದು ಹೇಳಿದೆವು? ಫೋಟೋದು. ಕರೆಕ್ಟಾ? ಮಾತಾಡಿ, ಇಟ್ಸ್ ಓಕೆ. ನಿಮಗೆ ಎಕ್ಸ್ಟ್ರಾ ಗೊತ್ತಿರ್ಬೋದು, ನನಗೆ ಅದು ಕಲ್ತಾಗೆ ಆಗ್ತದೆ. ಹೇಳಿ, ಮಾತಾಡಿ. ಫಿಶಿಂಗ್, ಇಲ್ಲೀಗಲ್ ಕಂಟೆಂಟ್ ಅಂದರೆ ಬೇಡದ ಫೋಟೋಸ್ ಅಥವಾ ಇಮೇಜಸ್ ಅಥವಾ ಏನಾದರೂ ಇನ್ಫಾರ್ಮೇಷನನ್ನು ಆನ್ಲೈನಿಗೆ ಹಾಕೋದು, ಫೇಸ್ಬುಕ್ ಹಾಕೋದು ಅಥವಾ ಏನಾದರೂ ಆನ್ಲೈನ್ ವೆಬ್ಸೈಟಿಗೆ ಹಾಕೋದು. ಫಿನಾನ್ಷಿಯಲ್ ಕ್ರೈಮ್ ಅಂದರೆ ದುಡ್ಡಿದು. ಈಗ ಬ್ಯಾಂಕಿಗೆ ದುಡ್ಡು ಹೋಗ್ತದಲ್ಲ, ಅದು ಫಿನಾನ್ಷಿಯಲ್ ಕ್ರೈಮ್. ಕರೆಕ್ಟಾ? ಇದು ಕೇಳಿರ್ಬೋದಲ್ಲ, ನ್ಯೂಸ್ ಕೇಳಿರ್ಬೋದಲ್ವಾ? ಈ ಥರ ದುಡ್ಡು ಇವತ್ತಿನ ಪೇಪರಲ್ಲೇ ಇದೆ. ಎಷ್ಟೋ ಲಕ್ಷ ಒಬ್ಬರಿಗೆ ಮೋಸ ಆಗಿದೆ. ಅದು ಏನದು? ಅದು ಸೈಬರ್ ಕ್ರೈಮ್ ಆಗಿದೆ, ಫಿನಾನ್ಷಿಯಲ್ ಫ್ರಾಡ್. ಮತ್ತೆ ಫಿಶಿಂಗ್ ಹೇಳ್ತಾರೆ, ಸೈಬರ್ ಬುಲ್ಲಿಂಗ್ ಅಂತ ಹೇಳ್ತಾರೆ. ಸೈಬರ್ ಬುಲ್ಲಿಂಗ್ ಅಂದರೆ ಈಗ ನಿಮ್ಮ ವಾಟ್ಸಪ್ ಅಥವಾ ಫೇಸ್ಬುಕ್ಕಲ್ಲಿ ಒಬ್ಬರ ಫೋಟೋ ಹಾಕಿದ ನಂತರ ಕೆಲವೊಮ್ಮೆ ಚಂದ ಇದ್ದಾರೆ ಅಂತ ಹಾಕ್ತಾರೆ. ಕರೆಕ್ಟಾ? ಒಬ್ಬರು ಬಿಳಿಯಾದವ್ರ ಫೋಟೋ ಇದ್ದರೆ ಓಕೆ ಇವ್ರು ಚೆನ್ನಾಗಿದ್ದಾರೆ ಅಂತ. ಇನ್ನೊಬ್ರು ಏನು ಮಾಡ್ತಾರೆ, ನೀನು ಕಪ್ಪಿದ್ಯಾ, ನೀನು ಹೀಗಿದ್ಯಾ, ಹಾಗಿದೆ, ಅದೆಲ್ಲ ಬುಲ್ಲಿಂಗ್ ಮಾಡೋದು, ಸೈಬರ್ ಬುಲ್ಲಿಂಗ್. ಆ ಥರ ಮಾಡ್ತಾರೆ, ಕೆಟ್ಟದ್ದು ಬೈಯೋದು ಮೆಸೇಜಲ್ಲೇ. ಅದು ಮಾಡಬಾರ್ದು. ಆ ಥರ ಮಾಡಿದರೆ ಅದು ಕ್ರೈಮ್, ಸೈಬರ್ ಕ್ರೈಮ್ ಆಗ್ತದೆ. ಸೊ ಏನು ಹೇಳಲಿಕ್ಕೆ ಇಚ್ಛಪಡ್ತೇನೆ ಅಂದರೆ ಇಲ್ಲಿ ಕೇರ್ಫುಲ್ ಆಗಿರಿ. ಮೆಸೇಜಸ್ ಮಾಡುವಾಗ ಸುಮ್ಮನೆ ಮೆಸೇಜಸ್ ಮಾಡಬೇಡಿ, ಯೋಚನೆ ಮಾಡಿ ಬರೀರಿ. ಯಾರಾದರೂ ನಿಮಗೆ ವಾಟ್ಸಾಪಲ್ಲಿ ಮೆಸೇಜ್ ಕಳಿಸಿದರೆ ಆ ಥರ ಮಾಡಿ ಫಾರ್ವರ್ಡ್ ಮಾಡಿ ಅಂತ ಹೇಳಿದರೆ, ಕೆಲವು ಕಂಟೆಂಟನ್ನು ಮೈಟ್ ಬಿ ಏನೋ ಘಟನೆ ಆಗಿದೆ, ಅದನ್ನು ಲೈವ್ ವಿಡಿಯೋ ತೆಗೆದು ನಿಮಗೆ ಫಾರ್ವರ್ಡ್ ಮಾಡ್ತಾರೆ. ಆ ಫಾರ್ವರ್ಡ್ ಮಾಡಿದನ್ನು ಇನ್ನೂ ಫಾರ್ವರ್ಡ್ ಮಾಡಿ ಅಂತ ಹೇಳುವಾಗ ಯೋಚನೆ ಮಾಡಿ ಫಾರ್ವರ್ಡ್ ಮಾಡೋ ಬಗ್ಗೆ. ಯಾಕೆಂದರೆ ನಿಮಗೆ ಮೈಟ್ ಬಿ ಆ ಹುಡುಗನ ಹುಡುಗಿಯ ಯಾರಾದರೂ ಇದ್ದರೆ ಅವ್ರ ಬಗ್ಗೆ ನಿಮಗೆ ಗೊತ್ತಿರೋದಿಲ್ಲ. ಕರೆಕ್ಟಾ? ಗೊತ್ತಿದ್ದರೆ ಬೇರೆ ಪ್ರಶ್ನೆ, ಯೋಚನೆ ಮಾಡಿ ಕೇಳಿ ಅವ್ರ ಹತ್ರ ಏನಾಯಿತು ಅಂತ. ಫಾರ್ವರ್ಡ್ ಮಾಡಲಿಕ್ಕೆ ಹೋಗಬೇಡಿ ಗೊತ್ತಿಲ್ಲದೆ. ತುಂಬ ಘಟನೆಗಳು ನಡೆದಿದೆ ಅನ್ನೋಯಿಂಗ್ಲೆ ಅಥವಾ ಏನು ಹೇಳ್ತಾರೆ ಗೊತ್ತಿಲ್ಲದೆ ಅರಿವಿಲ್ಲದೆ ಮಾಡಿದ ತಪ್ಪುಗಳು ದೊಡ್ಡ ದೊಡ್ಡ ಘಟನೆ ಆಗಿದೆ. ಹೊರ ದೇಶದಲ್ಲಿ ಒಂದು ಇಸ್ಕಾನ್ ಬಗ್ಗೆ ಏನೋ ಹೇಳಿ ಗಲಾಟೆ ಅದುಂಟು, ದೊಡ್ಡ ಸೀನ್ ಆಗಿದೆ. ಗೊತ್ತಿಲ್ಲದೆ ಸ್ಪ್ರೆಡ್ ಮಾಡಿ, ಯಾವುದೇ ಧರ್ಮ ಅಥವಾ ಯಾವುದೇ ಜನರ ಬಗ್ಗೆ ಹೇಳೋ ಮೊದಲು ಯೋಚನೆ ಮಾಡಿ ಕೇಳಿ ಹೇಳಿ. ಮತ್ತು ನೀವು ನಿಮ್ಮ ಫ್ರೆಂಡ್ಸ್ ಯಾರಾದರೂ, ಫ್ರೆಂಡ್ಸ್ ಅಂದರೆ ಫ್ರೆಂಡ್ಸ್ ಮಕ್ಕಳು ಇದರ ಬಗ್ಗೆ ಯಾರಾದರೂ ಅವರಿಗೆ ಫೋನ್ ಮಾಡಿ ಥ್ರೆಟನ್ ಮಾಡ್ತಾರೆ, ಫೋನಲ್ಲಿ ಹೇಳಿದರೆ ಅದನ್ನು ಪ್ಲೀಸ್ ನಿಮ್ಮ ಮಕ್ಕಳನ್ನು ಒಬ್ಸರ್ವ್ ಮಾಡಿ. ಅವರು ಟೆನ್ಷನ್ ಆಗಿದ್ದರೆ ಅಥವಾ ಅಪ್ಸೆಟ್ ಆಗಿದ್ದರೆ ಅಥವಾ ಸ್ಕೂಲ್ಸಲ್ಲಿ ಮಾತಾಡೋದಿದ್ರೆ ಅಂದರೆ ಸಮಥಿಂಗ್ ಇಸ್ ಗೋಯಿಂಗ್ ರಾಂಗ್ ವಿತ್ ದೆಮ್, ರೈಟ್? ಆಗ ಪೇರೆಂಟ್ಸ್ ಆಗಿ ಅಥವಾ ಫ್ರೆಂಡ್ಸ್ ಆಗಿ ಮಾತಾಡಿ ಅವ್ರ ಹತ್ರ ಏನಾಗಿದೆ ಆ ಸಿಚುವೇಶನನ್ನು ನೀವು ಫ್ರೆಂಡ್ಸ್ ಆಗಿ ಅಥವಾ ಪೇರೆಂಟ್ಸ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಅಥವಾ ಅರ್ಥಕೊಂಡು ಏನಾಗಿದೆ ಅಂತ ತಿಳಿದುಕೊಂಡು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗಿ, ಇಲ್ಲದ್ರೆ ಆ ಸಿಚುವೇಶನ್ ಹ್ಯಾಂಡಲ್ ಮಾಡಿ. ಯಾಕೆಂದರೆ ಎಲ್ಲ ಸೈಬರ್ ಕ್ರೈಮಿಗೆ ಈಗ ಗೌರ್ಮೆಂಟಿಂದ ಸೈಬರ್ ಕ್ರೈಮ್ ಪೋರ್ಟಲ್ ಅಂತ ಇದೆ, ಅಲ್ಲೇ ಸೈಬರ್ ಕ್ರೈಮನ್ನು ರಿಜಿಸ್ಟರ್ ಮಾಡಲಿಕ್ಕೆ ಆಗ್ತದೆ. ಓಕೆ, ಅಷ್ಟು ಸುಲಭದ ಕೆಲಸ ಇದೆ. ಇಲ್ಲಾದರೆ ಕಷ್ಟ ಆಗ್ತದೆ ಅಂತ ಹೇಳಿದರೆ ಸೀದಾ ಪೊಲೀಸ್ ಸ್ಟೇಷನಿಗೆ ಹೋದರೆ ಈಗಿನ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅಷ್ಟು ಸಪೋರ್ಟಿವ್ ಆಗಿದ್ದಾರೆ. ಅವರು ಹೋಗಿ ಹೇಳಿದರೆ ಅವರು ಸಹಾಯ ಮಾಡ್ತಾರೆ. ಮತ್ತು ಈಗ ಕಂಪ್ಲೇಂಟ್ ಕೊಟ್ಟರೆ ಈಗನೇ ಆಗ್ತದೆ ಅಂತಲ್ಲ. ಯಾಕೆ ಅಂದರೆ ಇದು ಸೈಬರ್ ಕ್ರೈಮ್ ಇದ್ರ ಬಗ್ಗೆ ಹೇಳ್ತೀನಿ. ಯಾಕೆ ಅಂದರೆ ಈಗ ಫೇಸ್ಬುಕ್ಕಲ್ಲಿ ಇದ್ದರೆ ಫೇಸ್ಬುಕ್ಕಿದ್ದು ಬೇರೆ ಅವರು, ಫೇಸ್ಬುಕ್ಕಿದ್ದು ನಾವು ಕಂಟ್ರೋಲ್ ಮಾಡೋದಲ್ಲ, ಬೇರೆ ದೇಶದವರು ಅವರಿಗೆ ಮೆಸೇಜ್ ಹಾಕಿ
ಮತ್ತೆ ಅವರು ಆ ಇನ್ಫಾರ್ಮೇಷನ್ ಕೊಟ್ಟು ತಗೊಂಡ ನಂತರ ಅನಲೈಸ್ ಮಾಡಲಿಕ್ಕೆ ಆಗ್ತದೆ. ಸೊ ನೀವು ನಿಮ್ಮ ಫೋನ್ ಮತ್ತು ನಿಮ್ಮ ಇನ್ಫಾರ್ಮೇಷನ್ ಬಗ್ಗೆ ಕೇರ್ಫುಲ್ ಆಗಿ ಇರಬೇಕು. ಓಕೆ, ಯಾರೆಲ್ಲ ಆನ್ಲೈನ್ ಗೇಮ್ಸ್ ಆಟ ಆಡಿದ್ದೀರಾ ಅಂತ ಹೇಳಿದ್ದೀರಾ? ಎಷ್ಟು ಎಲ್ಲರೂ ಆಟ ಆಡಿರ್ತೀರಾ? ಫೋನಲ್ಲಿ ಎಷ್ಟು ಗೇಮ್ಸ್ ಇದೆ? ದೊಡ್ಡವರ ಸಣ್ಣವರು ಇದು ಅಡಿಕ್ಷನ್ ಎಲ್ಲರಿಗೂ ಇದೆ. ಫೋನಲ್ಲಿ ಆಟ ಆಡೋದು ಕರೆಕ್ಟಾ? ಎಷ್ಟು ಜನ ಆಟ ಆಡಿದ್ದೀರಾ? ಯಾವ ಗೇಮ್ ಆಟ ಆಡಿದ್ದೀರಾ? ಜುವೆಲ್ಸ್ ಹೇಳಿ, ಇಟ್ಸ್ ಓಕೆ, ಯಾರೇನು ಮಾಡೋದಿಲ್ಲ, ಅದು ನಿಮ್ಮ ಫೋನ್. ನೀವು ನಿಮ್ಮ ಫೋನಲ್ಲಿ ಎಷ್ಟಿದೆ ಮೇಡಮ್? ಕ್ಯಾಂಡಿ ಕ್ರಶ್ ಎಷ್ಟು ಜನ ಆಟ ಆಡಿದ್ದೀರಾ? ಕ್ಯಾಂಡಿ ಕ್ರಶ್ ಇದನ್ನು ಸ್ಟ್ರೆಸ್ ಬಸ್ಟರ್ ಅಂತ ಹೇಳ್ತಾರಲ್ಲ, ಯಾಕೆಂದ್ರೆ ಆಟ ಆಡಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ ಅಂತ. ಆದರೆ ಜಾಸ್ತಿ ಆಡಿದರೆ ಏನಾಗ್ತದೆ? ಅಡಿಕ್ಷನ್ ಆಗ್ತದೆ ಅಲ್ಲ? ಯಾಕೆಂದ್ರೆ ಅದರಿಂದನೇ ಹೋಗೋದು. ಇದು ಈ ಥರದ ಘಟನೆಗಳು ಇದೆ. ಕೆಲವರೆಲ್ಲ ದೊಡ್ಡ ದೊಡ್ಡ ಗೇಮ್ ಆಟ ಆಡ್ತಾರೆ. ಪಬ್ಜಿ, ಆ ಗೇಮ್ಸ್ ಎಲ್ಲ ಕೇಳಿದ್ದೀರಾ? ಪಬ್ಜಿ ಅದೀಗ ಬ್ಯಾನ್ ಆಗಿದೆ ನಮ್ಮ ದೇಶದಲ್ಲಿ. ಪ್ಲಸ್ ತುಂಬ ಆ್ಯಪ್ಸ್ಗಳು ಬಂದ್ ಮಾಡಿದ್ದಾರೆ ನಮ್ಮ ದೇಶದವ್ರು. ತುಂಬ ಟ್ರೈ ಮಾಡಿದ್ದಾರೆ ಆ್ಯಪ್ಸ್ಗಳನ್ನು, ಆ ಥರ ಆ್ಯಪ್ಸ್ಗಳನ್ನು ಸ್ಟಾಪ್ ಮಾಡಲಿಕ್ಕೆ. ಆದರೆ ಕೆಲವು ಗೇಮ್ಸ್ಗಳು ಇನ್ನೂ ಇದೆ. ಯಾವುದು ಹೇಳ್ಬೋದಾ? ಯಾವುದು? ಎಲ್ಲ ಗೊತ್ತಿದೆ. ಓಕೆ, ಇದು ಇದು ಡಿವೈಸ್ ಏನೋ? ಇದು ಹೈ ಎಂಡ್ ಗೇಮಿಂಗ್ ಡಿವೈಸಸ್ ಅಲ್ಲ? ಕೆಲವು ಮನೆಯಲ್ಲಿ ಮೆಟ್ರೋಪಾಲಿಟನ್ ಬೇಸಿಕಲಿ ಅವ್ರ ಮನೆಯಲ್ಲೆಲ್ಲ ಈ ಥರ ಇದೆ, ಡಿವೈಸಸ್ ಇದೆ. ಎಕ್ಸ್ಪೆನ್ಸಿವ್, ಅದೇ ಅಡಿಕ್ಷನ್. ಓಕೆ ಓಕೆ ಸರ್, ಕ್ವಶನ್, ಪಬ್ಜಿ ಆನ್ಲೈನ್ ಸಿಗ್ತದಾ? ಪಬ್ಜಿ ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಬೋದಾ ಮಕ್ಕಳದ? ಕ್ವಶನ್, ಮಾಡ್ಬೋದಾ? ಎಸ್, ಇಲ್ಲೀಗಲ್ ಆಗಿ ಡೌನ್ಲೋಡ್ ಮಾಡ್ತೀರಾ? ಓಕೆ, ನೆಕ್ಸ್ಟ್ ನಾನೊಂದು ಗೇಮಿಂಗ್ ಡಿಸಾರ್ಡರ್. ಈಗ ಗೇಮ್ಸ್ ನೀವು ಸಣ್ಣ ಸಣ್ಣ ಆಟ ಆಡ್ತಿದ್ದೀರಾ, ಆದರೆ ಎಡಿಕ್ಷನ್ ಇದೆ. ಗೇಮಿಂಗ್ ಡಿಸಾರ್ಡರ್ ಅಂತ ಒಂದು ಎಡಿಕ್ಷನ್, ಇದು ಡಿಸಾರ್ಡರ್ ಅಂತಾನೆ ಕನ್ಸಿಡರ್ ಮಾಡಿ ರಿಸರ್ಚ್ ಮಾಡಿದ್ದಾರೆ. DVT ಅಂತ, ಅದೇ ಡಾಕ್ಟರ್ ಆ್ಯಡ್ ಮಾಡ್ಬೋದು, ಡೀಪ್ ವೇನ್ ಥ್ರಾಂಬೋಸಿಸ್ ಅಂತ ಹೇಳ್ತಾರೆ. ಈಗ ಏನಂದರೆ ಇದು ಗೇಮಿಂಗ್ ಎಡಿಕ್ಷನಿಂದ ಚೇರಲ್ಲೇ ಕೂತಿರ್ತಾರೆ. ಮೈಟ್ ಬಿ ಡೇಸ್, 24 ಗಂಟೆ ಸೇರ್ಬೋದು, ಮೈಟ್ ಬಿ ಡೇಸ್ ಆಲ್ಸೋ. ಓಕೆ, ಆಗ ಏನಾಗ್ತದೆ ನಿಮ್ಮ ಬಾಡಿಗೆ? ನಿಮಗೆ ಫಿಸಿಕಲ್ PT ಕ್ಲಾಸಸ್ ಇರೋದು ಯಾಕೆ? ಸೊ ಯು ಶುಡ್ ರಿಲ್ಯಾಕ್ಸ್, ರೈಟ್? ಎಕ್ಸಸೈಸ್ ಮಾಡಿಸೋದು, ರಿಲ್ಯಾಕ್ಸ್ ಆಗಿ ಓದಿದ್ರಲ್ಲಿ ರಿಲ್ಯಾಕ್ಸ್ ಆಗಿ ಕಮ್ ಬ್ಯಾಕ್, ಓದಿ ವಾಪಸ್ ಅಂತ ಅಲ್ವಾ? ಸೇಮ್ ಡೀಪ್ ವೇನ್ ಥ್ರಾಂಬೋಸಿಸ್ ಅಂದರೆ ಇದು ಡಿಸಾರ್ಡರ್. ಈಗ ಗೇಮಿಂಗಲ್ಲಿ ಏನಂದರೆ ಚೇರಲ್ಲಿ ಕೂತ್ಕೊಂಡು ಮೈಟ್ ಬಿ ಡೇ ಅಥವಾ 1 ವಾರ 2 ವಾರ ಹಾಗೆ ಕೂತ್ಕೊಳ್ಳೋರು ಸಹ ಇದ್ದಾರೆ, ಆ ಥರ ಆಡುವವರು ಇದ್ದಾರೆ. ಅದು ಗೇಮಿಂಗ್ ಕಲ್ಚರ್, ಗೇಮಿಂಗ್ ಕೆಫೆ ಅಂತ ಸಹ ಇದೆ, ಆ ಥರ ಕೂತ್ಕೋತಾರೆ. ಓಕೆ, ಇದು ಏನಂದರೆ ಇದೊಂದು ಘಟನೆ ಆಯಿತು ಹೊರದೇಶದಲ್ಲಿ. ಅವನು ಆಟಾಡಿ ಈಗ ಹೀಗೆ ಕೂತಾಗ ಏನಾಗುತ್ತೆ, ನಿಮ್ಮ ಮಸಲ್ಸ್ ಎಲ್ಲ ಸ್ಟ್ರೈನ್ ಆಗೋಗುತ್ತೆ. ನೀವು ಕೂತಿರ್ತೀರ ಅಷ್ಟೇ, ಕುತ್ತಿಗೆ ಮಾತ್ರ, ಕಣ್ಣು ಕೈ ಬೆರಳುಗಳು. ಸ್ವಲ್ಪ ಹೊತ್ತಾದ್ಮೇಲೆ ನಿಮಗೆ ಸೊಂಟ ನೋಸುರಾಗ್ತದೆ, ಕಾಲು ನೋವು ಎಳಿತದೆ. ಪ್ರಾಯ ಆದರೆ ಬೇರೆ ಪ್ರಶ್ನೆ. ಈಗ ಮಕ್ಕಳಿಗೂ ಆಗ್ತಿದೆ ಅದು, ಯಾಕೆಂದರೆ ಕಾಲು ನೋವು ಆಗ್ತದೆ. ಸೊ ಜಾಸ್ತಿ ಕೂತಾಗ ಟಯರ್ಡ್ ಆಗ್ತದಲ್ವಾ? ಆ ಥರ ಅಡಿಕ್ಷನ್ ಆದರೆ ಏನಾಗ್ತದೆ, ಬ್ಲಡ್ ಸೆಲ್ಸ್ ಕ್ಲಾಟ್ ಆಗಿಬಿಡ್ತದೆ. ಕ್ಲಾಟ್ ಆಗಿ ಬಾಲ್ ಥರ ಆಗಿ ಅದು ಈ ಪೋರ್ಷನ್ ಎಲ್ಲ ಇರ್ತದೆ, ಕಾಲಿನ ಭಾಗದಲ್ಲಿ ಅದು ಮೂಮೆಂಟ್ ಇರ್ತದೆ. ಅದಕ್ಕೆ ಡೀಪ್ ವೇನ್ ಥ್ರಾಂಬೋಸಿಸ್ ಹೇಳ್ತಾರೆ. ಈ ಹುಡುಗ ಏನು ಮಾಡಿದಾನೆ ಅಂದರೆ ಆಟಾಡ್ತಾ ಇದ್ದ, ಅವನಮ್ಮ ಬೇಕ್ರಿಗೆ ಹೋಗಿ ಬ್ರೆಡ್ ತೊಗೊಂಬ ಅಂತ ಹೇಳುವಾಗ ಅಲ್ಲಿ ದುಡ್ಡು ಬಿತ್ತು ಅಂತ ಹೆಕ್ಕಿದಾಗ ಆ ಬಾಲ್ ಅಂದರೆ ಬ್ಲಡ್ ಕ್ಲಾಟ್ ಆದ್ದು ಮೇಲೆ ಹೋಗಿ ಆನ್ ದಿ ಸ್ಪಾಟ್ ಹೋಗಿದ್ದಾನೆ. ಸೊ ಆದಷ್ಟು ನೀವು ಎಕ್ಸಸೈಸ್ ಮಾಡ್ತಾ ಇರಬೇಕು, ಅಥವಾ ಎಡಿಷ್ನಲಿ ಎಡಿಕ್ಷನ್ ಆಗಬಾರ್ದು. ಈ ಥರ ಕೂತ್ಕೊಂಡಿರಬಾರ್ದು, ಹೊರಗಡೆ ಹೋಗಿ ಸ್ವಲ್ಪ ಮಾಡಬೇಕು ಕೆಲಸವನ್ನು. ಕೆಲಸ ಅಂದರೆ ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟಿಯನ್ನು ಮಾಡಬೇಕು. ಓಕೆ, ಕೀಕಿ ಚಾಲೆಂಜ್ ಯಾರು ಕೇಳಿದ್ದೀರಾ? ಕೀಕಿ ಚಾಲೆಂಜ್ ಇಲ್ಲ. ಆನ್ಲೈನ್ ಗೇಮ್ಸ್ ಯಾವ್ದು ಗೊತ್ತಿದೆ ನಿಮಗೆ? ಯೂಟ್ಯೂಬ್ ಚಾನಲಲ್ಲಿ ಯಾವ್ದು ಗೊತ್ತಿದೆ? ಬರ್ತದಲ್ವಾ ಸಾಂಗ್ಸ್ ಹಾಕಿ ಡ್ಯಾನ್ಸ್ ಮಾಡೋದೆಲ್ಲ, ಅದು ಯಾವುದು?
ಗೊತ್ತಿಲ್ಲ? ರೀಲ್ಸ್ ಹಾಂ, ನೀವು ಮಾಡ್ತೀರಾ? ಓಕೆ, ಈಗ ಏನು ಗೊತ್ತಾಯ್ತು, ಏನು ಅರ್ಥ ಆಯ್ತು ನಿಮಗೆ ಸೈಬರ್ ಕ್ರೈಮಲ್ಲಿ? ಏನು ಮಾಡ್ಬೋದು, ಏನು ಮಾಡಬಾರ್ದು? ನೀವು ಕ್ವಶನ್ ಕೇಳಿ ನನಗೆ ಬ್ಯಾಕ್ ಬೇಗ. ಟೈಮ್ ಆಯ್ತು, ಐ ಥಿಂಕ್ ನಾನು ಎಕ್ಸ್ಟೆಂಡ್ ಮಾಡಿದೆಲ್ಲ. ಲಾಸ್ಟ್ ಒಂದು 2 ಸ್ಲೈಡ್ ಇದೆ. ಓಕೆ ಓಕೆ, ಸೊ ಈಗ ಈ ಕ್ರೈಮ್ ಆಯಿತು, ಏನು ಮಾಡಬೇಕು? ಓಕೆ, ಸೈಬರ್ ಕ್ರೈಮಿಂದ ಇಂಡಿಯನ್ IT Act 2000, ಓಕೆ, ಸೆಕ್ಷನ್ 65 to 71 ಇದರಲ್ಲಿ ಸೈಬರ್ ಲಾಸ್ ಇದೆ. ಏನಂದರೆ, ಈಗ ಇಮೇಲ್ಸ್ ಇದೆ ಅಲ್ಲ, ನಿಮ್ಮ ಹತ್ರಲ್ಲಿ ಇಮೇಲ್ಸ್ ಇದೆಯಾ? ಸ್ಕೂಲ್ ಇಮೇಲ್ಸ್ ಮೆಸೇಜ್, ನಿಮಗೆ ಮೆಸೇಜ್ ಹೇಗೆ ಕಳಿಸ್ತಾರೆ? ಹಾಂ, ಶಾಲೆ ಇಲ್ಲ ಅಂತ ಒಂದು, ಫಾರ್ ಎಕ್ಸಾಂಪಲ್ ಈಗ ಬ್ಯಾಂಗ್ಳೂರಲ್ಲಿ ಅದೊಂದು ಇನ್ಫಾರ್ಮೇಷನ್ ಸ್ಪ್ರೆಡ್ ಆಯ್ತಲ್ಲ, ಬಾಂಬ್ ಇದೆ ಸ್ಕೂಲಲ್ಲಿ ಅಂತ ಹೇಳ್ಕೊಂಡು, ಕರೆಕ್ಟಾ? ತುಂಬ ಆಗಿತ್ತು, ಕೇಳಿಲ್ವಾ ನಿಮಗೆ? ಸ್ಕೂಲಿಗೆ ಬರಲಿಕ್ಕಿಲ್ಲ, ಈ ಥರ ಅಂತ ಸ್ಪ್ರೆಡ್ ಆಗಿತ್ತು ನ್ಯೂಸ್. ಅದು ಫೇಕ್ ನ್ಯೂಸಾ? ಈ ಥರ ನ್ಯೂಸ್ ನಿಮಗೆ ಮೆಸೇಜಿಗೆ ಬಂದರೆ ಏನು ಮಾಡ್ತೀರಾ? ಶಾಲೆಗೆ ಹೋಗದೇ ಇರ್ತೀರಾ, ಅಥವಾ ನಿಮ್ಮ ಹೆಡ್ ಮಿಸ್ಟರ್ಸ್ಗೆ ಫೋನ್ ಮಾಡಿ ಈ ಥರ ಹೌದಾ ಅಲ್ವಾ ಅಂತ ಕೇಳ್ಕೊಳ್ತೀರಾ? ಗುಡ್. ಓಕೆ, ಸೈಬರ್ ಲಾಸ್ ನಮ್ಮ ದೇಶದಲ್ಲಿ ಏನಿದೆ ಅಂದರೆ, ಯಾರಾದರೂ ನಿಮ್ಮ ಇಮೇಲ್ ಅಡ್ರೆಸ್ಸಿಂದ ಫೇಕ್ ಆಗಿ ಮೆಸೇಜ್ ಕಳಿಸಿದ್ರೆ ಅದಕ್ಕೆ ಆ್ಯಕ್ಟ್ ಇದೆ. ಓಕೆ, ನಿಮ್ಮ ಫೋಟೋ ಇಟ್ಕೊಂಡು ಅಥವಾ ನಿಮ್ಮ ಸಿಗ್ನೇಚರ್ ಅಥವಾ ನಿಮ್ಮ ಇಮೇಲ್ ಯೂಸ್ ಮಾಡಿಕೊಂಡು ಅಥವಾ ನಿಮ್ಮ ಹೆಸರು ಹೇಳ್ಕೊಂಡು ಏನಾದರೂ ಮಾಡಿದರೆ ಅದಕ್ಕೂ ಕೇಸ್ ಮಾಡಲಿಕ್ಕೆ ಆಗ್ತದೆ, ಅಂದರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಲಿಕ್ಕೆ ಆಗ್ತದೆ. ನಿಮ್ಮ ಫೋಟೋ ಇಟ್ಕೊಂಡು ಎಡಿಟ್ ಮಾಡಿ ಮಾರ್ಫಿಂಗ್ ಮಾಡಿದರೆ ಅದರ ಮೇಲೆ ಸಹ ಆ್ಯಕ್ಷನ್ ತೊಗೊಳ್ಳಿಕ್ಕೆ ಆಗ್ತದೆ. ಸೊ ಈಗ ಹೌ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಆನ್ಲೈನ್, ನೀವು ಹೇಗೆ ಸೈಬರ್ ಕ್ರೈಮಿಂದ ಕೇರ್ಫುಲ್ ಆಗಿರಬೇಕು ಅಂತ ನಾವು ನೋಡೋಣ. ಓಕೆ, ಫಸ್ಟ್ ಫೇಸ್ಬುಕ್ ಇಲ್ಲ ಹೇಳಿದ್ರ, ಆದರೆ ಇನ್ನೂ ನೀವು ಯಾವಾಗಾದರೂ ನೆಕ್ಸ್ಟ್ ಇದೇ ಉಂಟು ಉಪಯೋಗ ಮಾಡ್ತೀರಾ ಅಂತ ಹೇಳಿದರೆ, ಫೇಸ್ಬುಕ್ಕಲ್ಲಿ ಏನು ಆಪ್ಷನ್ಸ್ ಇದೆ ಅಂದರೆ, ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಹಾಕ್ಲಿಕ್ಕೆ ಆಗ್ತದೆ. ಯೂಸ್ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಮಾಡಿ. ಓಕೆ, ಪ್ಲಸ್ ನಿಮ್ಮ ಈ ಯೂಸರ್ ನೇಮ್ ಪಾಸ್ವರ್ಡ್ ಕೊಡ್ತೀರಾ, ಅದರೊಟ್ಟಿಗೆ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟರೆ OTP ಬರ್ತದೆ ನಿಮ್ಮ ಮೊಬೈಲಿಗೆ. ಯಾರಾದರೂ ನೀವು ಯೂಸ್ ಮಾಡೋದ ದಿನ ಯಾರಾದರೂ ಯೂಸ್ ಮಾಡಿ ನಿಮಗೆ ಮೆಸೇಜ್ ಬಂದರೆ, ಆಗ ಯಾರೋ ನಿಮ್ಮ ಫೇಸ್ಬುಕ್ಕಿಗೆ ಹ್ಯಾಕ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಆಯ್ತು, ಅಥವಾ ಆಕ್ಸೆಸ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಆಯ್ತು. ಇದಕ್ಕೆ ಏನು ಮಾಡಬೇಕಂದ್ರೆ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಹಾಕಿದರೆ ನಿಮಗೆ ಇನ್ಫಾರ್ಮೇಷನ್ ಬರ್ತದೆ ಫೋನಿಗೆ. ಮಧ್ಯರಾತ್ರಿ ಎಲ್ಲ ಮಾಡಿದರೆ ಯಾರೋ ಮಾಡ್ತಿದ್ದಾರೆ ಕೆಲಸ, ನೀವು ಮಾಡೋದಿದ್ರೆ ಅದು ಯಾರೋ ಬೇರೆಯವರು ಅಂತ. ಓಕೆ, ಮತ್ತು ನಿಮ್ಮ ಫೋಟೋಸ್ ಹಾಕುವಾಗ ಫೇಸ್ಬುಕ್ಕಲ್ಲಿ ಪಬ್ಲಿಕ್ ಅಂತ ಹಾಕುವ ಬದಲು ನಿಮಗೆ ಪಬ್ಲಿಕ್ ಆಗಿ ಬೇಕಿದ್ರೆ ಪಬ್ಲಿಕ್ ಇಡ್ಬೋದು, ಅದು ನೀವು ಪ್ರೈವೇಟ್ ಮಾಡೋದಿದ್ರೆ ಪ್ರೈವೇಟ್ ಆಗಿ ಇಟ್ಕೋಬೇಕು. ಆದಷ್ಟು ಫೇಸ್ಬುಕ್ಕಿಗೆ ಹಾಕುವ ಫೋಟೋವನ್ನು ಕಮ್ಮಿ ಮಾಡಬೇಕು, ಆದಷ್ಟು ಅಗತ್ಯ ಇದ್ದರೆ ಮಾತ್ರ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಬಿಸ್ನೆಸ್ ಇದೆ, ಫಾರ್ ಎಕ್ಸಾಂಪಲ್ ಸರ್ ಇದೆ SRK ಲೇಡರ್ಸ್ ಇದೆ, ಅದು ಬಿಸ್ನೆಸ್ ಅಂದರೆ ಅವ್ರು ಆ ಕಂಪೆನಿ ಹೆಸರು ಹಾಕ್ತಾರೆ, ಫೋಟೋಸ್ ಹಾಕ್ತಾರೆ, ಅದು ಎಂಪ್ಲಾಯೀಸ್ ಇದ್ದದ್ದು ಫೋಟೋಸ್ ಹಾಕಿದ್ರು ಅದು ಕಂಪೆನಿ ಥ್ರೂ ಆಗ್ತದೆ. ಓಕೆ, ಮತ್ತು ನಿಮ್ಮ ಪಾಸ್ವರ್ಡ್ ಈಗ ಎಲ್ಲ ಮೊಬೈಲಲ್ಲಿ ನೆಟ್ ಬ್ಯಾಂಕಿಂಗ್ ಇರ್ಬೋದು, ಬ್ಯಾಂಕಿಂಗ್ ಸಿಸ್ಟಮ್ ಇರ್ಬೋದು, ಫೋಟೋಸ್ ಇರ್ತದೆ. ಐ ಮೀನ್ ಪಾಸ್ವರ್ಡ್ಸ್ಗಳು ಕೇರ್ಫುಲ್ ಆಗಿರಬೇಕು. ಓಕೆ, ಈಗ ಎಲ್ಲ ಕಡೆ ಪಾಸ್ವರ್ಡ್ ಬೇಕಲ್ಲ, ATM ಪಿನ್ ಬೇಕಲ್ಲ, 4 ಲೈನ್ ಬ್ಯಾಂಕ್ ಇತ್ತು 4 ಲೈನ್ ಪಿನ್ಸ್ ಬೋಡತ್ತಾ? ಸೊ ಬಿ ಕೇರ್ಫುಲ್, ನಿಮ್ಮ ಪಾಸ್ವರ್ಡ್ ಬಗ್ಗೆ ನೀವು ಕೇರ್ಫುಲ್ ಆಗಿರಿ. ಆದಷ್ಟು ಚೇಂಜ್ ಆದರೆ ಚೇಂಜ್ ಮಾಡ್ಕೊಳ್ಳಿ, 6 ತಿಂಗಳಾದಮೇಲೆ ಚೇಂಜ್ ಮಾಡಲಿಕ್ಕಿದ್ರೆ ಚೇಂಜ್. ಈಗ ಏನು ಮಾಡ್ತಿದೆ ಅಂದರೆ ಬ್ಯಾಂಕಿಂಗ್ನವರು ಹೊಸ ಕಾರ್ಡ್ ಕೊಡ್ತಾರೆ, ಆಲ್ಮೋಸ್ಟ್ ಒಂದು 5 ವರ್ಷ ವ್ಯಾಲಿಡಿಟಿ ಆದಮೇಲೆ ಕೊಡ್ತಾರೆ, ಚೇಂಜ್ ಮಾಡ್ತಾರೆ ಕಾರ್ಡ್ಸನ್ನು. ಮತ್ತು ಕಂಪ್ಯೂಟರ್ ಇದ್ದರೆ ನಿಮ್ಮ ಕಾಲೇಜಲ್ಲಿ ಅಥವಾ ಸ್ಕೂಲ್ಸಲ್ಲಿ ಕಂಪ್ಯೂಟರ್ ಇದ್ದರೆ ಅದನ್ನು ಅಪ್ಡೇಟ್ ಮಾಡ್ತಾ ಇರಬೇಕು, ಯಾಕೆಂದರೆ ವೈರಸ್ ಅಟ್ಯಾಕ್ ಆಗೋ ಚಾನ್ಸಸ್ ಇರ್ತದೆ. ಮತ್ತು ನೀವು ಫೇಸ್ಬುಕ್ ಅಥವಾ ವಾಟ್ಸಪ್ ಅಥವಾ ಎಲ್ಲಾದರೂ ಜಾಸ್ತಿ ಇನ್ಫಾರ್ಮೇಷನ್ ಹಾಕಬೇಡಿ. ನಾನು ಇಲ್ಲಿ ಹೋಗ್ತಿದ್ದೇನೆ, ಈಗ ಐಸ್ ಕ್ರೀಮಿಗೆ ಹರಿಪ್ರಸಾದಿಗೆ ಹೋಗ್ತೀನಿ, ಆಗ ಗೊತ್ತಾಯಿತು ನೀವು ಹೊರಗೆ ಇದ್ದೀರಿ ಅಂತ, ನಿಮ್ಮ ಮನೇಲಿ ಇಲ್ಲ ಅಂತ ಗೊತ್ತಾಯಿತು. ಮತ್ತು ಅಲ್ಲಿಂದ ಎಲ್ಲ ಹೋಗ್ತೇನೆ, ಮಂಗಳೂರಿಗೆ ಹೋಗ್ತೇನೆ, ಹೇಗಿದ್ರು ಹೋಗ್ಲಿಕ್ಕೆ ಈಗ ಫ್ರೀ ಆಗಿದ್ದ ಕಾರಣ
ಹಾಗೆ ಹೋಗಿ ಇನ್ಫಾರ್ಮೇಷನ್ ನೀವು ಹಾಕ್ತಾ ಹೋದರೆ ಯಾರು ನಿಮ್ಮನ್ನು ಟ್ರ್ಯಾಕ್ ಮಾಡ್ತಾ ಇದ್ದಾರಾ ಅವ್ರಿಗೆ ಗೊತ್ತಾಗ್ತದೆ ನೀವು ಎಲ್ಲಿದ್ದೀರಾ, ಏನು ಮಾಡ್ತಿದ್ದೀರಾ, ಹೇಗೆ ಹೋಗ್ತಿದ್ದೀರಾ, ಎಲ್ಲ ಇನ್ಫಾರ್ಮೇಷನ್. ಸೊ ನಿಮ್ಮ ಫ್ಯಾಮಿಲಿಗೆ ಹಾಕೋದಿದ್ರೆ ನಿಮ್ಮ ಗ್ರೂಪಿಗೆ ಹಾಕಿ, ಅದನ್ನು ಸ್ಟೇಟಸಿಗೆ ಹಾಕ್ಬೇಕು. ನಿಮ್ಮ ಯಾರಿದ್ದಾರೆ ಅಂತ ಸಹ ಗೊತ್ತಿರೋದಿಲ್ಲ ನಿಮ್ಮ ಕಾಂಟ್ಯಾಕ್ಟಲ್ಲಿ. ಸೊ ಕೇರ್ಫುಲ್ ಆಗಿರಿ. ಇದು ಎಕ್ಸಾಂಪಲ್ ಹಾಕಿದ್ದು, ಯಾರೊಬ್ಬ ಏನು ಮಾಡಿದಾನಂದರೆ ಅವನು ಏರ್ಪೋರ್ಟಿಗೆ ಹೋಗಬೇಕಿತ್ತು, ಏರ್ಪೋರ್ಟಿಗೆ ಹೋಗೋ ಮೊದಲು ಐಸ್ ಕ್ರೀಮ್ ತಿನ್ನಬೇಕು, ಅದನ್ನು ತಿಂದು ಹೋದಾಗ ಅವನ ಮನೆಯಿಂದ ಕದ್ಕೊಂಡು ಹೋದ ಘಟನೆ ಇದೆ. ಸೊ ಇನ್ಫಾರ್ಮೇಷನ್ ಹಾಕುವಾಗ ಕೇರ್ಫುಲ್ ಆಗಿರಿ. ಓಕೆ, ಇದು ಹೆಲ್ಪ್ಲೈನ್ ನಂಬರ್. ಫಿನಾನ್ಷಿಯಲ್ ಫ್ರಾಡ್ ಆದರೆ ಅಥವಾ ಏನಾದರೂ ನಿಮಗೆ ಫೋನ್ಸ್ ಬಂತು, ಒಂದು ಇಷ್ಟು ದುಡ್ಡು ಹಾಕಿ ಅಂತ ಹೇಳಿದರೆ, ಅಥವಾ ಯಾರಾದರೂ ಫ್ರಾಡ್ ಮಾಡಲಿಕ್ಕೆ ಹೋದರೆ ಈ 1930 ಈ ನಂಬರಿಗೆ ಹೆಲ್ಪ್ಲೈನಿಗೆ ಫೋನ್ ಮಾಡಿದರೆ ಅವರು ನಿಮ್ಮ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಕೋತಾರೆ. ಓಕೆ, ಇದು ಪೋರ್ಟಲ್, ಇದು ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ ಅಂತ. ಇಲ್ಲಿ ವಿಮೆನ್ ಮತ್ತು ಚೈಲ್ಡಿಗೆ ಸ್ಪೆಸಿಫಿಕ್ ಆಗಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಏನಂದರೆ ಅವರಿಗೆ ಕಂಪ್ಲೇಂಟ್ ಸಪ್ರೇಟಾಗಿ ಮಾಡಿ ಆ್ಯಕ್ಷನ್ ತೊಗೊಳ್ಳಿಕ್ಕೆ ಆಗ್ತದೆ. ಸೊ ಆದಷ್ಟು ನೀವು ಸ್ಟೇಷನಿಗೆ ಹೋಗಬೇಕು ಅಂತ ಇಲ್ಲ, ಇದ್ರ ಪೋರ್ಟಲಲ್ಲಿ ಮಾಡಿ ಸಹ ಮಾಡಲಿಕ್ಕೆ ಆಗ್ತದೆ ರಿಜಿಸ್ಟರ್. ಸೊ ಏನಾದರೂ ಘಟನೆ ಆದರೆ ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಯೋಚನೆ ಮಾತ್ರ, ಟೆನ್ಷನ್ ಮಾಡ್ತಾ ಅಲ್ಲ. ಇದು ವಿಮೆನ್ಸ್, ಚಿಲ್ಡ್ರನ್ ಎಲ್ಲರಿಗೂ. ವಿಮೆನ್ಸಿಗೆ ಮಾತ್ರ ಆಗ್ತದೆ ಅಂತಲ್ಲ ಸೈಬರ್ ಕ್ರೈಮ್, ಮೆನ್ಸಿಗೂ ಮಾಡ್ತಾ ಇದ್ದಾರೆ. ಈಗ ಗಂಡಸರಿಗೂ ಈ ಥರ ಥ್ರೆಟನ್ ಆಗ್ತಾ ಇದೆ. ಸೊ ಕೇರ್ಫುಲ್ ಆಗಿರಬೇಕು. ಓಕೆ, ಆದಷ್ಟು ಇನ್ಫಾರ್ಮೇಷನ್ ಯಾರಾದರೂ ಕೇಳಿದರೆ ಕೇರ್ಫುಲ್ ಆಗಿರಬೇಕು. ಓಕೆ, ನಂದು ಸೆಷನ್ ಇಲ್ಲಿಗೆ ಮುಗೀತು. ನಿಮಗೆ ಏನಿದ್ರು ಡೌಟ್ಸ್ ಇದ್ದರೆ ಕ್ವೆಶ್ಚನ್ ಫ್ರೀಯಾಗಿ ಕೇಳಿ, ನಾನು ಆದಷ್ಟು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗ್ತೀನಿ. ನಿಮ್ಮ ಫೋನ್ ಕಳೆದೋದ್ರೆ ಏನು ಮಾಡ್ಬೇಕು? ನೀವು ಪೊಲೀಸಿಗೆ ದೂರು ಕೊಡಬೇಕಾ? ಕರೆಕ್ಟ್. ನಿಮ್ಮ ಫೋನ್ ಕಳೆದೋದ್ರೆ ನೀವು ಆದಷ್ಟು ಬೇಗ ಅದನ್ನು ಕಂಪ್ಲೇಂಟ್ ಮಾಡಬೇಕು. ಯಾಕೆ ಅಂದರೆ ನಿಮ್ಮ ಫೋನಲ್ಲಿರುವ ಇನ್ಫಾರ್ಮೇಷನ್ಸ್ ಇರ್ತದೆ. ಕರೆಕ್ಟಾ? ನೀವು ಕೇರ್ಫುಲ್ ಆಗಿರಬೇಕು. ಅದಕ್ಕೋಸ್ಕರ ಮತ್ತೆ ಬೇರೆ ಏನಾದರೂ ಕ್ವೆಶನ್ಸ್ ಇದೆ? ಒಂದು ನಿಮಿಷ. ಬೇರೆ ಏನಿದೆ? ಕೇಳಿ, ಕ್ವೆಶನ್ಸ್ ಕೇಳಿ. ನಾನು ಕೆಲವು ಘಟನೆಗಳನ್ನು ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೇನೆ. ಕೇರ್ಫುಲ್ ಆಗಿರ್ಬೇಕು ನೀವು. ಕ್ವೆಶನ್ಸ್ ದಾಲೇಜಿಯಾ? ಕ್ವೆಶನ್ಸ್ ಏನು ಕ್ವೆಶನ್ಸ್ ಇದ್ರು ಫೀಲ್ ಫ್ರೀ ಆಸ್ಕ್. ಕೇಳಿ, ಏನಾದರೂ ಸಣ್ಣ ಪುಟ್ಟ ಕ್ವೆಶನ್ಸ್ ಇದ್ರು ಕೇಳಿ. ಏನು ಮಾಡ್ಬೋದು? ಒಬ್ರು ಮೆಸೇಜ್ ಮಾಡಿದ್ರು, ಬೋರ್ ಆಗ್ತಿದೆಯಾ? ಏನಾದರೂ ಇರ್ಬೋದಲ್ಲ, ಏನಾದರೂ ನಿಮ್ಮ ತಲೆಯಲ್ಲಿ ಓಡ್ತಾ ಇರ್ತದೆ, ಅದನ್ನು ಕೇಳಿ. ಏನು ಕ್ವೆಶನ್ಸ್ ಇದ್ರು ಓಕೆ. ಮಕ್ಕಳ ಹತ್ರ ಸಹ ನಾನು ಹುಡುಗರ ಹತ್ರ ಒಂದು ಕೇಳ್ತೀನಿ ರಿಕ್ವೆಸ್ಟ್, ಏನಂದರೆ ನಿಮ್ಮ ಫ್ರೆಂಡ್ಸ್ ಹುಡುಗಿಯರು ಅವ್ರಿಗೆ ಏನಾದರೂ ಈ ಥರ ಘಟನೆ ಆಗಿದ್ದರೆ ಸೈಬರ್ ಕ್ರೈಮಿಂದ ಅವರ ಫೋಟೋ ತೊಗೊಂಡು ಯಾರಾದರೂ ಏನಾದರೂ ಮಾಡಿದರೆ ಪ್ಲೀಸ್ ಅವರಿಗೆ ಬಂದು ತಿಳಿಸಿ. ಅವರನ್ನು ಅದು ಫೋಟೋ ಅಥವಾ ಇನ್ಫಾರ್ಮೇಷನ್ ನೆಗಡಬೇಡಿ, ಆಯಿತಾ? ನೀವು ಜವಾಬ್ದಾರಿಯಾಗಿ ಮಾಡಬೇಕು. ಓಕೆ, ಮಾಡ್ತೀರಾ? ಸೇಮ್ ಥಿಂಗ್ ಹುಡುಗಿಯರಿಗೂ ಆ ಥರ ಫೋಟೋ ಸ್ಪ್ರೆಡ್ ಆಗಿ ಎಡಿಟ್ ಮಾಡಿದರೆ ಆ ಫೋಟೋವನ್ನು ಮಿಸ್ಯೂಸ್ ಮಾಡಬೇಡಿ, ಫಾರ್ವರ್ಡ್ ಮಾಡಲಿಕ್ಕೆ ಹೋಗಬೇಡಿ ಯಾರಿಗೆ ಸಹ. ಯಾರು ಅಂತ ಇದ್ದರೆ ಅವರಿಗೆ ತಿಳಿಸಿ, ನಿಮ್ಮ ಫೋಟೋ ಹೀಗೆ ಹೋಗ್ತಾ ಇದೆ, ನಿಮಗೆ ಅವ್ರ ಹತ್ರ ಮಾತಾಡಲಿಕ್ಕೆ ಆಗೋದಿದ್ದರೆ ಅವರ ಪೇರೆಂಟ್ಸ್ ಅಥವಾ ನಿಮ್ಮ ಪೇರೆಂಟ್ಸಿಗೆ ಹೇಳಿ ಹೀಗೆ ಇದೆ ಅಂತ. ಓಕೆ, ಆದಷ್ಟು ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಅಡಿಕೆ ಕೀಳಲು ದೋಟಿ ವಿಧಾನ, ಅಡಿಕೆ ತುಂಬಲು ಟ್ರಾಲಿ ಪ್ರಧಾನ.
ಒಂದೊಂದು ಮೆಟ್ಟಿಲು ಸಿಲ್ವರ್ ತೊಟ್ಟಿಲು ಮೇಲೆ ಕೆಳಗೆ ಹತ್ತಿ ಇಳಿದು ಮಾಡು ನಿನ್ನ ಕಾಯಕ. ಟ್ರಾಲಿಯಲ್ಲಿ ಗೊಬ್ಬರ ಹಾಕಿ ಕೃಷಿಯ ಮಾಡು ಸೇವಕ. ಆಳು ಕಾಳು ಕಡಿಮೆ ನಿನಗೆ ನೀನೆ ದುಡಿಮೆ, ಮನಸ್ಸಿದ್ದರೆ ಮಾರ್ಗ ಮರವೇರಲು ಸ್ವರ್ಗ. ಆಳು ಕಾಳು ಕಡಿಮೆ ನಿನಗೆ ನೀನೆ ದುಡಿಮೆ, ಮನಸ್ಸಿದ್ದರೆ ಮಾರ್ಗ ಮರವೇರಲು ಸ್ವರ್ಗ. ಕಾಳು ಮೆಣಸು ವಿಂಗಡಿಸಲು ನಮ್ಮ ಪೆಪ್ಪರ್ ಡಿ ಕೋನಿಂಗ್ ಮೆಷೀನ್. ಅಡಿಕೆ ಮರಕ್ಕೆ ಔಷಧಿ ಹೊಡಿಸಲು SRK ಉಪಕರಣಗಳು. ಸಿಂಗಲ್ ವೀಲು ಡಬಲ್ ವೀಲು ಥರ ಥರ ಟ್ರಾಲಿ ಹೊರಟಿವೆ ರ್ಯಾಲಿ. ಮನೆಗೆ ಏಣಿ ಕುದುರೆ ಏಣಿ, ಮನೆ ಮನೆಗೂ ತೆನೆ ತೆನೆಗೂ ಬಣ್ಣ ಬಳೆಯಲು ಬದುಕು ನಡೆಯಲು. ಗೃಹೋಪಯೋಗಿ ಕೃಷಿಯಲ್ಲಿ ಭಾಗಿ, ಎತ್ತರಕ್ಕೆ ಎತ್ತರ ಉತ್ತರಕ್ಕೆ ಉತ್ತರ. ನಮ್ಮ SRK ಲ್ಯಾಡರ್ಸ್ ಎಲ್ಲೆಲ್ಲೂ ಲೀಡರ್ಸ್, ಎಲ್ಲೆಲ್ಲೂ ಲೀಡರ್ಸ್. ನಮ್ಮ ಪುತ್ತೂರು ಪುರದೊಳಗೆ ಸುತ್ತೇಳು ಸ್ವರದೊಳಗೆ ಕೇಳಿರಣ್ಣು ಕೇಳಿರಕ್ಕೋ ರೈತ ಬಾಂಧವರೇ ರೈತ ಬಂಧುಗಳೇ, ರೈತ ಬಾಂಧವರೇ ರೈತ ಬಂಧುಗಳೇ. ಹೋ ಕೇಳಿರಣ್ಣು ಕೇಳಿರಕ್ಕೋ ರೈತ ಬಾಂಧವರೇ ರೈತ ಬಂಧುಗಳೇ. ಕೇಳಿರಣ್ಣೋ ಕೇಳಿರಕ್ಕೋ ರೈತ ಬಾಂಧವರೇ ರೈತ ಬಂಧುಗಳೇ. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್ಸ್. ಅಡಿಕೆ ಕೀಳಲು ದೋಟಿ ವಿಧಾನ, ಅಡಿಕೆ ತುಂಬಲು ಟ್ರಾಲಿ ಪ್ರಧಾನ. ಒಂದೊಂದು ಮೆಟ್ಟಿಲು ಸಿಲ್ವರ್ ತೊಟ್ಟಿಲು ಮೇಲೆ ಕೆಳಗೆ ಹತ್ತಿ ಇಳಿದು ಮಾಡು ನಿನ್ನ ಕಾಯಕ. ಟ್ರಾಲಿಯಲ್ಲಿ ಗೊಬ್ಬರ ಹಾಕಿ ಕೃಷಿಯ ಮಾಡು ಸೇವಕ. ಆಳು ಕಾಳು ಕಡಿಮೆ ನಿನಗೆ ನೀನೆ ದುಡಿಮೆ, ಮನಸ್ಸಿದ್ದರೆ ಮಾರ್ಗ ಮರವೇರಲು ಸ್ವರ್ಗ. ಆಳು ಕಾಳು ಕಡಿಮೆ ನಿನಗೆ ನೀನೆ ದುಡಿಮೆ, ಮನಸ್ಸಿದ್ದರೆ ಮಾರ್ಗ ಮರವೇರಲು ಸ್ವರ್ಗ. ಕಾಳು ಮೆಣಸು ವಿಂಗಡಿ. ಹಾಗೂ ಪೋಷಕರೇ, ಸೈಬರ್ ಕ್ರೈಮ್ ಇದರಿಂದ ಏನೆಲ್ಲ ಅನಾಹುತಗಳಾಗಬಹುದು. ನಮ್ಮಲ್ಲಿ ಮೊಬೈಲ್ ಇರ್ಬೋದು, ಬೇರೆ ಬೇರೆ ತಂತ್ರಜ್ಞಾನವನ್ನು ಬಳಕೆ ಮಾಡುವಂತಹ ಟೆಕ್ನಾಲಜಿ ಇರ್ಬೋದು. ಅದರಿಂದ ನಾವು ಯಾವ ರೀತಿಯಲ್ಲಿ ಮೋಸ ಹೋಗ್ತೇವೆ, ಮೋಸ ಹೋಗದ ಹಾಗೆ ನಾವು ಯಾವ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿಕೊಳ್ಬೇಕು, ನಾವು ಸದಾ ಯಾವ ಹೊತ್ತಿನಲ್ಲಿ ಹೇಗೆ ಜಾಗೃತರಾಗಿರಬೇಕು ಎನ್ನುವಂಥ ವಿಚಾರವಾಗಿ ಸವಿಸ್ತಾರವಾಗಿ ನಮ್ಮ ನೆನಪಿನಂಗಳಲ್ಲಿ ಸದಾ ನಲಿಯುತ್ತಿರುವಂತಹ ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಂತಹ ಅರ್ಚನಾ ಮೇಡಮ್ ನಿಮಗೆ, ಪ್ರಣೀತಾ ಮೇಡಮ್ ನಿಮಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಮೇಡಮ್ ಕಳಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಪುತ್ತೂರು ತಾಲೂಕು ಆರೋಗ್ಯ ಕೇಂದ್ರದಲ್ಲಿ ಖ್ಯಾತ ಪ್ರಸೂತಿ ತಜ್ಞೆಯಾಗಿರುವಂತಹ
ಡಾಕ್ಟರ್ ಅರ್ಚನಾ ಕಾವೇರಿ ಇವರು ಈಗ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಮೇಡಮ್, ವೇದಿಕೆ ಇದೀಗ ನಿಮಗಾಗಿ. ಎಲ್ಲರಿಗೂ ನಮಸ್ಕಾರಗಳು. ಈ SRK ಲ್ಯಾಡರ್ಸ್ ಹಾಗೂ ಪುತ್ತೂರಿನ ಶಿವರಾಮ್ ಕಾರಂತ ಶಾಲೆಯ ಎಲ್ಲರಿಗೂ ನನ್ನ ಅಭಿನಂದನೆಗಳು. ಈ ಥರ ಒಂದು ಮಾಹಿತಿ ಕಾರ್ಯಕ್ರಮ ಹಮ್ಮಿಕೊಂಡದ್ದಾಗಿ, ಹಾಗೆ ನನಗೆ ಮಕ್ಕಳ ಜೊತೆಗೆ ಮಾತಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಧನ್ಯವಾದಗಳೊಟ್ಟಿಗೆ ಶುರು ಮಾಡ್ತೇನೆ. ನನ್ನ ಟಾಪಿಕ್ ಹೋಗುವ ಮೊದಲು ಮೇಡಮ್ಗೆ ಒಂದು ಅಭಿನಂದನೆ ಹೇಳ್ತೇನೆ. ಯಾಕೆ ಹೇಳಿದರೆ ಆಡಿಯನ್ಸ್ ಆಗಿ ನಾನು ಕೂತ್ಕೊಂಡು ಸುಮಾರು ಕಲಿತೆ, ಭಾರಿ ಖುಷಿ ಆಗ್ತದೆ. ಯಾಕೆ ಹೇಳಿದರೆ ನಮ್ಮದು ಬೇರೆ ಫೀಲ್ಡ್, ಆರೋಗ್ಯದ ಇದು ಟೆಕ್ನಾಲಜಿ ಉಪಯೋಗಿಸೋದು ಕಡಿಮೆ. ಹಾಗೆಯೇ ನನ್ನ ಹಾಗೆ ಇಲ್ಲಿರುವವರಿಗೆ ಕೆಲವುದು ಅನ್ನಿಸ್ಬೋದು, ಇದೆಲ್ಲ ನಮಗೆ ಅಷ್ಟು ಲಘವಾಗುವುದಿಲ್ಲ, ನಾವೆಲ್ಲ ಜಾಸ್ತಿ ಫೋನೆಲ್ಲ ಅಷ್ಟು ಮಾಡೋದಿಲ್ಲ ಅಲ್ಲ ಜಾಸ್ತಿ, ನಾವೆಲ್ಲ ಸರ್ಕಾರಿ ಶಾಲೆಗೆ ಬರೋರು, ನಮಗೆ ತುಂಬ ಕಾಸ್ಟ್ಲಿ ಇದು ವಿಡಿಯೋ ಗೇಮ್ಸ್ ಅದೆಲ್ಲ ಇಲ್ಲ. ಆದರೆ ನೆನಪಿಟ್ಟುಕೊಳ್ಳಿ, ನೀವು ಮಕ್ಕಳು, ನಿಮ್ಮ ಭವಿಷ್ಯ ಬಹಳ ಉಜ್ವಲವಾದ್ದು. ಇನ್ನೊಂದು 10 ವರ್ಷ ಕಳೆದು ನಿಮ್ಮ ಮಕ್ಕಳು ಯಾವ ಪರಿಸ್ಥಿತಿಯಲ್ಲಿರ್ತಾರೆ ಅದು ನಿಮಗೆ ಈಗ ಗೊತ್ತಿಲ್ಲ. ಹಾಗೆ ಪೋಷಕರಾಗಿ ಮಕ್ಕಳಾಗಿ ಅವರು ಹೇಳಿದ್ದು ನನಗೆ ಬಹಳ ಉಪಯುಕ್ತ ಮಾಹಿತಿ ಅಂತ ಅನಿಸಿತ್ತು. ಎಲ್ಲವೂ ಈಗಲೇ ನಿಮಗೆ ದೊರಕುವ ಸ್ಥಿತಿ ಇಲ್ಲದಿದ್ದರೂ ಕೂಡ ಮುಂದಿನ ಕಾಲದಲ್ಲಿ ಸಿಗಬಹುದು ಅನ್ನೋ ಹಾರೈಕೆ ನನ್ನದು. ಯಾಕೆ ಹೇಳಿದರೆ ಎಲ್ಲ ಉಜ್ವಲ ಭವಿಷ್ಯ ಇರೋ ಮಕ್ಕಳು, ನೀವು 100% ರಿಸಲ್ಟ್ ಬಂದಿದೆ ಅಂತೇಳಿ ಹೇಳ್ತಾ ಇದ್ದಾರೆ ನನಗೆ. ಹಾಗೆ ಓದಿ ಉನ್ನತಿಯನ್ನು ಪಡೆದು ನಿಮಗೆ ಎಲ್ಲವೂ ಕೈಗೆ ಸಿಗುವಂತ ಹಾಗೆ ಆಗಲಿ ಅಂತೇಳಿ ನನ್ನ ಹಾರೈಕೆ. ಈಗ ಆರೋಗ್ಯದ ಮಾಹಿತಿಗೆ ಬಂದರೆ, ಏನಂತ ಹೇಳಿದರೆ ಮೇಡಮ್ ಹೇಳಿದ್ದು ಸ್ವಲ್ಪ ಹದಿಹರೆಯದ ಮಕ್ಕಳ ಸಮಸ್ಯೆ ಬಗ್ಗೆ ಮಾತಾಡಿ ಅಂತ. ಈ ಮಾತಾಡಲಿಕ್ಕೆ ನನಗೆ ತಾಯಿಯರು ಬಂದದ್ದು ಬಹಳ ಖುಷಿಯಾಗಿದೆ ಇಲ್ಲಿ. ಯಾಕೆ ಹೇಳಿದರೆ ಮಕ್ಕಳ ಹತ್ರ ಎಷ್ಟು ಮಾತಾಡಬೇಕು, ತಾಯಿಯರ ಹತ್ರ ಮಾತಾಡೋದು ಅಷ್ಟೇ ಇಂಪಾರ್ಟೆಂಟ್. ಯಾಕೆ ಹೇಳಿದರೆ ನಮಗೆಲ್ಲರಿಗೂ ಗೊತ್ತು, ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ ಅಂತ. ಈಗ ಏನಂತ ಹೇಳಿದರೆ ಎಲ್ಲ ಹೈಸ್ಕೂಲ್ ಮಕ್ಕಳಿದ್ದೀರಾ ಇಲ್ಲಿ, ನಿಮಗೆ 1-2 ಸಣ್ಣ ಟಿಪ್ಸ್ ಅಂತೇನು, ಹೆಲ್ತ್ ಟಿಪ್ಸ್ ಅಂತೇನು ಹೇಳ್ತೇವೆ, ಕೊಡಲಿಕ್ಕೆ ಇಷ್ಟಪಡ್ತೇನೆ. ಈಗ ಎಂತ ಹೇಳಿದರೆ ಇನ್ನೊಂದು 2 ತಿಂಗಳಲ್ಲಿ ಪರೀಕ್ಷೆ ಎಲ್ಲ ಉಂಟು ಹೇಳ್ತಾ ಇದ್ದಾರೆ. ಈ ಪರಿಸ್ಥಿತಿ ಇರುವಾಗ ಪರೀಕ್ಷೆ ಓದಬೇಕು, ಅದರಲ್ಲಿ ಒಳ್ಳೆ ಮಾರ್ಕ್ ಸಿಕ್ಕಬೇಕು, ನಮಗೆ ಸ್ಪೋರ್ಟ್ಸ್ ಫೆಸ್ಟಿವಲ್ ಇರ್ತದೆ, ಸ್ಕೂಲ್ ಡೇ ಇರ್ತದೆ, ಅದರಲ್ಲಿ ಭಾಗವಹಿಸಬೇಕು, ನಾವು ಒಳ್ಳೆಯದು ಮಾಡಬೇಕು, ನಮ್ಮ ಶಾಲೆಗೆ ಕೀರ್ತಿ ತರಬೇಕು, ನಮ್ಮ ಮನೆಯವರಿಗೆ ಕೀರ್ತಿ ತರಬೇಕು, ಇದೆಲ್ಲರಿಗಿರುವಂಥ ಆಶೆಗಳು. ಇದರ ಜೊತೆಗೆ ನಾವು ಯಾವ ಕೆಲಸ ಮಾಡಬೇಕಾದ್ರೂ ಕೂಡ ಫಸ್ಟು ನಮ್ಮ ಆರೋಗ್ಯ ಒಳ್ಳೆಯದಾಗಿರಬೇಕು, ಹೌದಾ? ಆರೋಗ್ಯ ಸರಿಯಾಗಿ ಇಲ್ಲದಿದ್ದರೆ ನಮಗೆ ಬೇರೆ ಕೆಲಸಗಳು ಮಾಡಲಿಕ್ಕೆ ಎಲ್ಲವೂ ಕಷ್ಟ. ಹಾಗೆ 1-2 ಸಣ್ಣ ಟಿಪ್ಸ್ ಕೊಡ್ತೇನೆ. ಫಸ್ಟು, ಆರೋಗ್ಯ ಸರಿಯಾಗಿರಬೇಕಾದ್ರೆ ನಾವು ಎಂತ ಮಾಡಬೇಕು? ನಾನು ಕೆಳಗೆ ಬರ್ತೇನೆ, ನನಗೆ ಸ್ಟೇಜ್ ಮೇಲೆ ಖುಷಿ ಆಗೋದಿಲ್ಲ, ಹೆದರಿಕೆ ಆಗ್ತದೆ. ಏನಂತ ಹೇಳಿದರೆ, ನಾನು ಸ್ವಲ್ಪ ಹೊತ್ತು ಮೈಕಲ್ಲಿ ಮಾತಾಡ್ತೇನೆ ಮತ್ತು ಮೈಕ್ ಬಿಟ್ಟು ಮಾತಾಡ್ತೇನೆ. ಸಿಂಪಲ್ ವಿಷಯ. ನಾನು ಯಾಕೆ ಈ ಮಾತನ್ನು ನಾನು ಈಗ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಿಮಗೆ ಯಾವಾಗ ಈಗ ಪರೀಕ್ಷೆ ಬರ್ತದೆ ಅಥವಾ ಬೇರೆ ಏನಾದರೂ ಸ್ಟ್ರೆಸ್ಫುಲ್ ಎನ್ವೈರ್ಮೆಂಟ್ ಅಂತ ಹೇಳ್ತೇವೆ, ಅಂದರೆ ಮಾನಸಿಕ ಒತ್ತಡ ಆಗುವಂತಹ ಪರಿಸ್ಥಿತಿ, ಇದು ಈಗದ ಕಾಲದ ಮಕ್ಕಳಿಗೆ ಬಹಳ ಜಾಸ್ತಿ. ಯಾಕೆ ಹೇಳಿದರೆ ಸ್ಟ್ರೆಸ್ ಎಲ್ಲ ಕಡೆಯಿಂದ ಇದೆ. ನೀವು ಓದಬೇಕು, ಒಳ್ಳೆ ಮಾರ್ಕ್ ಸಿಕ್ಕಬೇಕು, ಅಪ್ಪ ಅಮ್ಮ ಬೈತಾರೆ, ಟೀಚರ್ಸ್ ಬೈತಾರೆ, ಎಲ್ಲರೂ ಬೈಯೋದೆ ಒಟ್ಟು. ಹಾಗೆ ಇರುವಾಗ ತಲೆಬಿಸಿ ಆಗ್ತದೆ, ಎಲ್ಲರಿಗೂ ಆಗ್ತದೆ. ಮಕ್ಕಳಾದ ತಕ್ಷಣ ತಲೆಬಿಸಿ ಆಗೋದಿಲ್ಲ ಅಂತಿಲ್ಲ, ಮಕ್ಕಳಿಗೆ ತಲೆಬಿಸಿ ಆಗ್ತದೆ, ಜೋರು ತಲೆಬಿಸಿ ಆಗಿ ಮತ್ತು ಕೊನೆಗೆ ಒಂದೊಂದು ಸರ್ತಿ ಕಾಣ್ತದೆ ನಮಗೆ ಸಹ ನ್ಯೂಸ್ ಪೇಪರಲ್ಲಿ ಅದರದೆಲ್ಲ, ಯಾರೋ ಸೂಸೈಡ್ ಮಾಡಿಕೊಂಡ್ರಪ್ಪ, ಜೀವ ತೆಕ್ಕೊಂಡ್ರು, ಅಥವಾ ಅಟೆಂಪ್ಟ್ ಟು ಸೂಸೈಡ್, ಜೀವ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿದರು. ಈ ನಿಟ್ಟಿನಲ್ಲಿ ತುಂಬ ಕಾಳಜಿ ವಹಿಸಬೇಕು. ಯಾಕೋ ಮಕ್ಕಳಾಗಿ ನೀವು ಬರೀ ಸಣ್ಣ ಮಕ್ಕಳಲ್ಲ, ಪ್ರೌಢಶಾಲೆ ಮಕ್ಕಳು ಅಂತ ಹೇಳಿದರೆ, ಪ್ರೌಢ ಅಂತೇಳಿದರು ದೊಡ್ಡವರಾಗಿದ್ದೀರ, ಈಗ ನಿಮಗೆ ಮನಸ್ಸಿನ ತಿಳುವಳಿಕೆ ಬಂದಿದೆ. ಏನಾದರೂ ಕಷ್ಟ ಇದ್ದರೆ ಎಂತ ಮಾಡಬೇಕು, ಸ್ಟ್ರೆಸ್ ಆಯಿತು, ಕಷ್ಟ ಆಯಿತು ಹೇಳಿದರೆ ನಿಮ್ಮದು ಎಂಥ ಅನಿಸಿಕೆ ಇದೆ ಹೇಳಿ ನನಗೆ, ಎಂತ ಮಾಡಬೇಕು ಕಷ್ಟ ಆದರೆ ಹೇಳಿ, ಎಂತ ಮಾಡಬೇಕು ಹೇಳಿ. ಕೈ ಎತ್ತಿದ್ರೆ ಮೈಕ್ ಸಿಗ್ತದೆ. ಕಷ್ಟ ಆಯಿತು, ತಲೆಬಿಸಿ ಆಗ್ತಾ ಉಂಟು, ತಡಿಲಿಕ್ಕೆ ಆಗೋದಿಲ್ಲ, ಏನು ಮಾಡುವ ಅನಿಸಿಕೆ. ನಾನೊಬ್ಬಳೇ ಕೈ ಎತ್ತಿದ್ದು ಹೇಳಿ, ತಾಯಿಯರಾದರೂ ಆಗ್ಬೋದು, ಮಕ್ಕಳಾದರೂ ಆಗ್ಬೋದು. ಹೇಳಿ ಮೇಡಮ್. ಸ್ವಲ್ಪ ಹೊತ್ತು ಧ್ಯಾನ ಮಾಡ್ಬೋದು. ನೋಡಿ,
ಧ್ಯಾನ ಮಾಡ್ಬೋದು, ಧ್ಯಾನ ಅಭ್ಯಾಸ ಇದ್ದರೂ ಧ್ಯಾನ ಮಾಡ್ಬೋದು, ಅಥವಾ ಫಿಸಿಕಲ್ ಎಕ್ಸಸೈಸ್, ಆಟ ಆಡಿದರೆ ಖುಷಿ ಆಗ್ತದೆ ಹೇಳುವಾಗ ಆಟ ಆಡ್ಬೋದು. ಅಥವಾ ನನ್ನ ಫೇವ್ರೇಟ್, ನಿಮ್ಮ ಆಪ್ತರು ಯಾರಿದ್ದಾರೆ, ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅವ್ರ ಹತ್ರ ನಿಮ್ಮ ಕಷ್ಟಗಳು ಎಂತ ಉಂಟು ಅದನ್ನು ಹೇಳಿಕೊಳ್ಳಿ ಅಲ್ವಾ. ಹೇಳಿದರೆ ಒಂಥರ ಮನಸ್ಸು ನಿರಾಳ ಆಗ್ತದೆ. ಅವರಿಗೇನಾದರೂ ನಿಮಗೆ ಏನಾದರೂ ಸಮಸ್ಯೆ ಎಂತ ಉಂಟು ಅದಕ್ಕೆ ಸೊಲ್ಯೂಷನ್ ಅಥವಾ ಸಮಸ್ಯೆಗೆ ಪರಿಹಾರ ಏನಿದೆ ಅವ್ರು ನಿಮಗೆ ಹೇಳಿಕೊಡ್ಬೋದು. ಈ ಥರ ಮಾಡು, ನಿನ್ನ ಸಮಸ್ಯೆಗೆ ಪರಿಹಾರ ಸಿಗ್ತದೆ. ಅಥವಾ ಏನು ಪರಿಹಾರ ಹೇಳದಿದ್ದರೂ ಕೂಡ, ನನಗೆ ಸುಮಾರು ಸತಿ ಹಾಗೆ ಆಗ್ತದೆ, ನಾನೆಲ್ಲ ಬಡ ಹೋಗಿ ಹೇಳುತ್ತೇನೆ. ಶಾಲೆ ವಿಷಯದಿಂದ ಅದೇ ಸಣ್ಣ ಕ್ಲಾಸಿಂದ ಮನೆ ಹೋಗುದು, ಅಮ್ಮನ ಹತ್ರ ಬಡ ಹೇಳೋದು, ಅಮ್ಮ ಶಾಲೆಯಲ್ಲಿ ಹೀಗಾಯ್ತು ಅವರು ಬೈದರು, ಇವ್ರಿಗೆ ಜಗಳ ಮಾಡಿದೆ, ಇದು ಖುಷಿ ಆಯಿತು, ಹೀಗೆಲ್ಲ ಅಂತೂ ಹೇಳಿದಾಗ ನಮ್ಮ ಮನಸ್ಸಿಗೆ ನಿರಾಳ ಆಗಿಬಿಟ್ಟು ಏನು ಸಮಸ್ಯೆ ಇದೆ ಅದರ ಪರಿಹಾರ ನಮ್ಮ ಮನಸ್ಸಿಗೆ ತೋಚ್ಬೋದು ಅಲ್ವಾ. ಸೊ ಏನು ಸ್ಟ್ರೆಸ್ಫುಲ್ ಎನ್ವೈರ್ಮೆಂಟ್ ಆಯಿತು, ನಮ್ಮ ಮಾನಸಿಕ ಆರೋಗ್ಯದ ಕಾಳಜಿ ನಾವು ಹೇಗೆ ಮಾಡೋದು, ದೈಹಿಕಕ್ಕೆ ಬರ್ತೇನೆ. ಮತ್ತು ಮಾನಸಿಕ ಆರೋಗ್ಯದ ಕಾಳಜಿ ಹೇಗೆ ಮಾಡೋದು ಅಂತ ಹೇಳಿದರೆ, ನಮಗೆ ಅವರವರಿಗೆ ಅವರವರದ್ದೇ ಸೊಲ್ಯೂಷನ್ ಇರ್ತದೆ, ಎಲ್ಲರಿಗೂ ಒಂದೇ ಇರುವುದಿಲ್ಲ. ಅವರದ್ದು ಯಾವುದು ಇಷ್ಟವಾದ ಆ್ಯಕ್ಟಿವಿಟೀಸ್ ಇದೆ, ಇನ್ಕ್ಲೂಡಿಂಗ್ ಆನ್ಲೈನ್ ಗೇಮ್ಸ್ ಇರ್ಬೋದು, ಅಥವಾ ಹೊರಗೆ ಹೋಗಿ ಆಟ ಆಡೋದು ಇರ್ಬೋದು, ನಿಮ್ಮದು ಏನಿದೆ ಸಂಗೀತ, ಡ್ಯಾನ್ಸ್, ನೃತ್ಯ, ಸ್ಕಿಪ್ಪಿಂಗ್, ಸ್ವಿಮ್ಮಿಂಗ್ ಏನಿದೆ ಅದು. ಅಥವಾ ಕೆಲವರಿಗೆ ಕತೆ ಪುಸ್ತಕ ಓದೋದಿರ್ಬೋದು, ಇನ್ನೊಂದು ಏನಾದ್ರು ಇರ್ಬೋದು, ನಿಮ್ಮ ರಿಲ್ಯಾಕ್ಸಿಂಗ್ ಧ್ಯಾನ ಮಾಡೋದಿರ್ಬೋದು, ಯೋಗ ಮಾಡೋದಿರ್ಬೋದು, ಪ್ರಾಣಾಯಾಮ ಮಾಡೋದಿರ್ಬೋದು. ನಿಮ್ಮ ರಿಲ್ಯಾಕ್ಸಿಂಗ್ ಏನಿದೆ ಅದು ಒಳ್ಳೆಯದಾಗಿರಬೇಕು, ಅದನ್ನು ನೀವು ಮಾಡಿಕೊಳ್ಳಿ. ಇನ್ನೊಂದು ಎಂತ ಹೇಳಿದರೆ, ಇನ್ನೊಬ್ಬರ ಹತ್ರ ಬಡ ಹೇಳಿ, ಅಂತೂ ಒಟ್ಟು ಏನು ಸಮಸ್ಯೆ ಐತೆ ಅದಕ್ಕೆ ಹೇಳಿದರೆ ಆಪ್ತರಾಗಿರಬೇಕು. ಅಪರಿಚಿತರ ಹತ್ರ ಮಾತಾಡ್ಲಿಕ್ಕೆ ಹೋಗಬೇಡಿ, ಹೇಳಿಕ್ಕೆ ಹೋಗಬೇಡಿ. ಇದನ್ನು ಮಾಡಿದರೆ ಒಂದು ಲೆಕ್ಕದ್ದು ಪರಿಹಾರ ಕಮ್ಮಿ ಆಗ್ತದೆ. ಕೊನೆಯದು ಏನು ಮಾಡಿದರೂ ಕಡಿಮೆ ಆಗೋದಿಲ್ಲ ಅಂತ ಹೇಳಿದರೆ, ಇದರ ನಂತರ ಪೋಷಕರ ಜವಾಬ್ದಾರಿ. ನಿಮಗೆ ಕೌನ್ಸಿಲರ್ಸ್, ಡಾಕ್ಟರ್ಸ್, ಪ್ರೊಫೆಷನಲ್ ಹೆಲ್ಪ್ ಅಂತ ನಾವೇನು ಹೇಳ್ತೇವೆ ಅದು ಸಿಗ್ತದೆ. ಹಾಗೆ ಆಯಾಯ ವೈದ್ಯರ ಹತ್ರ ಆಗಲಿ ಅಥವಾ ಕೌನ್ಸಿಲರ್ಸ್ ಅಂತ ಇರ್ತಾರೆ, ಅಂದರೆ ಮಕ್ಕಳ ಜೊತೆಗೆ ಮಕ್ಕಳ ಹಾಗೆ ಮಾತಾಡಿ ಅವರ ಸಮಸ್ಯೆಗಳು ಏನಿದೆ ಅಂತೇಳಿ ಸರಿಯಾಗಿ ಪೋಷಕರ ಹತ್ರ ಹೇಳ್ತಾ ಇಲ್ಲ ಅಂತೇಳಿದರೆ, ಸ್ವಲ್ಪ ಸಣ್ಣ ಪ್ರಾಯದವರು ಕೌನ್ಸಿಲರ್ಸು ಫ್ರೆಂಡ್ಸ್ ಥರ ಮಾತಾಡೋರು ಇದ್ದರೆ ಅವ್ರ ಹತ್ರ ಹೇಳಿಲ್ಕು ಸಾಕು ಸಮಸ್ಯೆಗಳು. ಅದು ಏನು ಸಮಸ್ಯೆ ಇದೆ ಅಂತೇಳಿ ನೋಡಿಬಿಟ್ಟು ಅದಕ್ಕೆ ಪರಿಹಾರ ಹೇಳಲಿಕ್ಕೆ ಶುರುವಾಗ್ಬೋದು ಅಲ್ವಾ. ಸೊ ಮಾನಸಿಕ ಒತ್ತಡ ಬಂದಾಗ ಏನು ಮಾಡಬೇಕು, ಮತ್ತು ಎಲ್ಲಿಯಾದರೂ ಏನಾದರೂ ಅಯ್ಯೋ ಸಾಕಪ್ಪ ನನಗೆ ಜೀವನವೇ ಸಾಕು ಅಂತ ಹೇಳುವ ಪರಿಸ್ಥಿತಿ ಅನಿಸಿತ್ತು ಯಾರಿಗಾದರೂ ಅಂತ ಹೇಳಿದರೆ, ಜೀವ ತಗೊಳ್ಳೋದು ಯಾವುದಕ್ಕೂ ಪರಿಹಾರ ಅಲ್ಲ ಆಯಿತಾ. ಆ ಥರ ಏನಾದರೂ ಅನಿಸಿತ್ತು ಹೇಳಿದರೆ ನಿಮ್ಮ ಆಪ್ತರಿಗೆ ಹೇಳಿಕೊಳ್ಳಿ, ನನಗೆ ಹೀಗೆ ಅನಿಸ್ತಾ ಇದೆ ಅಂತೇಳಿ. ಅದಕ್ಕೆ ಅದರದ್ದೇ ಆದ ಚಿಕಿತ್ಸೆ ಮಾಡ್ಬೋದು, ಅದು ಚಿಕಿತ್ಸೆ ಮಾಡಿ ಸರಿ ಕೂಡ ಆಗ್ತದೆ. ಇದು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ಏನಂತ ಹೇಳಿದರೆ, ದೈಹಿಕ ಆರೋಗ್ಯ ಕಾಪಾಡಲಿಕ್ಕೆ ವೆರಿ ಸಿಂಪಲ್ ಸೊಲ್ಯೂಷನ್. ಈಗ ನಿಮ್ಮ ಮಟ್ಟಿಗೆ ನಾನು ಭಾಳ ನಿಮಗೆ ಥಿಯರೀಸ್ ಆಗಲಿ ಇದು ಆಗಲಿ ಭಾಳ ಕಷ್ಟದೇನು ಹೇಳ್ತಾ ಇಲ್ಲ. ಈಗ ನಿಮ್ಮ ಶರೀರದ ಮಟ್ಟಿಗೆ ಏನು ಮಾಡಬೇಕು, ಆರೋಗ್ಯ ಒಳ್ಳೆಯದಾಗಿ ಕಾಪಾಡಲಿಕ್ಕೆ ಏನು ಮಾಡಬೇಕು, ಯಾರಿಗೆ ಎನಿ ಐಡಿಯಾ? ಈಗ ಇದ್ದೀರಾ ನೀವು, ಮನೆಗೆ ಹೋದ ಮೇಲೆ ಎಂತ ಮಾಡ್ತೀರಾ, ನಿಮ್ಮ ಆರೋಗ್ಯ ಒಳ್ಳೆಯದಾಗಲಿಕ್ಕೆ ಏನೆಲ್ಲ ಮಾಡ್ಬೋದು ನೀವು ಯಾರು ಕೈ ಎತ್ತಿದ್ದು? ಮಾತಾಡಬೇಕು, ಇಲ್ಲದ ಮುಗಿಯುವುದಿಲ್ಲ, ಮತ್ತೆ ಊಟಕ್ಕೆ ಲೇಟ್ ಆಗ್ತದೆ. ಹೇಳಿಮ್ಮ, ನಿಮ್ಮ ಆರೋಗ್ಯ ಕಾಪಾಡಲಿಕ್ಕೆ ಏನು ಮಾಡ್ಕೊಳ್ಬೇಕು? ಬೇಡವಾ? ನೋಡ ಯಾರು ಕೈ ಎತ್ತಿ, ಬೇಗ 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 ಬೇಗ. ವ್ಯಾಯಾಮ ಮಾಡಬೇಕು, ಆರೋಗ್ಯಕ್ಕೆ ಊಟ ಉಪಚಾರ ಮಾಡಿ, ಸ್ವಲ್ಪ ಊಟ ಉಪಚಾರ ಮಾಡಬೇಕು, ಆರೋಗ್ಯವಾಗಿರುವಂಥದ್ದು. ಮತ್ತೆ ಧ್ಯಾನ ಮಾಡಿ ಕೆಲಸ ಮಾಡಿ ಅಷ್ಟೇ. ಈಗ ನೀವೇ ಹೇಳಿದ್ರಿ, ಎಲ್ಲ ನಮ್ಮ ದಿನನಿತ್ಯದ ಆರೋಗ್ಯ ಕಾಪಾಡಲಿಕ್ಕೆ ಇಟ್ ಈಸ್ ವೆರಿ ಸಿಂಪಲ್. ಏನಂತ ಹೇಳಿದರೆ, ಒಂದು ನಮ್ಮ ಆಹಾರ, ಪೌಷ್ಟಿಕ ಆಹಾರ ಅಥವಾ ಬ್ಯಾಲೆನ್ಸ್ಡ್ ಡಯಟ್ ಅಂತ ನಾವೆಂತ ಹೇಳ್ತೇವೆ, ಅದು ಇದು ಚಿಪ್ಸು, ಕುರ್ಕುರೆ ಮತ್ತು ಚಾಕ್ಲೇಟ್, ಬಿಸ್ಕೆಟ್, ಐಸ್ ಕ್ರೀಮು ಎಲ್ಲ ಹೊರತುಪಡಿಸಿ ಮನೆಯಲ್ಲಿ ಅಮ್ಮ ಎಂತ ಮಾಡಿಕೊಡ್ತಾರೆ ಅಥವಾ ನಿಮ್ಮ ಹಾಸ್ಟೆಲಲ್ಲಿ ಎಂತ ಮಾಡಿಕೊಡ್ತಾರೆ, ಶಾಲೆಯಲ್ಲಿ ಎಂತ ಕೊಡ್ತಾರೆ, ಅದು ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ವಿಟಮಿನ್, ಇಷ್ಟು ಹಣ್ಣುಗಳು, ತರಕಾರಿ, ಸೊಪ್ಪು, ಮೊಟ್ಟೆ, ಅನ್ನ, ದೋಸೆ, ಈ ಥರದ್ದು ಆರೋಗ್ಯವಾದ ಆಹಾರ, ಅದು ಎಲ್ಲ ಪೌಷ್ಟಿಕಾಂಶಗಳನ್ನು ಒಳಗೊಂಡಂಥ ಆಹಾರ ತಿನ್ನಬೇಕು. ಸರಿಯಾ?
ಹಿಂದೆ ಬೆಂಚಲ್ಲಿ ಮಾತಾಡ್ತಿರೋ ಮಕ್ಕಳಿಗೆ ಫಸ್ಟ್ ಕ್ವಶನ್ ಕೇಳ್ತಾನೆ. ಆರೋಗ್ಯವಾದ ಆಹಾರ ತಿಂದರೆ ನಿಮ್ಮ ಆರೋಗ್ಯ ಮೈಂಟೈನ್ ಮಾಡಲಿಕ್ಕೆ ಭಾಳ ಸುಲಭ. ಎರಡನೇದು ವ್ಯಾಯಾಮ. ವ್ಯಾಯಾಮ ಯಾವುದೇ ಮಟ್ಟಿದಿರ್ಬೋದು. ಎಕ್ಸಸೈಸ್ ಮಾಡಿ, ವಾಕಿಂಗ್ ಮಾಡಿ, ಜಾಗಿಂಗ್ ಮಾಡಿ, ಸ್ವಿಮ್ಮಿಂಗ್ ಮಾಡಿ, ಸ್ಕಿಪ್ಪಿಂಗ್ ಮಾಡಿ, ಶಾಲೆಯಲ್ಲಿ ಆಟಾಡಿ, ಸ್ಪೋರ್ಟ್ಸಿಗೆ ಹೋಗಿ, ಡ್ಯಾನ್ಸ್ ಮಾಡಿ, ಯಾವುದಾದ್ರೂ ಆಗ್ತದೆ. ಸೊ ದಿನನಿತ್ಯ ಈವನ್ ನಿಮಗೆ ಪರೀಕ್ಷೆ ಹತ್ತಿರ ಬರ್ತಾ ಇರುವಾಗಲೂ ಸಹ ಸ್ವಲ್ಪ ಟೈಮ್, ದಿನಕ್ಕೆ ಒಂದು 10-15 ನಿಮಿಷ ಸಾಕು ವ್ಯಾಯಾಮಕ್ಕೆ. ನೀವು ಅದು ಯೋಗ ಇರ್ಬೋದು, ಅದನ್ನು ಕಾಪಾಡಿಕೊಳ್ಬೇಕು. ಯಾಕೆಂದರೆ ಸೆಲ್ಫ್ ಕೇರನ್ನು ಯಾವತ್ತೂ ಬಿಟ್ಟು ಹೋಗ್ಬಾರ್ದು, ಪರೀಕ್ಷೆ ದಿನ ಬಿಟ್ಟು. ಬೇರೆ ಎಲ್ಲ ದಿನವೂ ಸಹ ನಿಮ್ಮ ವ್ಯಾಯಾಮ ನೀವು ನೋಡ್ಕೊಳ್ಬೇಕು. ಮೂರನೇದು ಶುಚಿತ್ವ, ಕ್ಲೆನ್ಲಿನೆಸ್. ಸರಿಯಾ? ದಿನ ಸ್ನಾನ ಮಾಡೋದು, ನಿಮ್ಮ ಬಟ್ಟೆಗಳು, ನಿಮ್ಮ ಸಾಮಾನು, ನಿಮ್ಮ ಸುತ್ತಮುತ್ತಲಿನ ಪರಿಸರ, ಶಾಲೆ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದೀರಾ, ಇದೆಲ್ಲ ಕೂಡ ನಿಮ್ಮ ಆರೋಗ್ಯ ಕಾಪಾಡಲಿಕ್ಕೆ ಉತ್ತಮ. ಲಾಸ್ಟ್ 4ನೇದು ಟಿಪ್ ನನ್ನದು ಅಂತ ಹೇಳಿದರೆ, ನಿಮ್ಮ ದಿನನಿತ್ಯದ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ ಅಥವಾ ನಿಮಗೆ ಏನಾದರೂ ಆರೋಗ್ಯದ ಸಮಸ್ಯೆ ಇದ್ದಲ್ಲಿ ಅದನ್ನು ತಕ್ಷಣ ಹೋಗಿ ತಪಾಸಣೆ ಮಾಡಿಕೊಳ್ಳುವಂಥದ್ದು, ಟೆಸ್ಟ್ ಮಾಡಿಸ್ಕೊಳ್ಳುವಂಥದ್ದು. ಈ ಥರ ಮಾಡಿದರೆ ಈ ಕಾಯಿಲೆಗಳು ಬಂದಾಗ ಕೂಡ ಅದು ಬಂದ ತಕ್ಷಣ ನಮಗೆ ಅದಕ್ಕೆ ಪರಿಹಾರ ಮಾಡಲಿಕ್ಕೆ ಸುಲಭ ಆಗ್ತದೆ. ಹೌದಾ? ಲಾಸ್ಟ್ ವಿಷಯ ಮೇಡಮ್ ಮಾತಾಡಲಿಕ್ಕೆ ಹೇಳಿದ್ದದು ಸಾಮಾಜಿಕ ಆರೋಗ್ಯದ ಬಗ್ಗೆ. ಇದಕ್ಕೆ ನಾವೆಂತ ಹೇಳ್ತೇವೆ ಅಂದರೆ ಪಿಯರ್ ಪ್ರೆಷರ್. ಅವರು ಮಾಡ್ತಾರೆ, ನಾವು ಹಾಗೆ ಮಾಡುವ ಅಂತ ನನ್ನ ಅನ್ನಿಸ್ತದೆ. ಅದೇನು ಅವರು ಮಾಡಿದ ಖುಷಿ ಅಂತೇಳಿದ್ದು, ಅದು ಎಸ್ಪೆಷಲಿ ಹುಡುಗರಿಗೆ ಪಿಯರ್ ಪ್ರೆಷರ್ ಜಾಸ್ತಿ ಇರ್ತದೆ. ಈಗ ಶಾಲೆಯಲ್ಲಿದ್ದೀರಾ, ತಾಯಿ ತಂದೆಯರು ಒಟ್ಟಿಗೆ ಇರ್ತೀರಾ, ಇನ್ನು ದೊಡ್ಡವರಾದ ಮೇಲೆ ಹಾಸ್ಟೆಲ್ಗೆ ಹೋಗ್ತೀರಾ, ಅಲ್ಲಿ ಅಕ್ಕಪಕ್ಕದವರೆಲ್ಲ ಮಾಡ್ತಾರೆ, ಸ್ವಲ್ಪ ಎಲ್ಲ ಹಾಕ್ಲಿಕ್ಕೆ ಶುರು ಮಾಡ್ತಾರೆ, ಇದೆಲ್ಲ ಬರ್ತದೆ ಸ್ವಲ್ಪ ಜೋರು. ಸೊ ಆ ಥರ ಪಿಯರ್ ಪ್ರೆಷರ್ ಇದ್ದಾಗ ಕೆಟ್ಟ ಅಭ್ಯಾಸಗಳಿಗೆ ನಾವು ಮೊರೆ ಹೋಗಬಾರ್ದು. ಅವರು ಮಾಡ್ತಾರೆ ಅಂತ ಹೇಳಿ ನಾವು ಮಾಡಬಾರ್ದು. ಅದಕ್ಕೆ ನಮ್ಮ ಮನಸ್ಸು ಸ್ಥಿರ ಇರಬೇಕು. ಕೆಟ್ಟ ಅಭ್ಯಾಸಗಳು ಯಾವುದಿರ್ಬೋದು, ಬೇರೆ ಈಗ ಹುಡುಗಿಯರ ನೋಡಿ ತಮಾಷೆ ಮಾಡೋದಿರ್ಬೋದು, ಅಶ್ಲೀಲ ಚಿತ್ರಗಳನ್ನು ನೋಡೋದಿರ್ಬೋದು, ಬೀಡಿ ಸಿಗರೇಟ್ ಎಳೆಯೋದಿರ್ಬೋದು, ಅಮಲು ಪದಾರ್ಥ ಸೇವಿಸೋದು ಇರ್ಬೋದು. ಈಗದ ಕಾಲೇಜ್ಗಳಲ್ಲೆಲ್ಲ PUC ಮಕ್ಕಳು ಮತ್ತು ಕಾಲೇಜು ಮಕ್ಕಳೇ ನಮ್ಮ ಹತ್ರ ಬರ್ತಾರೆ, ನಮ್ಮ ಹತ್ರ ಸರ್ಕಾರಿ ಆಸ್ಪತ್ರೆಗೆ ಹೇಳ್ಕೊಂಡು ಬರ್ತಾರೆ, ನೋಡಪ್ಪ ಅಮಲ ಪದಾರ್ಥ ಕುಡಿದಿದ್ದಾರೆ ಮೇಡಮ್, ಸ್ವಲ್ಪ ಟೆಸ್ಟ್ ಮಾಡಿ ಹೇಳಿ ಅಂತೇಳಿ. ಇದೆಲ್ಲ ಒಂದು ಸರ್ತಿಗೆ ಸ್ವಲ್ಪ ಖುಷಿ ಕೊಡ್ಬೋದು, ಆದರೆ ನಿಮ್ಮ ಇಡೀ ಜೀವನದ ಭವಿಷ್ಯ ಹಾಳಾಗ್ತದೆ. ಅದಕ್ಕೆ ಅಡಿಕ್ಷನ್, ಚಟ ಅಂತ ಹೇಳ್ತೇವೆ. ಎಲ್ಲ ಇದು ಮಾದಕ ದ್ರವ್ಯಗಳೆಲ್ಲವೂ ಸಹ ಚಟ ಬರುವಂಥ ಅಭ್ಯಾಸ. ಚಟ ಒಂದು ಸತಿ ಶುರುವಾಯಿತು ಹೇಳಿದರೆ ಅದನ್ನು ಬಿಡಲಿಕ್ಕೆ ಬಹಳ ಕಷ್ಟ ಇದೆ. ಟ್ರೀಟ್ಮೆಂಟ್ ತಗೊಂಡು ಮತ್ತೊಂದೆಲ್ಲ ಮಾಡಿ ಅಷ್ಟಾದರೂ ಕೂಡ ಚಟ ಬಿಡೋದಿಲ್ಲ. ಮತ್ತೆ ಅಲ್ಲಿ ರೋಡ್ ಸೈಡಲ್ಲೆಲ್ಲ ಬಿದ್ದೋರನ್ನ ನೋಡಿರ್ತೀರಲ್ಲ, ಆ ಥರ ಪರಿಸ್ಥಿತಿ ಯಾರಿಗಾದರೂ ಬರ್ಬೋದು ಚಟ ಬಿಡದಿದ್ದರೆ. ಸೊ ಇಷ್ಟು ಸಿಂಪಲ್ 4 ಟಾಪಿಕ್ಸನ್ನು ಇಟ್ಟುಕೊಂಡ್ರೆ ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡಲಿಕ್ಕೆ ಬಹಳ ಉತ್ತಮ ಅಂತೇಳಿ ಹೇಳಿಕ್ಕೆ ಬಯಸ್ತೇನೆ. ಸರ್ ಸ್ವಲ್ಪ ಈಗ ಗಂಡು ಮಕ್ಕಳು ನಿಂತ್ಕೊಳ್ಳಿ. ಗಂಡು ಮಕ್ಕಳು ನಿಂತ್ಕೊಳ್ಳಿ. ನೀವು ಸಾಲಾಗಿ ಕ್ಲಾಸಿಗೆ ಹೋಗಿ, ನಿಮ್ಮ ಕ್ಲಾಸಿಗೆ ಹೋಗಿ 1 ಗಂಟೆಗೆ ಸರಿಯಾಗಿ ಭೋಜನದ ವ್ಯವಸ್ಥೆ ಇದೆ, ಅದನ್ನು ಉಪಯೋಗಿಸಿಕೊಳ್ಬೇಕು. ಅದರಿಂದ ಸಾಲಾಗಿ ನೀವಾಗಿ ಹಿಂದೆ ತಿರುಗಿ. ಹೋ ಕೇಳಿರಣ್ಣು ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ, ಕೇಳಿರಣ್ಣೋ ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್, ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್. ಅದೇ ರೀತಿ ನಮಗೆ ಆರೋಗ್ಯದ ಮಾಹಿತಿಯನ್ನು ಕೊಡುತ್ತಿರುವಂತಹ ಅರ್ಚನಾ ಮೇಡಮ್ ಇದ್ದಾರೆ, ಅವರಿಗೆ ಕೂಡ ಒಂದು ಮೊಮೆಂಟ ಕೊಡಲಿಕ್ಕೆ ಕೇಳಿಕೊಳ್ತಾ ಇದ್ದೇನೆ. ಈಗ ಗಂಡು ಮಕ್ಕಳು ನಿಂತ್ಕೊಳ್ಳಿ. ಸರಿ, ಹಿಂದೆ ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್ಸ್.
ಅಡಿಕೆ ಕೀಳಲು ದೋಟಿ ವಿಧಾನ, ಅಡಿಕೆ ತುಂಬಲು ಟ್ರಾಲಿ ಪ್ರಧಾನ, ಒಂದೊಂದು ಮೆಟ್ಟಿಲು ಸಿಲ್ವರ್ ತೊಟ್ಟಿಲು. ಮೇಲೆ ಕೆಳಗೆ ಹತ್ತಿ ಇಳಿದು ಮಾಡು ನಿನ್ನ ಕಾಯಕ, ಟ್ರಾಲಿಯಲ್ಲಿ ಗೊಬ್ಬರ ಹಾಕಿ ಕೃಷಿಯ ಮಾಡು ಸೇವಕ. ಆಳು ಕಾಳು ಕಡಿಮೆ ನಿನಗೆ ನೀನೆ ದುಡಿಮೆ, ಮನಸ್ಸಿದ್ದರೆ ಮಾರ್ಗ ಮರವೇರಲು ಸ್ವರ್ಗ. ಆಳು ಕಾಳು ಕಡಿಮೆ ನಿನಗೆ ನೀನೆ ದುಡಿಮೆ, ಮನಸ್ಸಿದ್ದರೆ ಮಾರ್ಗ ಮರವೇರಲು ಸ್ವರ್ಗ. ಕಾಳು ಮೆಣಸು ವಿಂಗಡಿಸಲು ನಮ್ಮ ಪೆಪ್ಪರ್ ಡಿ ಕೋನಿಂಗ್ ಮೆಷೀನ್, ಅಡಿಕೆ ಮರಕ್ಕೆ ಔಷಧಿ ಹೊಡಿಸಲು SRK ಉಪಕರಣಗಳು, ಸಿಂಗಲ್ ವೀಲು ಡಬಲ್ ವೀಲು ಥರ ಟ್ರಾಲಿ ಹೊರಟಿವೆ ರ್ಯಾಲಿ. ಮನೆಗೆ ಏಣಿ ಕುದುರೆ ಏಣಿ, ಮನೆ ಮನೆಗೂ ತೆನೆಗೂ ಬಣ್ಣ ಬಳೆಯಲು ಬದುಕು ನಡೆಯಲು. ಗೃಹೋಪಯೋಗಿ ಕೃಷಿಯಲ್ಲಿ ಭಾಗಿ, ಎತ್ತರಕ್ಕೆ ಎತ್ತರ ಉತ್ತರಕ್ಕೆ ಉತ್ತರ, ನಮ್ಮ SRK ಲ್ಯಾಡರ್ಸ್. ಎಲ್ಲೆಲ್ಲೂ ಲೀಡರ್ಸ್, ಎಲ್ಲೆಲ್ಲೂ ಲೀಡರ್ಸ್. ನಮ್ಮ ಪುತ್ತೂರು ಪುರದೊಳಗೆ ಸುತ್ತೇಳು ಸ್ವರದೊಳಗೆ